ಲೀಲಾ ಕಟಾಕ್ಷ ಪರಿರಕ್ಷಿತ ಸರ್ವಲೋಕ ಶ್ರೀ ಯೋಗ ನೃಸಿಂಹ ಮಮ ದೇಹಿ ಕರಾವಲಂಬಂ. ಶ್ರೀನಾರಸಿಂಹ
ಪಂಕಜಲೋಚನ ಪದ್ಮಿನಿ ರಮಣ ಪಂಕಜಲೋಚನ ಪದ್ಮಿನಿ ರಮಣ ಪಾಹಿ ಪಾಹಿ ನಾರಾಯಣ ಪಂಕಜಲೋಚನ ಪದ್ಮಿನಿ ರಮಣ ಪಾಹಿ ಪಾಹಿ ನಾರಾಯಣ ಪರಮ ಪುರುಷನೇ ಪುರುಷೋತ್ತಮನೇ ಪರಮ ಪುರುಷನೇ ಪುರುಷೋತ್ತಮನೇ ಪರಮ ಪುರುಷನೇ ಪುರುಷೋತ್ತಮನೇ ಪಾಲಿಸಯ್ಯ ಪರಮಾತ್ಮನೇ. ಹಾಗೆ ಹಿಂದಿನ ದಿನ ನಮಗೆ ಸುದಿನ ದಿನವಾಗಿತ್ತು. ಅಂದರೆ 11 ತಾರೀಕಿಂದ ರಾತ್ರಿ ಹಗಲು ಲಕ್ಷ್ಮೀ ನರಸಿಂಹ ದೇವರ ಸನ್ನಿಧಾನದಲ್ಲಿ ಲಕ್ಷ್ಮೀ ನರಸಿಂಹದೇವರು ಬೇಕಾದ ರೀತಿಯಲ್ಲಿ ನಮ್ಮ ಕೈಯಿಂದ ಸೇವೆಗಳನ್ನು ಮಾಡಿಸಿಕೊಂಡಿದ್ದಾರೆ. ಕೀರ್ತನೆ ಮುಖಾಂತರ ಹಾಗೆ ವಿಶೇಷ ಪೂಜೆಗಳ ಮುಖಾಂತರ ಹಾಗೆ ಭಕ್ತಾಡಿಯಿಂದ ಅನ್ನ ಸಂತರ್ಪಣೆ ಮುಖಾಂತರ ನಾನಾ ರೀತಿಯಲ್ಲಿ ಸೇವೆಗಳನ್ನೆಲ್ಲ ಮಾಡಿಸಿಕೊಂಡಿದ್ದಾರೆ. ಹಾಗೆ ಮಾಡಿದಂತಹ ಸೇವೆಯಲ್ಲಿ ಯಾವುದೊಂದು ಲೋಕದೋಷಗಳು ಅಥವಾ ಕರ್ಮಾಂಗದ ಲೋಕದೋಷಗಳು ಯಾವುದೊಂದು ಇದ್ದರೆ ಅದನ್ನೆಲ್ಲ ಮಾಡಿಸಿದವರಿಗೂ ಸಮಸ್ತ ಬಾಂಧವರಿಗೂ ಬರುವಂಥ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಂಡು ಹೋದಲ್ಲಿ ಬಂದಲ್ಲಿ ಆಯುಷ್ಯನ್ನು ಆರೋಗ್ಯವನ್ನು ಐಶ್ವರ್ಯಾಭಿವೃದ್ಧಿಯನ್ನು ಇಷ್ಟಾರ್ಥ ನಿಧಿಯನ್ನು ಮನಸ್ಸನ್ನೆಲ್ಲ ಕರುಣಿಸಿಕೊಂಡು ಹಾಗೆ ಇನ್ನು ಮುಂದೆಯೂ ಹಲವು ಜನಗಳಿಗೆ ಹಲವು ಅಭೀಷ್ಟವನ್ನು ಈಡೇರಿಸಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಅದೇ ಪ್ರಕಾರ ಅದನ್ನೆಲ್ಲ ಈಡೇರಿಸಿಕೊಂಡು ಹಾಗೆ ಈ 7 ದಿವಸದ ಅಹೋರಾತ್ರಿ ಭಜನೆಗೆ ಸರ್ವ ಸಹಕಾರ ನೀಡಿದ ಸರ್ವ ಭಕ್ತರಿಗೂ ಹಾಗೆ ಗ್ರಾಮಸ್ಥರಿಗೂ ಪರವರವರಿಗೂ ಹಾಗೆ ಎಲ್ಲ ಸನ್ಮಂಗಳನ್ನುಂಟು ಮಾಡಿ ಅಂತೇಳಿ ಲಕ್ಷ್ಮೀ ನರಸಿಂಹದೇವರು ಮಹಾಗಣೇಶ ಪ್ರಾರ್ಥನೆ ಮಾಡೋದು. ಮಹಾಗಣದೇವರ ಪಾದಾರಂಭಕ್ಕೆ ಗೋವಿಂದ ಹರಿ ಗೋವಿಂದ, ನರಸಿಂಹದೇವರ ಪಾದಾರಂಭಕ್ಕೆ ಗೋವಿಂದ ಹರಿ ಗೋವಿಂದ, ಅಮ್ಮನವರ ಪಾದಾರಂಭಕ್ಕೆ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ. ಪಂಕಜಲೋಚನ ಪದ್ಮಿನಿ ರಮಣ ಪಾಹಿ ಪಾಹಿ ನಾರಾಯಣ ನಾರಾಯಣ ಪಂಕಜಲೋಚನ ಪದ್ಮಿನಿ ರಮಣ ಪಾಹಿ ಪಾಹಿ ನಾರಾಯಣ. ಸುರಮುನಿ ನಾರದ ವರದಾತ ನರಕುಲ ಸಾಗರ ಶುಭಕರ್ತ. ಸುರಮುನಿ ನಾರದ ವರದಾತ ನರಕುಲ ಸಾಗರ ಶುಭಕರ್ತ. ಕಲಿಯುಗದಲ್ಲಿ ನೀ ಬಂದೆ ಲೋಕವೆಲ್ಲಕ್ಕೂ ನೀ ತಂದೆ. ಕಲಿಯುಗದಲ್ಲಿ ನೀ ಬಂದೆ ಲೋಕವೆಲ್ಲಕ್ಕೂ ನೀ ತಂದೆ. ಪಂಕಜಲೋಚನ ಪದ್ಮಿನಿ ರಮಣ ಪಾಹಿ ಪಾಹಿ ನಾರಾಯಣ ನಾರಾಯಣ ಪಂಕಜಲೋಚನ ಪದ್ಮಿನಿ ರಮಣ ಪಾಹಿ ಪಾಹಿ ನಾರಾಯಣ. ಪರಮ ಪುರುಷನೇ ಪುರುಷೋತ್ತಮನೇ ಪರಮ ಪುರುಷನೇ ಪುರುಷೋತ್ತಮನೇ ಪರಮ ಪುರುಷನೇ ಪುರುಷೋತ್ತಮನೇ ಪಾಲಿಸಯ್ಯ ಪರಮಾತ್ಮನೇ. ಪಂಕಜಲೋಚನ ಪದ್ಮಿನಿ ರಮಣ ಪಾಹಿ ಪಾಹಿ ನಾರಾಯಣ ನಾರಾಯಣ ಪಂಕಜಲೋಚನ ಪದ್ಮಿನಿ ರಮಣ ಪಾಹಿ ಪಾಹಿ ನಾರಾಯಣ.
ಅನಂತ ಮಹಿಮನೆ ಅಪ್ರಮೇಯ ಆನಂದ ತರುವ ಮಹನೀಯ ಅನಂತ ಮಹಿಮನೆ ಅಪ್ರಮೇಯ ಆನಂದ ತರುವ ಮಹನೀಯ ಸರಸಿಜ ನಾಭನೆ ಶ್ರೀಕರನೇ ಚಿನ್ಮಯ ಪಾದಕ್ಕೆ ವಂದನೆ ಸರಸಿಜ ನಾಭನೆ ಶ್ರೀಕರನೇ ಚಿನ್ಮಯ ಪಾದಕ್ಕೆ ವಂದನೆ ಪಂಕಜಲೋಚನ ಪದ್ಮಿನಿ ರಮಣ ಪಾಹಿ ಪಾಹಿ ನಾರಾಯಣ ನಾರಾಯಣ ಪಂಕಜಲೋಚನ ಪದ್ಮಿನಿ ರಮಣ ನಮಿತಾ ಶುಭ್ರವಸ್ತ್ರೋತ್ತರೀಯ ಲಕ್ಷ್ಮೀರ್ದಿಂಜೈ ಗಜೇಂದ್ರೈರ್ಮಣಿಗಣಖಚಿತೈ ಸ್ನಾಪಿತಾ ಹೇಮಕುಂಭೆ ನಿತ್ಯಂ ಸಾ ಪದ್ಮಹಸ್ತ ಮಮ ಸತಗೃಹೇ ಸರ್ವಮಾಂಗಲ್ಯಯುಕ್ತ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗದಾಮೇಶ್ವರೀಂ ದಾಸೀಭೂತ ಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ವಿಶೇಷವಾಗಿ ನನಗೆ ಅನುಭವ ಇಲ್ಲ ತಂತ್ರಿಗಳ ಮುಖೇನ ಆಗಬೇಕಾದಂಥ ಕಾರ್ಯಕ್ರಮ ಏನೋ ಅವರಿಗೆ ಅನಿವಾರ್ಯವಾಗಿ ಪುರುಸೋತ್ತಿದ ಕಾರಣ ಅವರು ಒಪ್ಪಿಗೆ ಆಶೀರ್ವಾದ ಕೊಟ್ಟಿದ್ದಾರೆ. ತಂತ್ರಿಗಳು ಮೈನ್ ತಂತ್ರಿಗಳು ಬಾರದಿದ್ದರೂ ಅವರು ಅಸ್ಟೆಂಟಾಗಿ ಕಾರಂತ ಬಂದಿದ್ದಾರೆ. ಅವರು ಆಶೀರ್ವಾದ ಮಾಡಿದರೆ ಕ್ಷೇತ್ರದ ತಂತ್ರಿಗಳು ನಮಗೆ ಆಶೀರ್ವಾದ ಕೊಟ್ಟಂತೆ ಆ ಪ್ರಕಾರ ತಿಳಿದ ಮಟ್ಟಿಗೆ ಮಾಡಿಸ್ತೇವೆ. ಮಾಡಿಸುವಂಥ ಸಕಲ ಭಕ್ತರ ಲೆಕ್ಕದಲ್ಲಿ ಮಾಡುವಂಥ ಪೂಜೆ ಮಾಡುವ ಕೆಲಸಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಲೋಪದೋಷವಿದ್ದರೆ ಕ್ಷಮಿಸಿ ನೀವು ಮಾಡಿಸಿದಂಥ ಸಮಸ್ತ ಸೇವೆಯನ್ನು ಮಹಾಗಣಾಧೀಶ್ವರ ಸ್ವಾಮಿ ಸ್ವೀಕಾರ ಮಾಡಿಕೊಂಡು ನಿಮಗಾಗಲಿ ಗ್ರಾಮಕ್ಕಾಗಲಿ ನಂಬಿಕೊಂಡು ಇರುವಂಥ ಭಕ್ತಾದಿಗಳಿಗಾಗಲಿ ಅದು ಅಲ್ಲದೆ ಭಜನ ಸಂಘದ ಸದಸ್ಯರಿಗಾಗಲಿ ಬರುವಂಥ ಸಮಸ್ತ ಕಷ್ಟ ನಷ್ಟ ಗಂಡಾಂತರಗಳನ್ನು ದೂರ ಮಾಡಿ ನಿಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸಿಬಿಟ್ಟು ಇನ್ನು ಮುಂದೆಯೂ ಈ ಕ್ಷೇತ್ರದಲ್ಲಿ ಇಂಥಕ್ಕಿಂತ ವಿಜೃಂಭಣೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಭಕ್ತರ ಕೈಯಿಂದ ಮಾಡಿಸಿಕೊಳ್ಳುವಂಥ ಪುಣ್ಯಕೀರ್ತಿ ನಾವು ನಂಬಿದಂಥ ಮಹಾಗಣಪತಿ ದೇವರಿಗೂ ಸರ್ವದೇವರಾದಂಥ ಲಕ್ಷ್ಮೀ ನರಸಿಂಹ ಸ್ವಾಮಿಗೂ ಅದರ ಪರಿವಾರ ದೇವತೆಗಳಿಗೂ ಮತ್ತು ಇವತ್ತು ನಾವು ಕಲಶ ಮಧ್ಯದಲ್ಲಿ ಆವಾಹನೆ ಮಾಡುವ ಶ್ರೀ ಸಿದ್ಧಿವಿನಾಯಕ ವ್ರತ ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಮಾಡುವಂಥ ಪ್ರಾರ್ಥನೆ. ಮಹಾಗಣಪತಿ ದೇವರ ಪಾದಾರವಿಂದ ಗೋವಿಂದ ಅನ್ನಿ ಗೋವಿಂದ, ಶ್ರೀ ನರಸಿಂಹ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ, ಗೋವಿಂದ ಅನ್ನಿ ಗೋವಿಂದ. ಪಾಹಿ ನಾರಾಯಣ ನಾರಾಯಣ ಪಂಕಜಲೋಚನ ಪದ್ಮಿನಿ ರಮಣ ಪಾಹಿ ಪಾಹಿ ನಾರಾಯಣ. ಪರಮ ಪುರುಷನೇ ಪುರುಷೋತ್ತಮನೇ ಪರಮ ಪುರುಷನೇ ಪುರುಷೋತ್ತಮನೇ ಪರಮ ಪುರುಷನೇ ಪುರುಷೋತ್ತಮನೇ ಪಾಲಿಸಯ್ಯ ಪರಮಾತ್ಮನೇ ಪಂಕಜಲೋಚನ ಪದ್ಮಿನಿ ರಮಣ. ಕ್ಷೇತ್ರವಾದಾಯ ಮಾತಂತ್ರದತ್ಯೇನ್ಮ ಪರಮಾತ್ಮೇನ್ಮ ಪ್ರಣವಸ್ಯ ವರಬ್ರಹ್ಮಶ್ರೀಂಭವಸ್ತು ತಸ್ಸ ವಿತ್ವರೇಣ್ಯಂ ಭರ್ಗೋ. ನೀವು ಮಾಡಬೇಕು ಭರ್ಗೋ ದೇವಸ್ಯ ವಿಧಿಯೋ ಯೋ ನ ಪ್ರಚೋದಯಾತ್ ಓಂ ಮೋ ಜ್ಯೋತಿರಸೋಮೃತಂ ಬ್ರಹ್ಮಸೋದ್ಭವಸ್ವರೋಂ ನಮೋ ನಾರಾಯಣಾಯ. ಸಾಕು. ಇದನ್ನು ಕಲಶ ಕೈಯಲ್ಲಿ ಎಡದ ಕೈಯಲ್ಲಿಟ್ಟುಕೊಳ್ಳಿ. ಎಡದ ಕೈಯಲ್ಲಿ ಒಂದು ಸಕ್ಕಣ ನೀರು ಹೊಯ್ದು ಹೀಗೆ ಮುಚ್ಚಿಟ್ಟುಕೊಳ್ಳಿ. ಜ್ಞಾನಾಗಾತಂ ಯಜ್ಞವತೆ ದೈವೀ ಸ್ವಸ್ತಿರತ್ಮಾನುಷೇಭ್ಯ ಊರ್ಧ್ವಂಜಿಗಾತು ಬೇಷಂ ತನ್ನೋ ಅಸ್ತು ಉಪದೇಶಂ ಚತುಷ್ಪದಿ ತಲೆಗೆ ತಡೆದುಕೊಳ್ಳಿ. ಶಾಂತಿ. ಅದನ್ನು ಕೆಳಗೆ ಹಾಕಿ ಆತ್ಮ ಶರೀರ ಶುದ್ಧಿರಸ್ತು. ಕೆಳಗೆ ಹಾಕಿ ಅದು ಶಾಂತಿನಂಗರೀಕ್ಷೆ ಕಲಶಸ್ಯ ಮುಖೇ ವಿಷ್ಣು ಕಂಠೆ ರುದ್ರಸ್ಯ. ಇದರ ಜಲಪಾತ್ರೆ ಒಳಗೆ ಹಾಕಿ ಹೀಗೆ ಕೈ ಮುಚ್ಚಿ ಹಿಡಿದು ಸಂಕಲ್ಪಸಿದ್ಧರ್ಥಂ. ಈಗ ಭಕ್ತರು ಹಲವು ವಿಧದಲ್ಲಿ ಸಂಕಲ್ಪಿಸಿ ಪೂಜೆ ಕೊಡುವವರಿದ್ದಾರೆ. ಇಲ್ಲಿ ಇದ್ದವರ ಹತ್ರ ಮಾಮ ಅಂತ ಹೇಳಿಸಬಹುದಿತ್ತು. ಆದರೆ ನಮಗೆ ಸಮಯ ಅವಕಾಶ ಅಭಾವದ್ದರಿಂದ ಅವರ ಎಲ್ಲರನ್ನು ಸೇರಿಸಿದೆ. ಗ್ರಾಮ ಕ್ಷೇಮಾಭಿವೃದ್ಧಿ ದೇಶ ಕ್ಷೇಮಾಭಿವೃದ್ಧಿ ಸಕಲ ಭಕ್ತ ಅಭೀಷ್ಟ ಬಲ ಸಿದ್ಧಾರ್ಥಂ ಮನೋರಥ ಬಲ ಸಿದ್ಧಾರ್ಥಂ ಚಿಂತಿತಾಪಸಜಂ ಅಪಮೃತ್ಯು ಅಕಾಲ ಮೃತ್ಯು ಘೋರ ಮೃತ್ಯು ನಿವಾರಣಾರ್ಥಂ ಸಮಸ್ತ ಪೀಡಾ ಪರಿಹಾರ ದೀರ್ಘಾಯುಷ್ಯಾಭಿವೃದ್ಧಿ ಸಕಲ ಕಾರ್ಯ ನಿರ್ವಿಘ್ನತಾಂ ಸಿದ್ಧಾರ್ಥಂ. ಪಾಹಿ ಪಾಹಿ ನಾರಾಯಣ ನಾರಾಯಣ ಪಂಕಜಲೋಚನ.
ಅಂತ ಧನ ಸಂಪತ್ತು ಬರಬೇಕಾದ್ರೆ ಈ ವ್ರತವನ್ನು ಮಾಡಿದ್ದಾನೆ ಅಂತ ಫಸ್ಟಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಎರಡನೇದ್ರಲ್ಲಿ ಅದೇ ಕಥೆ ಮುಂದೆ ಹೋಗ್ತೀನಿ. ಮೂರನೆಯ ಕಾಲಾಗ ಒಬ್ಬ ರಾಜನಿಗೆ 2 ಹೆಂಡತಿಯರು ಮಾಡಲಿಕ್ಕೆ, ಒಬ್ಬರಿಗೆ ದೈವ ಭಕ್ತಿ ಉಂಟು, ಈ ಹಿರಿಯವಳಿಗೆ ಬೇಕು ದೈವ ಆರಾಧನೆ ದೇವಾರಾಧನೆ ಪೂರ ಬೇಕು, ಆದರೆ ಹಿರಿಯವಳಿಗೆ ಎಂಥದ್ದು ಬೇಡ. ವಸತಿ ಮಸ್ತರ ಶುರುವಾಯಿತು ಅಲ್ಲಿ ಅವರಿಗೆ ಮಕ್ಕಳಾಗಿ ಆಗುವಾಗ. ಅವರಿಗೆ ಖಂಡಿತ ಈಗ ಕೌರವರು ಪಾಂಡವರು ಮಾಡಿದಾಗೆ ವಸತಿ ಮಸ್ತರದಿಂದ ಅಕ್ಕ ಮಕ್ಕಳಿಗೆ ನಾನು ಬರುವುದಿಲ್ಲ, ಪ್ರಸಾದ ತೆಗೆದುಕೊಳ್ಳುವುದಿಲ್ಲ, ಹಾಗೆ ತ್ಯಜಿಸಿದ್ದಳು. ಪ್ರಸಾದ ಬೇಡ, ಆದರೂ ತಂಗಿಗೆ ಅಲ್ಲ ಅಕ್ಕನಿಗೆ ಹೀಗೇನ ಕೊಂಡೋಗಿ ಕೊಟ್ಟು ಬಂತ. ಗಂಡ ಇವಳ ಹತ್ರಕ್ಕೆ ಬರುವುದಿಲ್ಲ. ಇವಳಿಗೆ ಹಿರಿಯರನ್ನ ಹತ್ರ ಮನಸ್ಸೇ ಇಲ್ಲ, ಮಕ್ಕಳಿದ್ರೆ ಕೂಡ ಪೂರ ಕಿರಿಯವಳ ಹತ್ರ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳೋ ಇದೇ ಕಥೆಯನ್ನು ಮಾಡು ನೀನು. ಬಂದ ನಾವು ಹಾಗೆ ಗಂಡ ಬರ್ತಾನೆ, ಆದರೆ ಇವಳು ವಸತಿ ಮಸ್ತರದಿಂದ ಅವಳು ಬರುವುದಿಲ್ಲ. ಪ್ರಸಾದವನ್ನು ತ್ಯಜಿಸಿದ್ದರಿಂದ ಕುಷ್ಠರೋಗ ಬಂದು ಅವಳಿಗೆ ಇದಾಗ್ತಿದೆ. ಏನು ಮಾಡಲಿಕ್ಕೆ ಕನಸು ಮಾಡಿ, ಕುಷ್ಠರೋಗ ಅಂದರೆ ಎಂಥದ್ದು ನಮಗೆ ಗೊತ್ತಿದ್ದ ಸಂಗತಿ, ನಾವು ಕಣ್ಣಾರೆ ಕಾಣ್ತೇವೆ ಅಂತ ಇವರನ್ನು. ಕುಷ್ಠರೋಗ ಮುಕ್ತನಾಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀನು ನಿನ್ನ ಅಕ್ಕ ಗಂಡ ಸೇರಿ ಇದೇ ಸತ್ಯ ಗಣಪತಿಯ ಪೂಜೆಯನ್ನು ಮಾಡಿಸಿ ಅದರ ಪ್ರಸಾದವನ್ನು ಸ್ವೀಕಾರ ಮಾಡದ ವಿನ ನಿನಗೆ ಮುಕ್ತಿ ಇಲ್ಲ ಅಂತ 4ನೇ ಅಧ್ಯಾಯದ ಅಷ್ಟು ಕಥೆಗಳು ಇದರಲ್ಲಿ ಶ್ಲೋಕದಲ್ಲಿ ಬರ್ತದೆ. ಕುಟುಂಬಕ್ಕೆ ಕದಾ ವೃತ್ಯ ಕರೋ ಶೋತ್ಯ ಸ್ವಶ್ಯಾಭರಿಪಾದನೌ ವಿಶ್ವಾಮಾಧವೀಂ ವಾಣಿಂ ಹೃಣಾ ಪುನರುತ್ವಾತ್ಮಂ ಸುಧಾಮುವಾಚ ಸ್ವಾಯಿನಾಥೇ ಜಗತ್ನೇಷಾಂ ಖಿಮಾ ಮಿತ್ರಾಕುಲೇ ತವ ವಿಭ್ರಾಮ್ಯಾತ್ರಿಸಾಂ ತೇನಾಂ ಭೃಘಂ ಯದದ್ಭಾ ಕೃಷ್ಣೌವಾಚ ಅಜಾಚಿಂತಮಿದಂ ವೃತ್ತಂ ಸೂಡುಂ ಕಾಟೇನ ಮಾಪ್ಯುತ ಈಶ್ವರಾರ್ಪಣ ಬುದ್ಧ್ಯೇವ ನಿತ್ಯ ಕರ್ಮೋದಿತಂ ಯತ ಭಕ್ತಿಮುಕ್ತೆ ಭ್ರದಂ ದೇವಂ ಭುಜಾ ಸತ್ಯವಿನಾಯಕೌಂ ಇತಿ ಸಂಬೋಧಿತೋ ವಿಪ್ರಾ ಸುಧಾಮ ಕರುಣಾತ್ಮನ ಹರಿಣಾ ತತ್ಮತ್ವಾಚ ಕೋಸೋ ಸತ್ಯವಿನಾಯಕ ಕೃಷ್ಣೌವಾಚ ಸರ್ವಾದ್ಯ ಸರ್ವಪೂಜ್ಯೋ ಬ್ರಹ್ಮಣಾಂ ಬ್ರಹ್ಮಣಪದೇ ಅಯಾಂ ಯಶ್ಚ ಗಣಾ ಸರ್ವೇ ದೇವಾ ವಿಧಿಹದಾ ಹರಾಧಯ ಯಜಂತೆ ವಿಮಲಾತ್ಮಾನೋ ಯನ್ಯೇ ಹಠಪರಾಯಣ ತಸ್ಯ ವ್ರತಂ ಕರುಷ್ಯಕ್ಕೆ ಸತ್ಯಮಫಲಮಾಪ್ಸ್ಯಸಿ ಲೋಕಾನಾಂ ಉಪಕಾರಾಯ ಸತ್ಯ ಸರ್ವದಜಾಯತಾಂ ವ್ರತಂ ಕಲ್ಪೌ ಸಿದ್ಧಿಭಿಃ ಪ್ರಜಾಸೇನ ಕಾಮನಂ ಸುಧಾಮುವಾಚ ಕಂ ನಿನ್ನಾಸಿ ದಿನೇ ಪಾಪಿ ಕಾರ್ಯಂ ಕೋ ವಾ ವಿದಿತ್ಮತ ಫಲಂ ಚಾಸ್ಯ ಕಶ್ಚ ಉತಾತ್ಮಾನೇ ಸಕಲಂ ತದ ಸರ್ವಲೋಕೋಪಕಾರಾರ್ಥಂ ಚ ವ್ರತಸ್ಯ ಚ ಸಿದ್ಧಯೇ ಕೃಷ್ಣೋವಾಚ ಅಹಂ ವದಾಮಿ ತೇ ವಿದ್ಯಾವಿದಾನಾಂ तत्प्रसादाभ्यासौ समित्तं निजगात्माभ्यो चित्रबाहुर्वाच कुशलं ते प्रसिद्धं प्रसादवसितं क्वचित्वात्रा निरामयं मित्र क्षुद्रकलश कुशलाधन्नपूर्वं संवृतं मार्गसम्बोधं प्राप्याजां गतय माससं वन्नि यवात्ता स्मृतागता चौराश्चात्महात्मादिसंयतं पूर्वं निवेदिताचार्यैः इव तन्दिके मसुरतान्नोहिता रत्नानि रत्नरचितलङ्कारं सचिवायातं क्रयार्थं तेन ते सर्वा परीक्षार्थं समर्पिता मनये सोपितां दृष्ट्वा धरिचीजपः चित्रबाहो मिमीचोढा भक्तिता घनकर पिता इन्द्रिकेयं पूर्वं वैवाहिकोत्सवे अनर्गमाणिक्यमयी समेतां नरतात्वं तथा स्वेजां निश्चिकायां पुरुषोत्ता सदा परं तवात्र कृतिना ज्ञातं ज्ञात्वा तं सस्य प्रिये
भयभीतसङ्गदीरे हृदये दृष्टप्राप्तया सर्वं गृहीत्वा प्रकृति च मोक्षानोक्तदान् तदैवं पूजयिष्यामो देहं सत्यविनायकं तथासौ निजगामाधन्या चित्रबाहुर्वाच तन्नायकं हे गीता वास्मादिजं त्वया तप्ता समुद्रिका सत्यं पदा सर्वा समाम्यहं न चाचिद्रा निर्दाशौ सर्वान् मोश्च सलातमान् विनिक्ष्यामि दण्डेन महता पापकारकान् इति प्रारितेर्नाचां श्रुत्वां तेजदद्वया वचुस्त्वं स्प्रस्त्ववादाद्धां कम्पामाङ्गयाक्षया सर्वं यथा तथा वृत्तां निखिलां च धृतम् ಪದ್ಮಿನಿ ರಮಣ ಪಾಹಿ ಪಾಹಿ ನಾರಾಯಣ. ನೀವು ಸಪ್ತಾಹ 40ನೇ ವರ್ಷಕ್ಕೆ ಸಪ್ತಾಹ ಮಾಡಬೇಕಂತ ಸಂಕಲ್ಪ ಮಾಡಿದ್ದೀರಿ. ಅದೇ ರೀತಿ ಸಪ್ತಾಹ ಭಜನೆ 21 ಬೆಳಿಗ್ಗೆ ಸಪ್ತ ದ್ವೀಪಗಳನ್ನು ಕ್ಷೇತ್ರದ ಅರ್ಚಕರಾದ ತೇರಂಗಳ ಬೇರೆ ಶಂಕರನಾರಾಯಣ ಭಟ್ರು ಪ್ರಜ್ವಲಿಸಿದ್ದಾರೆ. ಆ ದೀಪ ಹೇಗೆ ಪ್ರಜ್ವಲಮಾನಕ್ಕೆ ಬಂದಿದೆಯೋ ಅದೇ ರೀತಿ ಈ 300 ಗ್ರಾಮದ ಸಕಲ ಭಕ್ತರ ಮನೆಯಲ್ಲಿಯೂ ಆ ದೀಪ ಪ್ರಜ್ವಲಿಸಿ ಇನ್ನು ಮುಂದೆಯೂ ಆ ಸ್ವಾಮಿಯ ಕಾರ್ಯಕ್ಕೆ ಯಾವುದೊಂದು ತೊಂದರೆ ಬಾರದೆ ಗ್ರಾಮ ಸಮಸ್ತರಿಂದಲೂ ಊರ ಪರ ಊರ ಭಕ್ತ ಮಹಾಶಯರಿಂದಲೂ ಸಹಕಾರ ಸಿಕ್ಕಿ ಉತ್ತಮ ರೀತಿಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೂ ಏನೊಂದು ತೊಂದರೆ ಬಾರದೆ ಅವರು ಮನಸ್ಸಿನಲ್ಲಿ ಯಾವುದನ್ನು ನೆನೆಸುತ್ತಾರೋ, ಗ್ರಾಮ ಸಮಸ್ತರು ಏನನ್ನು ನೆನೆಸುತ್ತಾರೋ ಅವರ ಇಷ್ಟಾರ್ಥವನ್ನು ಈಡೇರಿಸಿಕೊಟ್ಟು ಇನ್ನು ಮುಂದೆಯೂ ಈ ಕ್ಷೇತ್ರದಲ್ಲಿ ಆಗತಕ್ಕಂಥ ಸ್ವಾಮಿ ಕಾರ್ಯಗಳಿಗೆ ಸಕಲ ಭಕ್ತರ ಪೂರ್ಣ ಸಹಕಾರ ಇದ್ದು ಅಂದ ಚಂದ ವೈಭವದಿಂದ ನಡೆಯುವಂತೆ. ಅದಲ್ಲದೆ ಸತ್ಯ ಸಿದ್ಧಿವಿನಾಯಕನ ಪೂಜೆಯನ್ನು ನಾವು ಮಾಡಿದ್ದೇವೆ. ಮಾಡಿದ ಫಲದಿಂದಾಗಿ ಇನ್ನು ಮುಂದೆ ಈ ಮಹಾಗಣಪತಿ ದೇವರಿಗೂ ಆಗತಕ್ಕ ಸಮಸ್ತ ಸೇವೆಗಳಿಗೂ ನೀವೇನೋ ಒಂದು ಮನಸ್ಸಿನಲ್ಲಿ ಸಂಕಲ್ಪ ಇಟ್ಟುಕೊಂಡಿದ್ದೀರಿ. ಆ ಸಂಕಲ್ಪವನ್ನು ಆದಷ್ಟು ಶೀಘ್ರ ನಿಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸಿ ಇನ್ನು ಮುಂದೆಯೂ ಈ ದೇವಾಲಯದಲ್ಲಿ ನಾಮ ಸಂಕೀರ್ತನೆಗಳು ಸಪ್ತಾಹ ಅಲ್ಲ, ಇದರಿಂದ ಹೆಚ್ಚಿನ ಸಂಖ್ಯೆಯ ದಿವಸಗಳಲ್ಲಿ ಮಾಡಿಸುವಂಥ ಭಾಗ್ಯವನ್ನು ಸತ್ಯವಿನಾಯಕ ಸ್ವಾಮಿ, ಆರಾಧ್ಯ ದೇವರಾದಂಥ ಮಹಾಗಣಪತಿ ದೇವರು, ಲಕ್ಷ್ಮೀ ನರಸಿಂಹಸ್ವಾಮಿ ಅಲ್ಲದೆ ಸಮಸ್ತ ಈ ಗ್ರಾಮದಲ್ಲಿ ನೆಲೆವಾಸಂಥ ಸಮಸ್ತ ದೈವ ದೇವರುಗಳಿಗೆ ಸೇರಿತು ವಕ್ರತುಂಡ ಮಹಾಕಾಲ ಅವರು ಗೌಡಿಗೆಯನ್ನು ಓಲೆ ಮಾಡಿ ಯಸ್ತತ್ಮತ್ಯಾಯನ ಮೊತ್ತ ಭೋಜಾದಿಶಕ್ರಿಯಾದಿಶೋ ನ್ಯೂನಂ ಸಂಪೂರ್ಣತಾಂ ಸತ್ಯೋ ವಂದೇಂದ್ರ ಪೂರ್ವಜರದೇವಂ ಗುಣವಿಶೇಷಂ ಶಿಕ್ಷಾಯಾಂ ಪ್ರಾತಃ ಕಾಲೇ ಸತ್ಯವಿನಾಯಕ ವ್ರತ ಪೂಜಾ ಕರ್ಮಣ ಶ್ರೀ ಪರಮೇಶ್ವರ ಪ್ರಿಯತಾಂ ನಿರ್ವಹಿ ಸತ್ಯವಿನಾಯಕ ಪ್ರೀತಿ ತಸ್ತತ್ ಬ್ರಹ್ಮಾರ್ಪಣಮಸ್ತು. आवाघनं न जानामि धमत्तां मेधां शप्यतां विद्याबुद्धिं चिदम्बरम् आयुष्णं तेज आरोग्यं देहि मे गणनायक. ಸತ್ಯದ ಸಾಕ್ಷಿ ತಾನಾಗಿ
ಸರ್ವರ ಸಲಹುವ ಸಲುವಾಗಿ ಸತ್ಯದೇವನೇ ಬಂದ ಧರೆಗೆ ತಂದಾನಂದ, ಧರೆಗೆ ತಂದಾನಂದ. ಸತ್ಯದ ಸಾಕ್ಷಿ ತಾನಾಗಿ ಸರ್ವರ ಸಲಹುವ ಸಲುವಾಗಿ ಸತ್ಯದೇವನೇ ಬಂದ ಧರೆಗೆ ತಂದಾನಂದ, ಧರೆಗೆ ತಂದಾನಂದ. ಭಕ್ತರ ಕಾಯುವ ಕೈಯಾಗಿ ಧರ್ಮದ ರಕ್ಷಣೆ ಹೊಣೆಗಾಗಿ, ಭಕ್ತರ ಕಾಯುವ ಕೈಯಾಗಿ ಧರ್ಮದ ರಕ್ಷಣೆ ಹೊಣೆಗಾಗಿ ಸಿರಿವರ ಸುಂದರ ಮಾರಮಣ ಬಂದನು ಸತ್ಯನಾರಾಯಣ. ಸಿರಿವರ ಸುಂದರ ಮಾರಮಣ ಬಂದನು ಸತ್ಯನಾರಾಯಣ. ಸತ್ಯದ ಸಾಕ್ಷಿ ತಾನಾಗಿ ಸರ್ವರ ಸಲಹುವ ಸಲುವಾಗಿ ಸತ್ಯದೇವನೇ ಬಂದ ಧರೆಗೆ ತಂದಾನಂದ, ಧರೆಗೆ ತಂದಾನಂದ. ಲಕ್ಷ್ಮೀ ವಲ್ಲಭ ವರದಾತ ಲೋಕಕ್ಕೆಲ್ಲ ಭಾಗ್ಯ ವಿಧಾತ. ಲಕ್ಷ್ಮೀ ವಲ್ಲಭ ವರದಾತ ಲೋಕಕ್ಕೆಲ್ಲ ಭಾಗ್ಯ ವಿಧಾತ. ಲಯಕರ್ತನು ಇವನಿಗೆ ಸುಪ್ರೀತ ಲಾಲನೆ ಪಾಲನೆ ಪ್ರಭು ಚಿತ್ತ. ಲಯಕರ್ತನು ಇವನಿಗೆ ಸುಪ್ರೀತ ಲಾಲನೆ ಪಾಲನೆ ಪ್ರಭು ಚಿತ್ತ. ಸತ್ಯದ ಸಾಕ್ಷಿ ತಾನಾಗಿ ಸರ್ವರ ಸಲಹುವ ಸಲುವಾಗಿ ಸತ್ಯದೇವನೇ ಬಂದ ಧರೆಗೆ ತಂದಾನಂದ, ಧರೆಗೆ ತಂದಾನಂದ. ಸತ್ಯದ ಸಾಕ್ಷಿ ತಾನಾಗಿ ಸರ್ವರ ಸಲಹುವ ಸಲುವಾಗಿ ಸತ್ಯದೇವನೇ ಬಂದ ಧರೆಗೆ ತಂದಾನಂದ, ಧರೆಗೆ ತಂದಾನಂದ. ನಾರಾಯಣ ನಾಮಸ್ಮರಣ ಚೇತನ ದಿವ್ಯ ಚೇತನ. ಮಡಿವಂತರು ಮುಚ್ಚಲು ಕೃಷ್ಣನ ದೇಗುಲ, ಭಗವಂತನೆ ತೆರೆದನು ಬೇರೊಂದು ಬಾಗಿಲ. ಮಡಿವಂತರು ಮುಚ್ಚಲು ಕೃಷ್ಣನ ದೇಗುಲ, ಭಗವಂತನೆ ತೆರೆದನು ಬೇರೊಂದು ಬಾಗಿಲ. ಹರಿಯಿತು ಕನಕನ ಭಕ್ತಿ ಗಂಗಾ ಜಲ, ಹರಿಯಿತು
ಕನಕನ ಭಕ್ತಿ ಗಂಗಾಜಲ ಪಾವನವಾಯಿತು ಮನುಜಕುಲ, ಪಾವನವಾಯಿತು ಮನುಜಕುಲ. ಮಡಿವಂತರು ಮುಚ್ಚಲು ಕೃಷ್ಣನ ದೇಗುಲ, ಭಗವಂತನೆ ತೆರೆದನು ಬೇರೊಂದು ಬಾಗಿಲ. ಕೃಷ್ಣನೆ ತಿರುಗಿದ ಕನಕನ ಕಡೆಗೆ, ಕನಕನ ಭಕ್ತಿಯ ಕರೆಗೆ. ಕೃಷ್ಣನೆ ತಿರುಗಿದ ಕನಕನ ಕಡೆಗೆ, ಕನಕನ ಭಕ್ತಿಯ ಕರೆಗೆ. ಸತ್ಯದ ಸಾಕ್ಷಿ ಕೃಷ್ಣನ ಹಾಗೆ, ಸತ್ಯದ ಸಾಕ್ಷಿ ಕೃಷ್ಣನ ಹಾಗೆ. ಇಂದಿಗೂ ಎಂದಿಗೂ ನಡೆಯುವುದು ಹೀಗೆ, ಇಂದಿಗೂ ಎಂದಿಗೂ ನಡೆಯುವುದು ಹೀಗೆ. ಮಡಿವಂತರು ಮುಚ್ಚಲು ಕೃಷ್ಣನ ದೇಗುಲ, ಭಗವಂತನೆ ತೆರೆದನು ಬೇರೊಂದು ಬಾಗಿಲ. ಕೃಷ್ಣನೇ ವಿಷ್ಣು ನಾರಾಯಣ, ಎಲ್ಲಕ್ಕೂ ಅವನೇ ಕಾರಣ. 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 ಅವನ ಪೂಜಿಸೆ ಜನುಮ ಪಾವನ, ಅವನ ಪೂಜಿಸೆ ಜನುಮ ಪಾವನ. ಅವನ ಪೂಜಿಸೆ ಜನುಮ ಪಾವನ. ಸತ್ಯ ಧರ್ಮ ಸುಖ ಸಾಧನ, ಸತ್ಯ ಧರ್ಮ ಸುಖ ಸಾಧನ. ಮಡಿವಂತರು ಮುಚ್ಚಲು ಕೃಷ್ಣನ ದೇಗುಲ, ಭಗವಂತನೆ ತೆರೆದನು ಬೇರೊಂದು ಬಾಗಿಲ. ಭಕ್ತರದೆಲ್ಲ ಒಂದೇ ಕುಲ, ಭಕ್ತರದೆಲ್ಲ ಒಂದೇ ಕುಲ. ಭಕ್ತರದೆಲ್ಲ ಒಂದೇ ಕುಲ ಎಂದ ಕನಕನು ಎಂದಿಲ್ಲ. ಭಕ್ತರದೆಲ್ಲ ಒಂದೇ ಕುಲ ಎಂದ ಕನಕನು ಎಂದಿಲ್ಲ. ಆದರೆ ಆ ನುಡಿ ಸತ್ತಿಲ್ಲ, ಆದರೆ ಆ ನುಡಿ ಸತ್ತಿಲ್ಲ. ಸತ್ಯಕ್ಕೆ ಎಂದು ಸಾವಿಲ್ಲ, ಸತ್ಯಕ್ಕೆ ಎಂದು ಸಾವಿಲ್ಲ. ಮಡಿವಂತರು ಮುಚ್ಚಲು ಕೃಷ್ಣನ ದೇಗುಲ, ಭಗವಂತನೆ ತೆರೆದನು ಬೇರೊಂದು ಬಾಗಿಲ. ಹರಿತು ಕನಕನ ಭಕ್ತಿ ಗಂಗಾಜಲ, ಹರಿತು ಕನಕನ ಭಕ್ತಿ ಗಂಗಾಜಲ. ಪಾವನವಾಯಿತು ಮನುಜಕುಲ, ಪಾವನವಾಯಿತು ಮನುಜಕುಲ. ಆ ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಪ್ರಭುಂ. ಲೀಲಯಾ ಸತತಂ ವಿಶ್ವಂ ಯೇನ ತಸ್ಮೈ ನಮೋ ನಮಃ.
ಶರಣು ಶರಣು ಸತ್ಯನಾರಾಯಣ ಶರಣು ಶರಣು ಸತ್ಯನಾರಾಯಣ ಶರಣು ಶರಣು ಸತ್ಯನಾರಾಯಣ ಶರಣು ಶರಣು ಸತ್ಯನಾರಾಯಣ ಸಕಲ ಜೀವರಿಗೂ ನೀನೇ ಪ್ರಾಣ ಸಕಲ ಜೀವರಿಗೂ ನೀನೇ ಪ್ರಾಣ ನಿನ್ನ ನಾಮದ ಜಪತಪ ಧ್ಯಾನ ಮಾಡುವುದೆಂದಿಗೂ ಲೋಕ ಕಲ್ಯಾಣ ನಿನ್ನ ನಾಮದ ಜಪತಪ ಧ್ಯಾನ ಮಾಡುವುದೆಂದಿಗೂ ಲೋಕ ಕಲ್ಯಾಣ ಶರಣು ಶರಣು ಸತ್ಯನಾರಾಯಣ ಶರಣು ಶರಣು ಸತ್ಯನಾರಾಯಣ ನಾರಾಯಣ ಶರಣು ಶರಣು ಸತ್ಯನಾರಾಯಣ ಶರಣು ಶರಣು ಸತ್ಯನಾರಾಯಣ ಮನೆ ಮನೆ ಮುಂದೆ ಹಸಿರು ತೋರಣ ದಿನ ದಿನ ನಗುವ ಹಬ್ಬ ಹೂರಣ ಮನೆ ಮನೆ ಮುಂದೆ ಹಸಿರು ತೋರಣ ದಿನ ದಿನ ನಗುವ ಹಬ್ಬ ಹೂರಣ ಸಂತಸ ತರುವ ಶುಭ ಸಂತಾನ ಸಂತಸ ತರುವ ಶುಭ ಸಂತಾನ ಸತ್ಯದೇವನೇ ಎಲ್ಲಕ್ಕೂ ಕಾರಣ ಸತ್ಯದೇವನೇ ಎಲ್ಲಕ್ಕೂ ಕಾರಣ ಶರಣು ಶರಣು ಸತ್ಯನಾರಾಯಣ ಶರಣು ಶರಣು ಸತ್ಯನಾರಾಯಣ ನಾರಾಯಣ ಶರಣು ಶರಣು ಸತ್ಯನಾರಾಯಣ ಶರಣು ಶರಣು ಸತ್ಯನಾರಾಯಣ ನಿನ್ನ ಪೂಜಿಸಿದ ಮನುಜನೆ ಮಾನ್ಯ ನಿನ್ನ ಹೊಗಳುವ ನಾಲಿಗೆ ಧನ್ಯ ನಿನ್ನ ಪೂಜಿಸಿದ ಮನುಜನೆ ಮಾನ್ಯ ನಿನ್ನ ಹೊಗಳುವ ನಾಲಿಗೆ ಧನ್ಯ ನಿನ್ನ ಸೇವಿಸುವ ಬಾಳುವೆ ಭವ್ಯ ನಿನ್ನ ಸೇವಿಸುವ ಬಾಳುವೆ ಭವ್ಯ ನೀನಿರುವಂಥ ಹೃದಯವೇ ದಿವ್ಯ ನೀನಿರುವಂಥ ಹೃದಯವೇ ದಿವ್ಯ ಶರಣು ಶರಣು ಸತ್ಯನಾರಾಯಣ ಶರಣು ಶರಣು ಸತ್ಯನಾರಾಯಣ ನಾರಾಯಣ ಶರಣು ಶರಣು ಸತ್ಯನಾರಾಯಣ ಶರಣು ಶರಣು ಸತ್ಯನಾರಾಯಣ ಸಕಲ ಜೀವರಿಗೂ ನೀನೇ ಪ್ರಾಣ ಸಕಲ ಜೀವರಿಗೂ ನೀನೇ ಪ್ರಾಣ ನಿನ್ನ ನಾಮದ ಜಪತಪ ಧ್ಯಾನ ಮಾಡುವುದೆಂದಿಗೂ ಲೋಕ ಕಲ್ಯಾಣ ನಿನ್ನ ನಾಮದ ಜಪತಪ ಧ್ಯಾನ ಮಾಡುವುದೆಂದಿಗೂ ಲೋಕ ಕಲ್ಯಾಣ ಜಯ 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 ಸತ್ಯನಾರಾಯಣ ಜಯ 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 ಸತ್ಯನಾರಾಯಣ ನಾರಾಯಣ ಜಯ 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 ಸತ್ಯನಾರಾಯಣ ಜಯ 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 ಸತ್ಯನಾರಾಯಣ ನಾರಾಯಣ ಜಯ 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 ಸತ್ಯನಾರಾಯಣ ಜಯ 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 ಸತ್ಯನಾರಾಯಣ ಆ
ಕೃತಯುಗ ತ್ರೇತ ದ್ವಾಪರ ಕಲಿಯುಗ ಕಾಲಚಕ್ರದ ವಿಭಾಗ. ಕೃತಯುಗ ತ್ರೇತ ದ್ವಾಪರ ಕಲಿಯುಗ ಕಾಲಚಕ್ರದ ವಿಭಾಗ. ಅದು ಧರ್ಮ ಕರ್ಮ ಸಂಯೋಗ, ಅದು ಧರ್ಮ ಕರ್ಮ ಸಂಯೋಗ. ನಡೆದಿದೆ ವಿಧಿ ಪ್ರಯೋಗ, ನಡೆದಿದೆ ವಿಧಿ ಪ್ರಯೋಗ. ತೊಂತ ಧಿನತಾಂ ತೊಂತ ಧಿನತಾಂ ತೊಂತ ಧಿನತಾಂ ತೈ. ತೊಂತ ಧಿನತಾಂ ತೊಂತ ಧಿನತಾಂ ತೊಂತ ಧಿನತಾಂ ತೈ. ನಾರಾಯಣನೇ ಸತ್ಯ ಸ್ವರೂಪ, ಆ ನಾಮವೇ ನಂದಾದೀಪ.
ಸಹಾಯದ ಬೆಂಬಲ. ಕೃತಯುಗ ತ್ರೇತ ದ್ವಾಪರ ಕಲಿಯುಗ ಕಾಲಚಕ್ರದ ವಿಭಾಗ. ಕೃತಯುಗ ತ್ರೇತ ದ್ವಾಪರ ಕಲಿಯುಗ ಕಾಲಚಕ್ರದ ವಿಭಾಗ. ಅದು ಧರ್ಮ ಕರ್ಮ ಸಂಯೋಗ, ಅದು ಧರ್ಮ ಕರ್ಮ ಸಂಯೋಗ ನಡೆದಿದೆ. ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ. ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ. ಶ್ರೀಮುಖನೆ ಹೇರಂಬ ಏಕದಂತನೇ ಸುರಮುನಿ ವಂದಿತನೆ ಗಜಕರ್ಣನೆ. ಸುಮುಖನೆ ಹೇರಂಬ ಏಕದಂತನೇ ಸುರಮುನಿ ವಂದಿತನೆ ಗಜಕರ್ಣನೆ. ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ. ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ. ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ. ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ. ಭಾದ್ರಪದ ಶುಕ್ಲ ಚೌತಿ ನಿನ್ನ ಪೂಜಿಸಿ ಭಕ್ತಗೆ ನೀಡುವೆ ನೀ ಸರ್ವ ಮಂಗಳ. ಶ್ರೀ ಕ್ಷೇತ್ರ ಉಪ್ಪುಗೂಡು ಬೇರೆ ನಮ್ಮ ಕ್ಷೇತ್ರಗೂ ಎಂಕಲು ಸೇವಾ ಸಮಿತಿ ಪರವಾದ ಅರೇನು ಬರೆಯರ್ ಪಂಡ ಅಂಚನೆ ಇಂಥ ಈ 40ನೇ ವರ್ಷದ ನಮ್ಮ ಭಜನಾ ಸಪ್ತಾಹದ ಅಖಂಡ ಭಜನಾ ಸಪ್ತಾಹದ ಸಮಾರೋಪ ಸಮಾರಂಭ ಧಾರ್ಮಿಕ ಸಭೆ ಇಂಥ ಈ ಮಧ್ಯಾಹ್ನ ಗದೀತ ಭಜನಾ ಕಾರ್ಯಕ್ರಮ ಇನ್ನು ಕಾಂಡೆಗೆ ಮುಕ್ತಾಯ ಆಗ್ತದೆ. ಅಂಚ ನಮ್ಮ ಪೋದು ಅರೇನೆ ಈ ಕ್ಷೇತ್ರಗೂ ಬರಡು ಪಂದು ಲೆತ್ತ ಆರು ಪ್ರೀತಿ ಒಪ್ಪುದು ನಮ್ಮ ಕ್ಷೇತ್ರಗೂ ಬೈದೇರಿ ಅರೇನು ನಮ್ಮ ಆಡಳಿತ ಕಮಿಟಿದ ಪರವಾದಲ ಅಂಚನೆ ನಮ್ಮ ಊರ್ದ ಭಕ್ತೇರನ ಪರವಾದಲ ಅಂಚನೆ ಸೇವಾ ಸಮಿತಿ ಪರವಾದಲ ಯಾನ್ ಅರೇನು ಹೃತ್ಪೂರ್ವಕ ಸ್ವಾಗತ ಮಂತೊಂದುಲ್ಲೆ. ಅಂಜನೆ ಅಂಜನೆ ಒಂಜಿ ದಿನದ ಎಕ್ಕ ಭಜನೆ ಮಲ್ಪಗ ಅನ್ಪನ್ಪಿನ ಉದ್ದೇಶವು ಬತ್ತ 10 ವರ್ಷದ ಸವಿ ನೆನಪುಗಾದ ಒಂಜಿ ದಿನದ ಭಜನೆ ಮಲ್ತ ಇನಿ ಕಾಂಡೆ ಶುರುವಾನ ಎಲ್ಲೆ ಕಾಂಡೆಗೆ ಮಂಗಳ ಮಲ್ಪೆರ ಶುರು ಮಲ್ತ ಅಂಚ ಅವು ನಡತ್ತೊಂದು ಬತ್ತಂಡು. ಈ ಭಜನೆ ಕಾರ್ಯಕ್ರಮ ಎಂಚನಕ್ಕೆ ಎಂಕಲಿ ದೇವಸ್ಥಾನಗೂ ಮಾರ್ಗಜ್ಜಾನ್ ಅಪ್ಪಗ ಕುತ್ತಾರ ಪದವರು ಅತ್ತೆ ನನ್ನ ಕುತ್ತಾರ ಭಂಡಾರ ಬಯಲ್ದಲ್ಪ ಬಸವಂತುಣಿ. ಈ ಶನಿವಾರದ ಭಜನದ ಸಾಮಾನು ಕುತ್ತಾದ ಭಂಡಾರ ಬಯಲ್ದಾಲ್ತದೆ ಬರ್ಸದ ಮರ್ಯಾಳದ ಪೊರ್ತುಡು ಮುಲ್ಪ ನೀರು ಎರ್ಕದ ಸಮಯಡ್ಲ ಎಂಕುಲು ಈ ದೇವಸ್ಥಾನಕ್ಕೆ ಬರ್ತದೆ ಈ ಭಜನೆ ಮಲ್ಪವನ್ನು ಎಂಕುಲು ಪೋಂದಿತ್ತ. ಭಜನೆ ಮಲ್ಪವನ್ನು ಸಂದರ್ಭಡು ಸುರುಟು ಸಾಧಾರಣ 100 ಜನ ಸೇರಿದಿತ್ತೇರಿ ಅವು ಒಂತೆ ಸಮಯ ಮುಟ್ಟ ಬೊಕ್ಕ ಮರ್ಯಾಲೋಡು ಬರ್ಸ ಬರ್ತನೆ ಈ ದೇವಸ್ಥಾನಕ್ಕೆ ಏರ್ಲ ಆ ಭಜನೆದಲ್ಲಿ ಕೊಟ್ಟು ಬರ್ಪುಣಕ್ಕಳು ಇಜ್ಜಿ ಭಜನೆ ಕಾರ್ಯಕ್ರಮವನ್ನು ವಹಿಸಿದ ಜವಾಬ್ದಾರಿ ವಹಿಸಿದ ಏರಿಕೆಯನ್ನು ದೇವಪ್ಪ ಪೂಜಾರಿ ಅಂಜನೆ ನರಸಿಂಹ ಆಳ್ವೇರು ಬೊಕ್ಕ ಒಂದು ಗಣೇಶ್ ದೇವಾಡಿಗೆ ಅಂಜನೆ ಉಮೇಶ್ ಶೆಟ್ಟಿ ನಾರಾಯಣಾಚಾರ್ಯ ಎಂಕುಲು ಮುಜ್ಜಿ 4 ಜನ ಬರ್ತದೆ ಮೂಲ ಭಜನೆ ಮಲ್ತದೆ ಮೂಲೆ ಜೆತ್ತಿದ್ದು ದೇವಸ್ಥಾನದ ಬಟ್ಲು ಕೊರನ ನೈವೇದ್ಯವನ್ನು ಒಣಸು ಮಲ್ತದೆ. ಈ ಪರಿಸ್ಥಿತಿ ಈ ಭಜನಾ ಸಮಿತಿನ ಎಂಕುಲು ದುಂಬುಕೊಂಡು ಒಂದು ಇತ್ತ. ಅಂಚನೆ ಈ ಆಡಳಿತ ಸಾಧಾರಣ ಒಂದು 30 ವರ್ಷ ಮುಟ್ಟ ಇಂಚೆನೆ ಎಂಕುಲು ನೆನ್ಕೊಳ್ತ 5 ಬೊಕ್ಕ ಇತ್ತೆ ಹೊಸತ್ತು ಆಡಳಿತ ಮತ್ತು ಬರ್ತದೆ ಹೊಸ ಕಾರ್ಯಕ್ರಮವನ್ನು ಮಲ್ತದೆ ಹೊಸತ್ತು ಒಂದು ಯುಗನೇ ಚೇಂಜ್ ಮಲ್ತಿರು ಪಣ್ಣರೆ ಎಂಕ್ ಸಂತೋಷ ಆಪಣ ದಾನಿಕೆನ್ನಾಗ 1 ದಿನದ ಭಜನೆ
ಇನ್ನು 7 ದಿನದ ಭಜನೆ ಮಲ್ತೇರಿ ಇತ್ತದ ಆಡಲ್ತದಕ್ಕಳು 7 ದಿನದ ಭಜನೆ ಮಲ್ತಂಡಲ್ಲ ಅವು ಏರೆಗಳ ಒಂಜಿ ಬಂಗತ್ತು ಗೊತ್ತಾಗ್ತದೆ. ಎಂಕುಲು 1 ದಿನದ ಭಜನೆ ಮಲ್ಪುನಾಗಲ ಎಂಕ್ಲೆಗೆ 24 ಗಂಟೆ ಇಂಚು ಕೊನಪುನಿ ಪನ್ಪುನ ಉದ್ದೇಶಡು ಎಂಕುಲು ಭಾರಿ ಬಂಗಡು ಆ ಭಜನೆ ಕತ್ತೊಂದಿದ್ದ. ಇನಿ ಮಾತೇರಲ್ಲ ಸಹಾಯ ಸಹಕಾರ ಸಂಘ ಸಂಸ್ಥೆದಕ್ಕಳು ಮಾತಿರಲ್ಲ ಸಹಾಯ ಸಹಕಾರ ಕೊರ್ನೆಟ್ಟು ಈ 7 ದಿನದ ಭಜನೆ ಈ ಕ್ಷೇತ್ರಡು ಭಾರಿ ವಿಜೃಂಭಣೆ ನಡೆತದೆ. ಕೋಡೆದ ದಿನಟು ಸಾಧಾರಣ 1,000 ಜನ ರಾತ್ರಿ ಬತ್ತು ಸೇರಿದೇರಿ ಮಾತೆರೆಗಳ ಅನ್ನ ಸಂತರ್ಪಣೆ ಎತ್ತಂಡು ಬೊಕ್ಕ ಮುರಾಣಿ ಆದಿತ್ಯವರ್ಧನಿ ಭಜನೆಗೆ ಸುರಾಪಣೆಗೆ ಒಂಜಿ 2 ದಿನಕ್ಕೂ ದುಂಬು ಮಲ್ಲ ಒಂಜು ಹೊರಕಾಣಿಕೆ ಮಾತಾ ಸಂಘ ಸಂಸ್ಥೆದಕ್ಕುಲ್ಲ ಉತ್ತರ ಪದವುದಿಗೆ ಕಣತದು ಅರ್ಪಿಸದೇರಿ ಅವಕ್ಕಳಿಗೆ ಮಾತೆರೆಗಳ ಯಾನ್ ದಾದ ಪನ್ಪುಣಿ ಮಣ್ಣಾಗ ಈ ಸೇವಾ ಸಮಿತಿದ ನನನಾಥ ಕಾರ್ಯಗಳು ನಿಕ್ಕಲು ಮಾತೆರಲ ಬೆಂಬಲ ಕೊರಲಿ. ಕಂಬದಲ್ಲಿರುವ ಜೀವ ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪೋದು. ಅವೇನು ಮೂಜಿ ಸರ್ತಿ ಬಂಡೇರು ಸಾವು ತಪ್ಪೋದು ಅನ್ಪನ ಶಬ್ದನ ಕನಕದಾಸರು ಮೂಜಿ ಸಲ ಬಂಡೇರು. ವಾದಿರಾಜ ಸ್ವಾಮಿಲು ಉಡುಪಿಡು ಕನಕದಾಸರಡೆ ಕೆಂಡೇರು ಈ ಸುಳಾದಿನ ರಚನೆ ಮಲ್ಪನಾಗ ಸಾವು ತಪ್ಪೋದು ಅನ್ಪನ ಶಬ್ದನ ಮೂಜಿ ಸರ್ತಿ ಉಚ್ಚಾರ ಮಲ್ತತ್ತ ಉದ್ದೇಶದಾದ ಅಪಗ ಕನಕದಾಸರು ಪಂಡೇರು. ಕಲಿಯುಗತ ಜನಕುಲು ವೈಕಲ ಪೋಡಿಜೇರು ಸಾವು ಪನ್ಪುನ ಶಬ್ದ ಬತ್ತಿ ಬಟ್ಟಿಗೇನೆ ಪೋಡಿವೇರು ಒಡೆಮುಟ್ಟ ಪೋಡಿವೇರು ಪಂಡ ಸಾವು ಬತ್ತನ್ನು ಪಂಡಿ ಬಟ್ಟಿಗೆ ನನದಾದ ಅಂದ ಆಲೋಚನೆ ಮಲ್ಪುವಿರಕ್ಲು. ಒಂಜಿ ಸಲ ಇಲ್ಲಾಡಿಪ್ಪನ ಹಿರಿಯಾರು ಆರೋಗ್ಯ ಕೆಟ್ಟನಾಗ ಮಗಿಕೊಳೋದು ಹಿರಿಯಾರಿನ ಆಸ್ಪತ್ರೆ ಮಾಡಿ ಡಾಕ್ಟರ್ನ ಕುಲ್ಮಂತ ತಪಾಸಣೆ ಮಲ್ತೇರು. ತಪಾಸಣೆ ಮಾಡ್ತಿದ್ದ ಡಾಕ್ಟರ್ ಮಗಟ್ಟ ಬಂಡೇರು ನನ್ನ ಮೇರೆಗೆ ಓಲ ಮರ್ದು ನಡಪನ ಸಾಧ್ಯತೆ ಇಜ್ಜಿ ನಿಕುಲು ಇಲ್ಲಾಗ ಲೆಸನ್ ಪೋದು ಅರ್ನ ಆಸೆ ಆಕಾಂಕ್ಷೆ ಹೆಂಚಿನ ಉಂಡು ಅವೆ ನಿಕಲಿಗೆ ತೀರಿಸಾವಲಿ ಪಂಡೇರು. ತಕ್ಷಣ ಹಿಂಗೆ ಬರ್ತದೆ ಅಪಯಡ ಪಂಡೆ ಅಪಯ ಡಾಕ್ಟರ್ ಪಂಡೇರು ನನ್ನದೆಲ್ಲ ಮರ್ದು ನಡಪುಜಿ ಇಲ್ಲಾಗ ಲೆಸನ್ ಪೋಯರ ಪಂಟೇರು ಇಲ್ಲಾಡ ಆರೈಕೆ ಮಲ್ಪೋಡು ಪಂಟೇರು. ಅಪಗಾರ ಹಿರಿಯಾರ ಕೆಂಡೇರಿಗೆ ಮಗಟ್ಟ ಈ ಡಾಕ್ಟರ್ ಏತ್ ಕಲ್ತಿದ್ದೇರಮ್ಮೆ ಅಪ್ಪ ಮಗೆ ಪಂಡಿಗೆ ಹೆಂಗೆ ಗೊತ್ತಿಜ್ಜಿ ಅಂದ ಈ ಅರಡಕ್ಕೇನು ಮೇರೆ ಏತ್ ಕಲ್ತಿದ್ದೇರು ಮೇರೆಡ್ದು ಹೆಚ್ಚ ಕಲ್ತಿನ ಡಾಕ್ಟ್ರ್ ಇಲ್ಲೆಸೊಂದು ಬಲ ಬಂಡೇರಿಗೆ. ಈ ಮನುಷ್ಯನ ಜೀವನದ ಸ್ಥಿತಿ ಇಂಚ ಐಕ ಕನಕದಾಸರು ವಾದಿರಾಜ ಸ್ವಾಮಿಳ್ಳ ಪಂಡೇರಿಗೆ ಮನುಷ್ಯ ಕಲಿಯುಗಟ್ಟು ಪೋಡಿನ ವೈಕ ಗೆಂಡ ಸಾವುಗು ಮಾತ್ರ ಅಂಚ ಅದು ಉನೇನು ಮೂಜಿ ಸರ್ತಿ ಸೇರ್ಸಾದೇಯನ್ ಸಾವು ತಪ್ಪದು ಸಾವು ತಪ್ಪದು ಸಾವು ತಪ್ಪದು ಒಂದು ಪಂಡದ ಮೂಜಿ ಸರ್ತಿ ಸೇರಾದೆ ಜನಕ್ಕಲವಿನ ಕೇಳಿದ ಪರಿವರ್ತನೆ ಅವಡು. ನಮ್ಮನ ಮನುಷ್ಯ ಜೀವನದ ಬದುಕಡಿಪ್ಪುನು ನಂಬದಿರು ಈ ದೇಹ ನಿತ್ಯವಲ್ಲ. ಅಂಬುಜಾಕ್ಷನ ಭಜಿಸಿ ಸುಖಿಯಾಗು ಮನುಜ ಎಲು ರಕ್ತ ಮಾಂಸಗಳ ಮೇಲೆ ಚರ್ಮದ ಹೊದಿಕೆ ಒಳಗೆ ಮಲಮೂತ್ರಾದಿ ಕ್ರಿಮಿಗಳಿಹವು. ಹಲವು ವ್ಯಾಧಿಯ ಬೀಡು ಪಂಚಭೂತದ ನಾಡು ಬಲುವ ದೇಹವನೆಚ್ಚಿ ಕೆಡಬೇಡ ಮನುಜ ಹರಿಸ್ತುತಿಯ ಮಾಡು ಹರಿ ಕೀರ್ತನೆ ಕೇಳು. ಪುರಂದರದಾಸರು ಪಂಡಿ ನೀವು ಈ ದೇಹ ಉಂಡು ಈ ಶರೀರ ಉಂಡು ಒಂದು ನಮ್ಮಂದು ಕುಲ್ಲಡ ಒಂಜತ್ತು ಒಂಜಿ ದಿನ ಈ ಶರೀರದ ಉಲಯೆ 10 ಹಲವು ವ್ಯಾಧಿಲುಲ್ಲ ನಮಗೆ ಗೊತ್ತಿತ್ತಿಲ್ಲ ಕನಿ ವಿಸರ್ಜನಾಂಗ ವ್ಯವಸ್ಥೆ ಡಿಪ್ಪುನ ಆ ಕ್ರಿಮಿಲ ನಮ್ಮನ ಉಲಯಡೆ ಉಂಡು ಜೀರ್ಣಗ ಬೋಡಾಪುನ ಅಗ್ನಿ ಅರ್ಥಾತ್ ಸೂಲ ನಮ್ಮ ಬಂಜಿದ ಉಲಯಡೆ ಉಂಡು. ಈ ಎರಡೆಲ್ಲ ನಮ್ಮನ ದೇಹದ ಉಲಯಡೆ ಇತ್ತೊಂದು ಒಂಜತ್ತು ಒಂಜಿ ದಿನ ಈ ದೇಹ ರೋಗಗ ತುತ್ತಾಪುನು.
ಗೊತ್ತಿಜ್ಜಂದಿಲಕನೆ ತುತ್ತಾಪುನು ಕೊಡೆತ್ ಮುರೆನು ಒಂಜಿ ಅನ್ ಘಟನೆ ಕೇಂಡೆ ಇಲ್ಲಡ್ ಅಮ್ಮ ತೀರ್ದೇರು ಪಂಡದು ಮಗೆ ಫಾರಿನ್ ಹಿಡ್ದು ಬೈದೆ ಮಗೆ ಫಾರಿನ್ ಹಿಡ್ದು ಬತ್ತದು ಅಪ್ಪೆನ ದೇಹ ಶವಾಗಾರಡುಂಡು ಅರ್ಥಾತ್ ಆಸ್ಪತ್ರೆ ಹಿಡ್ದೀತೇರು ನನವಿನ ಕಣ್ಣರೇಗ ಮಗೆ ಪೋಡು ಇಲ್ಲಳದು ಸುಮಾರು ಒಂಜಿ 400 ಮೀಟರ್ ಮಾರ್ಗಾಗ ನಡತೊಂದು ಬರೋಡು ಮಾರ್ಗಾಗ ನಡತೊಂದು ಬಂದಾಗ ಮಗಕ್ಕೆ ಹಾರ್ಟ್ ಅಟ್ಯಾಕ್ ಸನ್ನಿವೇಶ ತೂಲೆ ಮಗೆ ಅಪ್ಪೆನ ಕಾರ್ಯಕ್ಕೆ ಬೈದೀನಿ ಮಗನೇ ಮರಣ ಮಗೆ ನಿರೀಕ್ಷೆನೆ ಮಂತಿದಿಜ್ಜೆ ಎಂಕ ಮರಣ ಬರ್ಪುಣು ಅರ್ಥಾತ್ ನಮನ ಜೀವನ ಲಂಚೆನೆ ಏಪ ಎಂಚಿನ ಅಪ್ಪನ ಪಂದು ಗೊತ್ತಿದ್ದೆ ದಾಯಿಗಿಡೆ ಬೈದ ಭಕ್ತನ ಸದುದ್ದೇಶದಾದ ಈ ಸದುದ್ದೇಶ ಎಂಚ ಈಡೇರಿಸಾವನು ಈ ಆಲೋಚನೆ ಮಾನವ ಜನ್ಮ ದುಂಬುಬೋಡಿಗೆ ಈ ಜನ್ಮ ಭಗವಂತೆ ಕೊಡ್ತೀನಿ ಭಗವಂತನ ಅನುಸಂಧಾನ ನಮ್ಮ ದೇವರೇ ನಮ್ಮಂದುಲ್ಲ ಅಂಚ ಪಂಡದು ನಿಕಲ ಇಂಚಿಡುವಂತೆ ಆಸ್ಪಾಸಡ್ ಪೋಯರ್ಡ ದೇವರೇ ನಮ್ಮಂದಿನ ಕಲ್ಲ ಉಲ್ಲೇರು ಅಕಲ್ ದೇವರೇ ನಮ್ಮುಜೇರು ಅಕಲಿಗೆ ದೇವರ ಬಂದ್ಬುನೇ ಬೊಡ್ಚಿ ಅಂಚಿತ್ತಿನ ಅಕಲು ಈ ಆಸ್ಪಾಸಡ್ಲ ಉಲ್ಲೇರು ಅಂಚ ಪಂಡದು ದೇವರೇನ ನಮ್ಮ ನಕಲೆಗಲ ದೇವರೇನ ನಮ್ಮನ್ನ ನಕಲೆಗಲ ವ್ಯತ್ಯಾಸದಾದ DVG ಮಂಕುತಿಮ್ಮನ ಕಗ್ಗಡ ಪನ್ಪೇರು ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯುಂ ನಂಬದಿರು ಬಿಬ್ಬಂದಿ ನೀನು ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯಿತು ಸಿಂಬಳದಿ ನೊಣ ನೀನು ಮಂಕುತಿಮ್ಮನ್ ಏರೆಗೆ ಮೋಕ್ಷಾಂಡು ಹಿರಣ್ಯ ಕಶ್ಯಪಗಲ ಮೋಕ್ಷಾಂಡು ದ್ವೇ ನರಸಿಂಹನ ಸ್ತುತಿ ಮಲ್ತದೆ ಈ ಜಗತ್ತಿಗೆ ಕನತಿನ ಪ್ರಹ್ಲಾದರಾಯರಿಗಳ ಮೋಕ್ಷಾಣಿಗೆ ಎಂಚಾಂಡು ಅಂದು ಪಂಡೇರಯ್ಯನ್ ಕಂಬದಿನೋ ಬಿಂಬದಿನೋ ಹಿರಣ್ಯ ಕಶ್ಯಪನ ಉಗ್ರ ನರಸಿಂಹಾವತಾರಡು ಭಗವಂತೆ ಬತ್ತದು ಉದರ ತೊಯ್ತದು ರಕ್ತಮಜ್ಜ ಮಾಂಸಲೆಡು ತಾನು ಸ್ನಾನ ಮಲ್ತದು ಉಗ್ರ ನರಸಿಂಹಾವತಾರಡು ಹಿರಣ್ಯ ಕಶ್ಯಪನ ಮೋಕ್ಷ ಕುರಿ ನನ್ನ ಪ್ರಹ್ಲಾದರಾಯರು ನರಸಿಂಹ ಅವತಾರ ಎಂಚ ಉಂಡು ಒಂದು ಕೇಂಡ ಅವನ್ ತುವೇರ ಸಾಧ್ಯ ಇದ್ದೀಗೆ ನರಸಿಂಹ ಶಾಂತಾತೆ ಪ್ರಹ್ಲಾದೆ ಎದುರಿಡು ಉಲ್ಲೆ ಪ್ರಹ್ಲಾದೆ ಸ್ತುತಿ ಮಲ್ತೊಂದುಲ್ಲೆ ನರಸಿಂಹನ್ ಆಕಾಶ ಪಾತಾಳ ಒಂಜಿ ಆತಂಡು ಇಡೀ ಜಗತ್ತದ ಜೀವರಾಶಿಲು ದನಿಗುಟ್ಟೊಂದುಲ್ಲ ಆ ಕಾಲದ ಮಹಿಮೆಯನ್ನು ಕೊಂಡಾಡೋಣ ಭಾಗವತ ಅಂಚಿತ್ತಿನ ಪ್ರಹ್ಲಾದರಾಯರು ಸ್ತುತಿ ಮಲ್ತೊಂದುಲ್ಲೇರು ಭಗವಂತನ್ ಶಾಂತಾವಡೋನು ಶಾಂತರೂಪಿ ಭಗವಂತೆ ಪ್ರಹ್ಲಾದನ ತರ್ಕದ ತನ್ನ ತೊಡೆಟು ಕುಲ್ಲಪಾದ ಮುದ್ದು ಮಲ್ತದ ಮಾನಿತದ ಕೇನುವೆಗೆ ಭಗವಂತೆ ಪ್ರಹ್ಲಾದ ನಿನ್ನ ಭಕ್ತಿಗೆ ಮೆಚ್ಚಿದೆಯಾನ್ ಅನಂತ ಕಷ್ಟಲೆಡು ಬುಡುಗಡೆ ಆದ ಬತ್ತೈ ಅಂಚಿತ್ತಿನ ಹಿರಣ್ಯ ಕಶ್ಯಪನ ವದ ಮಲ್ತದ ನಿನ್ನ ಎನ್ನ ಲೋಕಗ ಕೊನರೋಡು ಪನ್ಪನ ಉದ್ದೇಶ ಅಡವುಲ್ಲೇ ಬಲ ಎನ್ನೊಟ್ಟಿಗೆ ಪೋಯಿ ಪನ್ನಗ ಪ್ರಹ್ಲಾದರಾಯರ ಪಂಡೇರಿಗೆ ಇದ್ದಿ ಯಾನ್ ನಿನ್ನೊಟ್ಟಿಗೆ ಬರ್ಪುಜಿ ಆಶ್ಚರ್ಯ ನರಸಿಂಹ ನಮಾಂಡ ದಾದ ಮಲ್ಪುವ ದೇವೇರು ಎದುರು ತಿಕ್ಕೇರಂದಾಂಡ ಒಂಜಾತು ಕುಟುಂಬ ಸಂಸಾರಗ ಮಾತ ಕೇಂದಾದ ನೆನೆಪಾಂಡ ವಲ್ಲ ನೆರೆ ಕರ ತಗಲೇಕೇನುವ ಈ ಜನಕೇನು ಜ ಪ್ರಹ್ಲಾದರಾಯರ ಅಂಚ ಮಲ್ತಿಜೇರು ಅಪಯೇ ಎದುರೇ ಸೈತದ ಬೂರ್ದೆ ಅಪಯನ್ ಬದುಕಾವಲಿತ್ತನು ಹಿರಣ್ಯ ಕಶ್ಯಪನ ಬದುಕಾವಲಿತ್ತನ ಪ್ರಹ್ಲಾದರಾಯರಿಗೆ ಪ್ರಹ್ಲಾದರಾಯರೈಕೆ ಒಪ್ಪಿಜೇರು ಪ್ರಹ್ಲಾದರಾಯರು ನರಸಿಂಹಡ ಪಂಡೇರು ಭಗವಂತ ಎನ್ನ ಪಿರೌಡು ಏತು ಜನ ಉಲ್ಲೇರು ಪಂಡ ಅವು ನಿನ್ನ ಜ್ಞಾನದ ದೃಷ್ಟಿಗೆ ಮಾತ್ರ ಗೊತ್ತಾವು ಅಂಡ ಅಕಲೆಗೆ ನಿನ್ನಂತೂಪನ ದೃಷ್ಟಿ ಇಜ್ಜಿ ಅಕಲೆಡ ಜ್ಞಾನದ ದೃಷ್ಟಿ ಇಜ್ಜಿ ಎಂಕ ಜ್ಞಾನದ ದೃಷ್ಟಿ ಕೊಡ್ತಾ ನಿನ್ನಂತೂ ಬೇರೆ ಎಂತೂ ಒಂದುಲ್ಲೆ ಆಂಡ ಭಗವಂತ ಅಕಲೆಗೆ ದೃಷ್ಟಿ ಇದ್ದಿ ನಿನ್ನ ಒಟ್ಟಿಗೆ ಯಾನು ಬರೋಡು ಪಂಡದ ಅಂಡ ಎನ್ನ ಒಟ್ಟಿಗೆ ಪುನಃ ಅಕಲೇನು ಮಾಂತ ಈ ನಿನ್ನ ಲೋಕಗಲೆಸ ನೋಡು ಅಂಚೆತ್ತನ ಮಾತ್ರ ಯಾ ನಿನ್ನ ಒಟ್ಟಿಗೆ ಬರಪೆ ಎನ್ನೊಟ್ಟಿಗೆ ಪುನಃ ಏರು ಗೊತ್ತುಂಡ ದೀನೇರು ದುಃಖಿಲು ಜೀವನದ ವ್ಯವಸ್ಥೆ ಇಜ್ಜಂದಿನ ಅಕಲು ಅಕಲು ಪೂರ ಎನ್ನ ಒಟ್ಟಿಗೆ ಪುನು ಅಕಲೇನ ಬದುಕಡು ನಿನ್ನ ತೂಪನ ಕಣ್ಣೇ ಇಜ್ಜೆ ಅಕಲ್ಡ ಅಂಜಿತ್ತಿನಕಲು ಎನ್ನ ಒಟ್ಟಿಗೆ ಉಲ್ಲೇರು ಪಣ್ಣಗ ಅಕಲೇನು ನಿನ್ನ ಲೋಕಗಲೆಸೋನು ಮನ ಯಾನ್ ನಿನ್ನ ಒಟ್ಟಿಗೆ ಬರಪೆ ಇಜ್ಜಿ ಈ ಅಕಲೇನು ನಿನ್ನ ಲೋಕಗಲೆಸೋನು ಜ ಯಾನ್ ನಿನ್ನೊಟ್ಟಿಗೆ ಬರಬುಜಿ ಅಪನಗ ಪಂಡೇರು ಸ್ವಾಮಿ ಪ್ರಹ್ಲಾದ ಅಕಲೇನು ಮಾಂತ ಎನ್ನ ಲೋಕಗೆ ಲೆಸೊಂದು ಪೋಯರ ಸಾಧ್ಯ ಇಜ್ಜಿ ಬರ್ಪಡ ನೀನನ್ನು ಮಾತ್ರ ಲೆಸೊಂದು ಪೋಪೆ ಅಪನಗ ಪ್ರಹ್ಲಾದರಾಯರು ಪಂಡೇರು ಅಕಲೆಗಿಜ್ಜನ ನಿನ್ನ ಒಟ್ಟಿಗೆದ ಸನ್ನಿಧಾನ ಪ್ರಹ್ಲಾದರಾಯಗ ಅಗತ್ಯ ಇಜ್ಜಿ ಬಂದು ತಿರಸ್ಕಾರ ಮಂತೀರ ಆ ಕಾಲಡು ತಕ್ಷಣ ಭಗವಂತೆ ಪ್ರಹ್ಲಾದರನ್ನ ಭಕ್ತಿನ ಮೆಚ್ಚಿಯೇ ಅಕಲೇನು ಮಾಂತ
ಪ್ರಹ್ಲಾದನ ಒಟ್ಟಿಗೆ ತನ್ನ ಲೋಕಗಲೆ ಸೊಂಡೆ ಭಗವಂತೆ ಎಂಚಿತ್ತಿನ ಪ್ರಹ್ಲಾದರಾಯರ್ನ ಭಕ್ತಿ ಪಂಡ ಶಾಸ್ತ್ರ ಪನ್ಪುಂಡು ನಮನ ಭಕ್ತಿ ಭಗವಂತಗೆ ಮುಟ್ಟಾದು ಪೊಡಿಗೆ ಭಕ್ತಿ ರೇವ ಗರಿಯಸಿ ಇಂದು ಶಾಸ್ತ್ರ ಪನ್ಪುಂಡು ಭಕ್ತಿರ್ದು ಮಿತ್ತು ದಾಲ ಇದ್ದಿ ಭಕ್ತಿರ್ದು ಮಿತ್ತು ಎಂಚಿನೆಕ್ಲ ಭಗವಂತಗೆ ಪ್ರೀತ ಆಗ್ತಾವು ನ ಚ ಗುಣೈ ನ ಚ ಧನೈ ನಮ್ಮ ಗುಣಲ ಬೊರ್ಚೆ ಆಯ್ಗ ನಮ್ಮ ಧನಲ ಅರ್ಥಾತ್ ಕಾಸು ಅವಲ ಭಗವಂತಗೆ ಬೊರ್ಚಿ ಭಕ್ತಿ ಮಾತ್ರ ಬೋಡು ಈ ಭಗವಂತನ ಸ್ತುತಿ ಅರ್ಥಾತ್ 40 ವರ್ಷದ ಮಂತನ ಈ ಭಜನಾ ಸಂಕೀರ್ತನೆಡ್ ಭಕ್ತಿ ಮಾತ್ರ ಇಪ್ಪುಂಡು ತೂಲೆ ಆ ಭಗವಂತನ ಭಕ್ತಿಡ್ ಎವು ಜಾತಿದ ಕುಲ್ಲುಲ್ಲೇರು ಎವು ಸ್ವರೂಪದ ಉಲ್ಲೇರು ಎವು ಕುಂಟು ಪಾಡ್ದಿನ ಕುಲ್ಲುಲ್ಲೇರು ಒಂದು ಒವುಲ ನಿಯಮ ಇಜ್ಜಿ ಏರು ಬತ್ತದಲ್ಲ ಕುಲ್ಲುದು ಭಗವಂತನು ಪ್ರಾರ್ಥನೆ ಮನ್ಪೋಲಿ ಚೈಲ ಕೈಟಿತ್ತನ್ನ ತಾಳ ಕೈಟಿತ್ತನ್ನ ಆ ತಾಳನ್ನು 2 ಸರ್ತಿ ಬೊಟ್ಟೋಡು ಆತಿ ಅಕಸ್ಮಾತ್ ತಾಳ ಇಜ್ಜಿ ಕೈಟೇ ತಾಳ ಉಂಡತೆ ಏತು ಶೋಕದ ತಾಳ ತೂಲೆ ಒಂದು ನೆಕ್ಕೆ ಅಮೇರಿಕದಾಗಲು $10 ದೀದ್ ಬಿಸ್ನೆಸ್ ಮನ್ ತೊಂದುಲ್ಲೇರ್ ನಮಗೆ ಗೊತ್ತಿಜ್ಜಿ ನಮ್ಮನ್ನ ದುಮ್ಮದಾಗಲು ತೂಲೆ 102 ವರ್ಷ 108 ವರ್ಷ 110 ವರ್ಷ ಮುರನೆಂಜು ಸ್ವಾಮಿಲು 111 ವರ್ಷ ಬದುಕಿಯೇರು ಎಂಚ ಬದುಕಿಯೇರು ನಮ್ಮ ಬಾಡಿಡೆ ಒಂಜಿ ಅಂಕಿ ಫಂಕ್ಚರ್ ಉಂಡು ಇತ್ತೆ ಮಂತೆ ಇಜ್ಜಿ ಕೃಷಿ ಬಿಡ್ತಾ ನಮ್ಮ ಕೃಷಿ ಇಜ್ಜಿ ಈ ಭಾಗಡು ಒಂತೆ ಉಂಡು ಎಂಕಲ ಊರಿಗೆ ಬತ್ತನ ಕೃಷಿ ಇಜ್ಜಿ ದುಮ್ಮ ಮಣ್ಣಡು ಮಣ್ಣು ಆಪುನ ಒಂಜಿ ಸ್ವರೂಪ ಇತ್ತು ನಿತ್ಯ ಮಣ್ಣು ತಾಗೇರನೇ ಇಜ್ಜಿ ಇತ್ತೆ ಮಂತೆ ಐಕೋಸ್ಕರನೇ ಕೆಸರದ ಗೊಬ್ಬು ಒಂದು ಸೃಷ್ಟಿ ಮಲ್ದೇರಿ ಇತ್ತೆ ಕಂಡನಡ ಪಾವನ ಇತ್ತೆ ಪ್ರಾತ್ಯಕ್ಷಿಕೆ ಆದಬೋಂಡವು ಒಂಜಿ ವಿಶ್ವವಿದ್ಯಾಲಯ ಕೃಷಿ ಕಲ್ಪ ಆವಡು ಪಂಡ ಆ ಕೃಷಿತ್ತ ಒಂಜಿ ಪ್ರಾತ್ಯಕ್ಷಿಕೆ ಮಲ್ಪುನು ಅಂಚಿತ್ತಿನ ಕಾಲಘಟ್ಟಗ ನಮ್ಮ ಬತ್ತದ ಆ ಕಾಲಡ್ ಆ ಕೃಷಿತ್ತ ಬದುಕಡು ಋಷಿ ಸಂಸ್ಕೃತಿ ಇತ್ತು ಋಷಿ ಸಂಸ್ಕೃತಿ ಬಂಡದಾದ ಅವೇರುತ ಜೀವನ ಕಾಂಡೆ ಯಜಮಾನಿ ತೋಟಕ್ಕೆ ಪೋಯೇಡ ರಾತ್ರಿಗೆ ಬರ್ಪುನಿ ಪೂರ ಕೆಲಸ ಮುಗಿತಿದ್ದು ಬರ್ಪುನಿ ಇಂಚಿತ್ತಿನ ಒಂಜಿ ಕಾಲಘಟ್ಟ ಇತ್ತನು ಇನಿ ಅವು ಇದ್ದಿ ರೋಗ ರುಜಿನಲ್ಲಿ ನಮ್ಮನ್ನು ಕಾಡೊಂದೇ ಇಲ್ಲ ಶಾರೀರಿಕವಾದ ವ್ಯಾಯಾಮ ಇಜ್ಜಿ ನಮಕ್ಕಿನ ಕೋಡೆ ಕಾಂಡೆ ಲಕ್ಕುವೇಯಪನ ರಾತ್ರಿ ಜಪ್ಪುವೇಯಪನ ನನಗೆ ಈ ಮಧ್ಯದ ದಿನದ ದಾದ ತಿನ್ಪನ ನನಗೆ ಗೊತ್ತಿಜ್ಜಿ ಇಂಚಿತ್ತಿನ ಕಾಲಘಟ್ಟಡ್ ದೇವರನ ಅಸ್ತಿತ್ವ ನಮಕ್ ಬೋಡ ಕೆಂಡ ದೇವರೆನ್ಪುನ ಒಂಜಿ ಸ್ವರೂಪ ಸಾನ್ನಿಧ್ಯ ನಮಕ್ ಬೋಡು ನಮ್ಮ ಭಗವಂತ ನಮ್ಮ ನಕ್ಲು ಅಂಚಾದ ಹಿರಣ್ಯ ಕಶ್ಯಪಗಳ ಮೋಕ್ಷಾಂಡ್ ಪ್ರಹ್ಲಾದರಾಯರಿಗಳ ಮೋಕ್ಷಾಂಡ್ ಕಡೆಕ್ ಪಂಡೇರು ನಮಕ್ ಪಂಡಿನವು ಸಿಂಬಳದಿ ನೊಣ ನೀನು ಮಂಕುತಿಮ್ಮನ್ ಕಡೆತ ಸುಳಾದಿ ನಮ್ಮವು DBG ಪಂಡಿನಿ ನಮದಾದೆ ವಿಪರೀತ ಕಷ್ಟ ಅನಗ ದೇವರೇನು ವರ ನೆನೆಪು ಮನ್ಪುವ ಶಾಸ್ತ್ರಕಾರ್ಯರು ಪನ್ಪೇರು ಸಂಕಟ ಬಂದಾಗ ವೆಂಕಟರಮಣ ಆ ಶಾಸ್ತ್ರ ನೆನೆಪು ಮಾಡ್ತಿದ್ದು ಒಂದಿ ಸುಖ ಬತ್ತಿನ ಮಂಡ ದೇವರೇನು ಮರತದ್ ಬಿಡುಪ ಇತ್ತೆ ಏತೋ ಜನ ನಿಷ್ಠೆ ಜನ ನಕಲು ಪನ್ಪೇರು ದೇವರೇ ಇಜ್ಜೇರು ಮಾರ ನಿಕ್ಕೊಂಜಿ ಮರಲ್ ಪುರಂದರ ದಾಸಿಯರು ಪನ್ಪೇರು ನನಗೊಂದು ಹುಚ್ಚು ನಿನ್ನನ್ನು ಹಿಡಿಯುವ ಹುಚ್ಚು ಪುರಂದರ ದಾಸಿಯರು ಪನ್ಪೇರು ಎಂಕೊಂಜಿ ಮರಲ್ ನಿನ್ನನ್ನು ಪತ್ತೊಂದ ಒಂಜಿ ಮರಲ್ ಭಗವಂತನ ಉದ್ದೇಶದ ಇದ್ದದ್ದು ಪನ್ಪೇರಾರು ಇಂಚಿತ್ತಿನ ಮಂತ ಸುಳಾದಿಲೆ ನಮಕ್ ರಚನೆ ಮಲ್ಪುನ ಮೂಲಕ ನಮನ ಬದುಕು ಬಂಗಾರ ಆವಡು ನಮನ ಬದುಕು ಉನ್ನತಿ ಆವಡು ಪನ್ಪುನ ದೃಷ್ಟಿಡ್ ಆ ಕಾಲಡ್ ಕೊಟ್ರ ಗುತ್ತದ ಈ ಮಣ್ಣಡ್ ದೇವರೇನು ಪ್ರತಿಷ್ಠೆ ಮಲ್ಪುನ ಮೂಲಕ ನಮಕ್ ಒಂಜಿ ಭಕ್ತಿ ಭಾವದ ಸಡಗರದ ಕ್ಷೇತ್ರ ನಮಕ್ ಹಿರಿಯಾಕಲು ಬುಡ್ದು ಬೋತೀರು ಸುಮಾರು 40 ವರ್ಷದ ಈ ಭಜನೆಡ್ ಎಡೆಡ್ಡೆ ಜ್ಞಾನಿಲು ಇತ್ತಿನ ಕುಲ್ಲ ಏರೋ ಒಂಜಿ 4-5 ಜನ ನಮನ ಈ ಮಣ್ಣನ್ನು ಬುಡ್ದು ಬೋದಿಪ್ಪೇರು ಅಕಲೆಗೆ ಮಂತ ಇನಿ ಖುಷಿಯಾವು ದಾದ ಖುಷಿಯಾವು ದೇವಪಣ್ಣೆ ಪಣ್ಣಗ ಪಂಡೇರು ಆ ಮಾರ್ಗಡ್ ಇಡೆಮುಟ್ಟೆ ಎಂಗಲ್ ತುಮೊಂದು ಬರೋಡು 4-5 ಜನ ಅಕಲ ಪುದಾರ್ ಪಂಡೇರು ಆಳುವೇರು ಪೂಜಾರರು ಅಕಲ ಮತ್ತು ಪುದಾರ್ ಪಂಡೇರು ಅಕಲು 4 ಜನ ಬತ್ತನು ಮೂಲು ಆ ಸುಳಾದಿ ನಾಮಸ್ಮರಣೆಯನ್ನು ಪನ್ಪುನಿ ಆ ಕಾಲಾಡ್ ತುಲೆ 40 ವರ್ಷದ ಪಿರೌದ ಕತೆವು ಇನಿ 40 ವರ್ಷದ ದುಮ್ಮು ಬೈದ ಇನಿ ಅಖಂಡ ನಾಮಸ್ಮರಣೆಯನ್ನು ಬಂತ ನಮ್ಮ 40 ವರ್ಷದ ಈ ಕಾಲಘಟ್ಟ ಆರ್ ಪಂಡೇರಿ ಇನ್ನು ಬಂಗನೆ ಆತಿಜಿ ಅಂಕ್ಲೆ ಗೊತ್ತೇ ಆಯ್ಜಿ ಭಜನೆ ಆತಿನೇ ಗೊತ್ತಾಯ್ಜಿ ಅಪನಗ ತುಲೆ ಈ ಕಾಲಘಟ್ಟದ ಸುಖ ಎಂಚೊಂಡು ಕೆಂಡ ಇನಿ ಮಂತ ನಮಕವು ಅರ್ಥಾಪುಜ ಗೊತ್ತಿಜ್ಜಿ ನೋಟ್ ಬೇನಾಂಡ್ ಕಾಸಿ ಎಂಚೆತ್ತಿನ ಮಂಡ ಎದ್ದವಾ ತದ್ದವ ಕಾಸಿ ಇತ್ತಿನ ಏರ್ಡ ಇತ್ತಿನ ಎಡ ಇಜ್ಜಂದಿನ ಎಡ ಕಾಸಿ ಇಜ್ಜಿ ಏನ ಕೈತಲ್ ಬೊಂಡ ಏಮನ್ ಕಾಸಿ ಇಜ್ಜಿನ್ ಇತ್ತಿನೇ ಕಾಸುಂಡು ಪನ್ಪುಜೆ ಪೂರ ಕಬಟ್ಟು ಹಿಡ್ದಿದ್ದು ಅಟ್ಟಿ 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 ಕಟ್ಟದ ನೋಟು ಚಲಾವಣೆ ಇಜ್ಜ ಓಲುಂಡೊಂದು ಗೊತ್ತಿಜ್ಜಿ ಏಪ ನೋಟು ಬೇನಾಂಡ್ ತುಲೆ ಅವು ಪೂರ ಕಾರ್ಖಾನೆದ ಓಡುಗು ಮಣ್ಣು ಕೊಣೋದು ಮಾಡುವಿರತ ಅಂಚ ಪೋದು ಮಣ್ಣದ ಲೆಕ್ಕ ಪೂರ್ಣ ಕಾಸಲ್ ಪುರಂದರ ದಾಸೇರ ಆ ಕಾಲಘಟ್ಟಾಡು ಪಂಟೇರು ನಮಕ್ ಅರ್ಥ ಆತಿಜಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸುಳಾದಿನ ವರ ಅರ್ಥ ಮಲ್ತಂಡ ಏಪ ಬಂದಿನಿ
ಪುರಂದರದಾಸರು ಆ ಕಾಲಘಟ್ಟ ಬಂತೀನಿ ಅಪಗ ಏರ್ಲ ನೋಟ್ ಬ್ಯಾನ್ ಮಾಡ್ತೀನ ಪ್ರಧಾನಿ ಲತ್ತಿಜೇರು ಅಥವಾ ಆ ಕಾಲಘಟ್ಟ ಅರ್ನ ಹಿರಿಯಾಕ್ಲೇರ ಎತ್ತೇರ ಗೊತ್ತಿಜ್ಜಿ ಅಂಡ್ ಆ ಕಾಲಘಟ್ಟ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸುಳಾದಿಡ್ ಪುರಂದರದಾಸರು ಪನ್ಪೇರು ಕಾಸು ಎಂಚ ಬರಡು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀಸವು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ತುಲೆ ಎಂಚ ಪಂಡೇರ್ ತುಲೆ ಮುಜೇ ಶಬ್ದ ಪುನೈಟ್ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಇತ್ತೆದಾಲೆ ಜಿದೊಂಬತೆ ಹೊರ ಬಲಿಪುಗಾನ್ ತೀರ್ಥರ್ದು ಮಿತ್ತು ಬಲಿಪುನ್ ಬೊಕ್ಕ ಸೇಂಕುನ್ ತೀರ್ಥರ್ದು ಮಿತ್ತು ಬರ್ಪುನ ಅಥವಾ ದಮ್ಗಟ್ಟುನ್ ಮೆಲಾನೆ ಪೊಂಡ ದಮ್ಗಟ್ಟುಜಿ ನಿಧಾನ ಬತ್ತದ ದೇವರೇನು ದರ್ಶನ ಮಲ್ತು ಪೊರ್ಲು ಬೋಲಿ ದೊಮ್ಮುಂಡು ಬಂದು ಪಾರು ಬತ್ತಾಡ ಹಾರ್ಟ್ ಅಟ್ಯಾಕ್ ಲಾವು ಬಂದ್ರೆ ಅಬುಜಿ 40 ವರ್ಷ ಕರೀದಿನ ನಮ್ಮಕ್ಕ ಹಾರ್ಟ್ ಅಟ್ಯಾಕ್ ಕೆಲಸ ಅಲ್ಪುಣ ಗೊತ್ತಿಜ್ಜಿ ಇತ್ತೆ ಮಂತ ಡಾಕ್ಟರ್ನ ಕುಲ್ನ ಒಂದು ಚೆಕಪ್ ಮನ್ಪುಣು ಒಂತೆ ಬಲಿಪಾ ತೂಪಿನಿ ಮೇನ ಹಾರ್ಟ್ ಎಂಚ ಉಣ್ಣು ಅಂಡ ದೇವರ ಅಪಗನೆ ತೂತೀರು ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಪಜ್ಜಡ್ದು ಮಿತ್ತು ಪಜ್ಜದ ಎದುರು ಪಜ್ಜದಿ ಒಂದು ಬರಡುಗೆ ಲಕ್ಷ್ಮಿ ಅಂಚ ಬರಡು ಅಂಚ ಬತ್ತನ ಖುಷಿಗೆ ಆ ಇಲ್ಲಾಡು ಸಜ್ಜನ ಸಾಧು ಪೂಜೆಯ ವೇಳೆಗೆ ಸಜ್ಜನೇರು ಎಡ್ಡೆಂತಿನಗಲು ಪೂಜೆ ಮಲ್ಪುನ ಪೊರ್ತುಡು ಬಲ ಬಂಡೇರು ಆ ಟೈಮುಡ್ಲ ಬರುಚಿ ಆ ಟೈಮುಡು ಮಾತ್ರ ಬಲ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಮಜ್ಜಿಗೆಯೊಳಗಿನ ಬೆಣ್ಣೆ ಪಂಡ ಆತು ಸುಲಭ ಇದ್ದಿ ಪೇರನ್ನು ಬಿಸಿ ಮಲ್ಪೋಡು ಐನೊಂತೆ ಅರಪೇರ ದೀವೋಡು 5 ಬೊಕ್ಕೈಕೆ ಪೆರ್ಪು ಪಾಡೋಡು ಪೆರ್ಪು ಪಾಡ್ದವು ಪುಳಿ ಬರೋಡು ಪುಳಿ ಬತ್ತೆ ಪೇರು ಪುಡೋಡು ಅದೇ ಮುಗೀಜಿ ಪೇರು ಪುಡೈ ಬೊಕ್ಕ ಐತ ಪಾತ್ರೆಯನ್ನು ಬದಲು ಮಲ್ತದೆ ಏನು ಕಡೆ ಓಡು ಕಡೆ ಬೇರೆ ಆತು ಸುಲಭ ಇಜ್ಜಿ ದುಮ್ಮದಕ್ಕೂ ಎಂಚ ಕಡೆ ಒಂದಿತ್ತೇರು ತೂಲೆ ಒಂಜಿ ಮರತ್ತ ಕಡೆ ಪುನ ಇತ್ತನು ಐಕ ಒಂಜಿ ಬಲ್ಲು ಬಾಡ್ದು ರಡ್ಡು ಕಾರದಿದ್ದು ಐನು ಒಯ್ಪುನು ಏತ ಬಂಗ ಬಂಡ ಇಲ್ಲದಕ್ಕಲ್ದ ಕೇಂಡ ಗೊತ್ತಾಪುನ ಏನು ಆ ಒಯ್ಪುನಿ ನಿತ್ಯ ಮಂತ ಕೈಟ್ ಮಂತಡು ತಿರ್ಗಾವ ನಮ್ಮ ಅವು ಬೇತೆ ವಿಷಯ ಇತ್ತವದ ಮಿಷನ್ ಬೈದನು ಅಂಡ ಐದು ಬತ್ತನ ಬೆಣ್ಣೆ ಆ ಬೆಣ್ಣೆಯನ್ನು ಸುಲಭ ದೆಪ್ಪು ಲೆಕ್ಕ ಇಜ್ಜಿ ಕ್ರಮ ಪ್ರಕಾರ ಇನ್ನು ಒಟ್ಟು ಮನ್ಬೋಡು ಎಡ್ಡೆ ನೀರು ಪಾಡ್ದೆ ಇನ್ನು ದೆಕ್ಕೋಡು ದೆಕ್ಕ ಜಿಡ ಮನದಾನಿಗೆ ವಾಸನೆ ಬರ್ಪುಣ ಇನ್ನು ದೆತ್ತು ದಕ್ಕೋಡು ಐನು ದಿವೋಡಂಡ ಶುಭ್ರವಾದ ದೆಕ್ಕೋಡು ದೆಕ್ಕದು ಎಡ್ಡೆ ಪಾತ್ರೆ ಹಿಡ್ದಿಂಡು ಅವೆಡ್ದು ಬೊಕ್ಕ ಅವೇನು ಬೆಚ್ಚ ಮಲ್ಪೋಡು ಬೆಚ್ಚ ಮಲ್ತಿನಾಡೇಗಲ್ಲ ತುಪ್ಪ ಆಪುಜಿ ನೆಯ್ಯಿ ಆಪುಜಿ ಅವೇನು ಟೆಸ್ಟ್ ಮಲ್ಪೋಡು ತೂಲೆ ಹಿರಿಯಾಕಲ್ಲ ಒಂಜಿ ಆ ಚಿಂತನೆ ತೂಲೆ ಕಾಸಿ ಎಂಚ ಬರೋಡು ಪಂಡದು ಅವೇನು ಬೆಚ್ಚ ಮಲ್ಪುನಾಗ ಒಂಜಿ ಪಂಚೋಳಿ ಬಚ್ಚಿನೇನು ದಕ್ಕೋಡೈಕ್ ಅವು ಪಟ 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 ಪುಡಾವೋಡು ಪರಿಮಳ ಬರೋಡು ಅಡೆಗೆ ಬೆಣ್ಣೆ ಪೋದು ತುಪ್ಪ ಅಂಡು ನೆಯ್ಯಿ ಅಂಡು ಆ ನೆಯ್ಯಿನ ಆಲೋಚನೆ ಮಲ್ಪಲೆ 100 ವರ್ಷಲ ದಿವಲಿ ಆ ನೆಯ್ಯಿನ ಕೇಳಿ ಏರಲ್ಲ ಮುಲ್ ಹಿರಿಯಾಕಲು ಉಲ್ಲೇರು ಅಗಳ ಕೇಳಿ ಆ ನೆಯ್ಯಿನ 100 ವರ್ಷಲ ದೀದು ಉಪಯೋಗ ಮಲ್ಪೋಲಿ ಇನಿ ಆ ನೆಯ್ಯಿ ರೋಗಗ ರಾಮಬಾಣ ಅರ್ಥ ಮಲ್ಪಲೆ ಇನಿ ಈ ಕಾಲಘಟ್ಟದ ಆ ನೆಯ್ಯಿ ರೋಗಗ ರಾಮಬಾಣ ವಾಸಿಕಲ್ನ ಗುಣಮಲ್ಪುನ ರೋಗಲ್ನ ಗುಣಮಲ್ಪುನ ಶಕ್ತಿ ಆ ನೆಯ್ಕುಂಡು ಹಾರ್ಟ್ ಕ್ಲೀನ್ ಮಲ್ಪುಂಡವು ಕಿಡ್ನಿನ ಕ್ಲೀನ್ ಮಲ್ಪುಂಡು ಇತ್ತೆ ಮಂತ ನಂಗೆ ಕೊಲೆಸ್ಟ್ರಾಲ್ ತುಲೆ ಬಾಲೆನ ಟೆಸ್ಟ್ ಕೊನಲೆ ಡಾಕ್ಟರ್ ಮನ್ಪುನಿ ಬಾಲೆ ಕೊಲೆಸ್ಟ್ರಾಲ್ ಉಂಡು ದಾದ ಕೊಲೆಸ್ಟ್ರಾಲ್ ನಂಗೆ ಗೊತ್ತಿಜ್ಜಿ ಡಾಕ್ಟ್ರು ಎಡ್ಡೆ ಡಾಕ್ಟರ್ನ ಕಲ್ಪನ ಪೇರು ಕೊಲೆಸ್ಟ್ರಾಲ್ಗೆ ಮರ್ದು ಮಲ್ಪೋಚಿ ಎಡ್ಡೆನ್ ತಿನ್ನಲ್ಲ ಬೋಡು ಬೋಡು ಚಂದನೆಲ್ಲ ಬೋಡು ಇಂಚಿತ್ತಿನ ಕಾಲಘಟ್ಟ ಆ ಕಾಲೋಡು ಸಮೇತ ಈ ಲಕ್ಷ್ಮಿ ನಿಧಾನವಾದ ಬತ್ತನ್ನ ನಮ್ಮ ಕೈಟ್ ಒರಿ ಉಂಡುಗೆ ಪನ್ಪುನ ಶಾಸ್ತ್ರನ ಪುರಂದರದಾಸರು ಆ ಕಾಲಡ್ ಪಂತೇರು ಇಂಚಿತ್ತಿನ ಸ್ಥಿತಿಟ್ಟು ನಮನ ಹಿರಿಯಾಕಲು ಭಜನೆದ ಮೂಲಕ ನಮನ ಜೀವನ ಕಟ್ಟಿದೇರು ಇಂಚಿತ್ತಿನ ಒಂಜಿ ಜೀವನ ಆಚಾರಗಳ ಬೋಡು ವಿಚಾರಗಳ ಬೋಡು ಪ್ರಚಾರಗ ಮಾತ್ರ ತಿಕ್ಕಂದೆ ಈ ಬದುಕು ಹಾಳಾವೇರ ಬಲ್ಲಿ ಪಣದು ಶಾಸ್ತ್ರಕಾರ್ಯರು ಪಣೊಂದು ಬತ್ತನ ಈ ನಿಯಮಲ್ ನಮನ ಬದುಕಡು ಅನೂಹ್ಯವಾದ ಒರಿಯೋಡು ಪನ್ಪುನ ಸ್ಥಿತಿಕ್ ಭಜನೆದ ಮೂಲಕ ಭಗವಂತನ ಸಾನ್ನಿಧ್ಯನ ವೃದ್ಧಿ ಮಲ್ಪುನ ಮಂಜು ಮಲ್ಲ ಕೆಲಸ ಲಕ್ಷ್ಮೀ ನರಸಿಂಹ ಸೇವಾ ಸಮಿತಿ ಕೊಟ್ರಗುತ್ತದ ಈ ಮಣ್ಣಡು ಆತಂಡು ದೇವಪ್ಪ ಪೂಜಾರ್ಲೇನ ಬಂಧುಲಾಯಿನ ರಾಮಣ್ಣ ಪೂಜಾರ್ಲಿ ಎಂಕಲ್ನ ಊರುಡುಲ್ಲೇರು ಸುಮಾರು 30 ವರ್ಷದ ಎಂಕ್ಲೆಗ್ಲ ರಾಮಣ್ಣ ಪೂಜಾರ್ರೆಗ್ಲ ಸಂಬಂಧ 600 ರೂಪಾಯಿ ಎಂಕಿಡೆ ಬರ್ಪುಲೆ ಕಾಣ್ ಎಂಕಲ್ನ ಊರುಡಿಪ್ಪನ ರಾಮಣ್ಣ ಪೂಜಾರ್ಲೆಗೆ ದೇವಪ್ಪ ಪೂಜಾರ್ಲ ಕನೆಕ್ಷನ್ ಮಂತೇರು ರಾಮಣ್ಣ ಪೂಜಾರ್ರು ಎಂಕಲ ಮಠಕ್ಕೆ ಬತ್ತಿದ್ದು ದೇವಪ್ಪ ಪೂಜಾರ್ಲೆ ನಮ್ಮ ವಿನಂತಿನ ಒಪ್ಪಿ ಸಾಯರು ಸಮಿತಿನ ಕೊಣತಿದ್ದು ಸ್ವಾಮಿಳ್ಳ ಪಾತೇರ್ಪಾಯರು ಇನ್ನು ಇಡೆಗೆ ಬರ್ಪಾವ್ಲೆಕ ಮಂತೇರು ಸತ್ಯಪನೋಡಂಡ ಯಾ ನರಸಿಂಹನ ಆರಾಧಕೆ ನರಸಿಂಹೆ ಪಂಡ ಎಂಕಲ್ ನಾವು 1 ದಿನ ಭಂಗಿಡಿಪ್ಪುನ ನರಸಿಂಹೆ
ಅಂಚಿತ್ತಿನ ಅಭಯ ನರಸಿಂಹನ ಸಾನ್ನಿಧ್ಯದ ಪ್ರತೀಕವಾದಿ ಅನ್ಮೂಲ ಆ ನರಸಿಂಹನ್ ತುಯೆ ನೈಜವಾದ ಎನ್ನ ಮನಸ್ಸಿಗೆ ಒಂಜಿ ಖುಷಿ ಆತನದಾದ ಪಂಡ ಇಂಚಿತ್ತಿನ ಒಂಜಿ ನರಸಿಂಹ ನಮ್ಮ ಊರುಡೆ ಉಲ್ಲೆ ಪನ್ಪುನ ಒಂಜಿ ಖುಷಿ ಎನ್ನ ಮನಸ್ಸು ದಿಂಜಿದುಂಡು ಅಂಚಾದ ಎಂಕುಲು ದೇವಸ್ಥಾನಕ್ಕೆ ಪಿದೊಡ್ನ ಕಾಲ ಗಟ್ಟಾಡು ಎಂಕಲಲ್ಪ ದೇವಸ್ಥಾನ ಆತಿಜಿ ದೇವಸ್ಥಾನಕ್ಕೆ ಪಿದೊಡ್ನ ಕಾಲ ಗಟ್ಟಾಡು ಆ ನರಸಿಂಹೆ ಕೊಟ್ರಗುತ್ತದ ಈ ಮಣ್ಣಿಗೆ ನಮನ್ಲೆ ಪುಡಾದೆ ಅಂಚಿತ್ತಿನ ಒಂಜಿ ಮಹತ್ತಾಯಿನ ಕ್ಷೇತ್ರಡು ಈ ಧರ್ಮ ಕಜ್ಜಲು ನಿರಂತರ ನಡತದು ದುಂಬುದ ಕಾಲಘಟ್ಟಡು ಪುನರಪಿ ಈ ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ಬರ್ಪುನ ಒಂಜಿ ಕಾಲ ನಮ್ಮ ಕಾಲುಡೆ ಸನ್ನಿಹಿತಾವಡು ಆ ಸ್ವಾಮಿ ಎಡ್ಡೆಪ್ಪು ನಮಕ ಒದಗಾದು ಕೊರದು ಪ್ರಹ್ಲಾದ ಗೆಂಚ ರಕ್ಷಣೆ ಕೊರದು ಪ್ರಹ್ಲಾದನೇ ತನ್ನ ಬದುಕನ್ನು ನಿಯಮಾವಳಿದ ಸ್ವರೂಪಡು ದಿಂಜಾವಂದಿತ್ತಿನ ರೀತಿಡು ಪ್ರಹ್ಲಾದನ ಜೀವನಗೆ ಎಡ್ಡೆಪ್ಪನು ಕೊರಿಯರ ಅಂಚಿತ್ತಿನ ಭಗವಂತೆ ನಮಕ ಮಂತ ಆ ಎಡ್ಡೆಪ್ಪನು ಉದಿಸಾದು ಕೊರಡು ಆ ಲಕ್ಷ್ಮೀ ನರಸಿಂಹನ ಪೂರ್ಣ ಅನುಗ್ರಹ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ವಿಶ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಆ ಸ್ವಾಮಿನ ಸ್ತುತಿ ಪನ್ನಗನೇ ಕೊಂಡಾಟಾಪುಂಡು ದಾದ ಒಂದು ಕೇಂಡ ಕಡೇತ ಸ್ತುತಿ ಮೃತ್ಯುಂ ನಮಾಮ್ಯಹಂ ಮೃತ್ಯುಡ್ದು ಅಪಮೃತ್ಯುಗೂ ಕೊನಪುನಂಚಿತ್ತಿನ ಒಂದು ಶಕ್ತಿ ಪುನ ಸಾನ್ನಿಧ್ಯವೋ ಕೇಂಡ ನರಸಿಂಹನ ಶತ್ರು ಪರಾಜಯ ಸಂಸೃಷ್ಟಂ ಧನವುಭಯಂ ಆ ಸ್ವಾಮಿನ ಶ್ಲೋಕ ಪನ್ನಗನೇ ಕೊಂಡಾಟಾಪುಣ್ಣು ಸಂಸೃಷ್ಟಂ ಧನವುಭಯಂ ಕಾಸಮಂತ ಬೋರ್ಡು ಬಂಡಲ ಆ ಸ್ವಾಮಿಡನಿಕೆ ನೋಡಿಗೆ ನಮ್ಮ ಸಮಾಕೃತಮಸ್ಮಭ್ಯಂ ದತ್ತಾಂ ವರ್ಣಸ್ಯ ಮನ್ಯು ಬಿಯಂ ದದಾನಾಂ ಶತ್ರವ ಪರಾಜಿತಾಸೋ ಅಪನಿಲೆಯಂತಮ್ಮ ಆ ಸ್ವಾಮಿನ ಸ್ತುತಿ ಮಲ್ತಂಡ ಶತ್ರು ಸಮೇತ ನಮ್ಮ ಎದುರುಡು ಉಂತು ಜೇಗೆ ಅಂಚಿತ್ತಿನ ಒಂಜಿ ಶಕ್ತಿ ನರಸಿಂಹನ ಇಂಚಿತ್ತಿನ ಒಂಜಿ ಕೊಂಡಾಟದ ಸನ್ನಿಧಾನಡು ನಮಕ್ ಬತ್ತದು ಪಾತಿರು ಲೆಕ್ಕ ಆ ಸ್ವಾಮಿ ಯೋಗ್ಯತೆ ಕೊಡ್ತೀರು ಈ ಯೋಗ್ಯತೆ ಜೀವಮಾನಡು ಒರಿಯಡು ಆ ಸ್ವಾಮಿನ ಅನುಗ್ರಹ ನಿತ್ಯ ನಿರಂತರ ಉಪ್ಪಡು ಪಣೊಂದು ಸ್ಥಾನ ಮಂಚಿ ಇರ ಉಂದಿತ ಅಧ್ಯಕ್ಷರಾಯನಂಚಿನ ಶ್ರೀ ಕೆಯೂರು ನಾರಾಯಣ ಭಟ್ರು ಧಾರ್ಮಿಕ ಉಪನ್ಯಾಸದ ರಡ್ಡು ಪಾತ್ರದ ಮದಿಪನು ಕೊಡು ಬಂದು ಕೇನುವ ಹತ್ರ ಕೇಳಿದ್ರು ಪುರುಸೋತಿಲ್ಲ. ಎಲ್ಲ ಸೊತ್ತುಗಳು ಸಿಗ್ತದೆ, ಗಮನಿಸಿ. ಎಲ್ಲ ಸೊತ್ತುಗಳು ಮಾರ್ಕೆಟಿಗೆ ಹೋದರೆ ಸಿಗ್ತದೆ, ಹಣ ಇದ್ರೆ ಆಯ್ತು. ಎಲ್ಲಿಯವರೆಗೆ ಸೊತ್ತುಗಳು ಸಿಗ್ತದೆ ಅಂತ ಹೇಳಿದರೆ, ಕೋರ್ಟಿನಲ್ಲಿ ಪಕ್ಕನೆ ನ್ಯಾಯಾಲಯದಲ್ಲಿ ಒಂದು ತಾತ್ಕಾಲಿಕವಾಗಿ ಅರ್ಜೆಂಟಿಗೆ ತಂದೆ ತಾಯಿ ಅಪ್ಪೆ ಅಮ್ಮ ಯಾವಡುಂದಲ್ಲ ತಿಕ್ಕೊಂಡು ಜನ ಕಾಸಿತ್ತು ನಂಡು ಯಾನು ಪಣಪೆ ಸಾಕ್ಷಾತ್ ಎತ್ತ ಪೊಡಿ ಚಿಂತ. ಆದರೆ ದೇವರ ಕೆಲಸಕ್ಕೆ ಪುರುಸೋತಿಲ್ಲ. ದೇವರ ಕೆಲಸ ಮಾಡ್ತೇನೆ, ಸಣ್ಣ ಮಕ್ಕಳ ಹತ್ರ ಕೇಳಿ, ತಮ್ಮ ಒಂದು ಹಣ್ಣು ಕಾಯಿ ಕೊಂಡೋಗಿ ಕೊಡ್ತೀಯಾ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ, ಬ್ಯುಸಿ ಓದ್ಲಿಕ್ಕುಂಟು ನನಗೆ. ಇದುವೇ ನಮ್ಮ ಮಿಸ್ಟೇಕ್ ಅಂತ ಅಷ್ಟೇ. ಈ ಭಜನೆ, ಈ ಎಲ್ಲ ಕಾರ್ಯಕ್ರಮಗಳ ಮೂಲಕ ನಾವು ಏನನ್ನು ಕಲಿಬೇಕು ಅಂತ ಹೇಳಿದರೆ ಅಷ್ಟೇ. ನಾನು ಈ ವೇದಿಕೆಯಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲರೂ ನೀವು ತಿಳಿದವರಿದ್ದೀರಿ ಅಂತ ನನಗೆ ಗೊತ್ತಾಗಿದೆ. ಪೂಜ್ಯ ಗುರುಗಳಿದ್ದಾರೆ, ಇನ್ನೂ ಮಾತಾಡಲಿಕ್ಕಿದ್ದಾರೆ. ಆದರೆ ನಾವೊಂದು ಯೋಚನೆ ಮಾಡಬೇಕಾದ್ದು ಎರಡು ಸಂಗತಿ. ಒಂದು ಸಂಸ್ಕಾರ, ಇನ್ನೊಂದು ದೇವತಾ ಅನುಸಂಧಾನ. ದೇವರೊಂದಿಗೆ ಅನುಸಂಧಾನ ಆಗಬೇಕು ಅಂತಿದ್ದರೆ ಸಂಸ್ಕಾರ ಬೇಕು. ನಾನೊಂದು ಸಣ್ಣ ಒಂದೆರಡು ಉದಾಹರಣೆ ಹೇಳ್ತೇನೆ, ದಯವಿಟ್ಟು ಬೇಸರ ಮಾಡಬೇಡಿ, ಯಾರ ಕುರಿತಾಗಿ ಹೇಳುವುದಲ್ಲ. ನಮ್ಮಲ್ಲಿ ಒಂದು ಸ್ನಾನ ಮಾಡುವ ಪದ್ಧತಿ ಇದೆ. ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನು ಪೂರೈಸಿ ಒಂದು ಸ್ನಾನ, ಶುದ್ಧ ಆಗಬೇಕು. ಇದು ಭಗವಂತನಿರುವಂಥ ಒಂದು ದೇವಸ್ಥಾನ. ಇದು ಕೂಡ ಅದು ದೇವಸ್ಥಾನ ಎಲ್ಲರಿಗೋಸ್ಕರ. ಸಾವಿರಾರು ಮನೆಗಳಿಗೆ, ಸಾವಿರಾರು ಲಕ್ಷಾಂತರ ಭಕ್ತರಿಗೆ ಸಾವಿರದ ಒಂದು ಮನೆ ಇದು. ನಮ್ಮ ಎಲ್ಲ ಮನೆಗಳಿಗೆ ಇದೊಂದು ಮನೆ. ಸಾವೇ ಇರದ ಮನೆ, ಸಾವಿರದ ಮನೆ ಇದು. ಅದು ಸಾವಿರ ಲಕ್ಷಾಂತರ ಮನೆಗಳಿದೆ ಸುತ್ತಮುತ್ತ. ಅದೇ ರೀತಿ ಭಗವಂತನ ಸಾನ್ನಿಧ್ಯ ಇರುವಂತಹ ಮನೆ ಇದು. ಇದು ಒಂದು ದೇವಸ್ಥಾನಗಳು. ಇದನ್ನು ನಾವು ಶುದ್ಧ ಮಾಡಬೇಕು. ಶುದ್ಧ ಮಾಡುವಾಗ ಹೇಗೆ? ಸಣ್ಣ ಒಂದು ಉದಾಹರಣೆ ಹೇಳೋದು, ಸ್ನಾನ ಮಾಡುವ ಕ್ರಮ ಹೇಗೆ ನಮ್ಗೆ ಗೊತ್ತಿಲ್ಲ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರ ಶುಚಿ. ನೋಡಿ ಎಷ್ಟು ಸರಳವಾಗಿ ನಮಗೆ ಹೇಳಿದ್ದಾರೆ. ಒಂದು ಸಲ ಕೃಷ್ಣ ಅಂತ ಹೇಳಿ, ಸುಮ್ಮನೆ ಕೃಷ್ಣ ಹೇಳಿದರೆ ಸಾಕಾಗೋದಿಲ್ಲ, ಅನುಸಂಧಾನ ಬೇಕು. ಭಗವಂತನಲ್ಲಿ ನಮ್ಮ ಮತ್ತು ಪರಮಾತ್ಮನ, ಆತ್ಮ ಪರಮಾತ್ಮನ ಅನುಸಂಧಾನ ಆಗಬೇಕು. ನೀನೇ ಎಲ್ಲವೂ ಅಂತ ಹೇಳುವಂಥ ಭಕ್ತಿಯ ಭಾವ ಬರಬೇಕು. ಹಾಗೆ ಸ್ನಾನ ಮಾಡುವಾಗ ಮನೆಯಲ್ಲಿ ಸ್ನಾನ ಮಾಡ್ತೇವೆ. ಅನೇಕರು ಅಭ್ಯಾಸ ಇದೆ, ಇಲ್ಲಿ ಇದ್ದಾರ ನನಗೆ ಗೊತ್ತಿಲ್ಲ, ನಮ್ಮ ಕಡೆಗಂತೂ ಇದೆ. ಇಡೀ ಮೈಯ ಬಟ್ಟೆಯನ್ನು ಕಳಚಿ ಸ್ನಾನ ಮಾಡೋದು ಸರ್ವತಾ ತಪ್ಪು. ಇದು ಸಂಸ್ಕಾರದ ಒಂದು ಭಾಗ, ನೆನಪಿಟ್ಕೊಳ್ಳಿ. ಸರ್ವತಾ ತಪ್ಪು. ಸಂಪೂರ್ಣ ನಗ್ನರಾಗಿ ಯಾವತ್ತೂ ಸ್ನಾನ ಮಾಡಬಾರ್ದು. ಅದರಿಂದ ದೋಷ ಇದೆ ಅಂತ, ಪಾಪ ಇದೆ ಅಂತ
ಪರಿಹರಿಸಲಿಕ್ಕೆ ಅದಕ್ಕೆ ಪರಿಹಾರ ಇಲ್ಲ. ಅದಕ್ಕೋಸ್ಕರ ಒಂದು ತುಂಡು ಬಟ್ಟೆಯನ್ನಾದರೂ ಕಟ್ಟಿಕೊಂಡು ಸ್ನಾನ ಮಾಡಬೇಕು ಅಂತೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಇದು ಸಂಸ್ಕಾರ. ಹೀಗೆ ಅನೇಕ ಸಂಗತಿಗಳು. ಊಟ ಮಾಡೋದು, ದೇವಸ್ಥಾನಕ್ಕೆ ಬರುವಾಗ ಹೇಗೆ ಬರಬೇಕು, ದೇವರಿಗೆ ಹೇಗೆ ನಮಸ್ಕಾರ ಮಾಡಬೇಕು, ಪ್ರಸಾದ ಹೇಗೆ ತಗೊಳ್ಬೇಕು, ಆರತಿ ಹೇಗೆ ತಗೊಳ್ಬೇಕು, ನಮಸ್ಕಾರ ಹೇಗೆ ಮಾಡಬೇಕು, ಪೂಜ್ಯರನ್ನು ಕಂಡ್ರೆ ನಾವು ಹೇಗಿರಬೇಕು, ಇದೆಲ್ಲ ಸಂಸ್ಕಾರ ನಮ್ಮ ಪರಂಪರೆಯಿಂದಲೇ ನಮಗೆ ಹೇಳಿಕೊಟ್ಟಿದ್ದಾರೆ. ನಾವಿವತ್ತು ದೇವರ ದಯ ಅಂತ ಹೇಳೋದು ಅದಕ್ಕೆ, ಅಥವಾ ದೇವರ ದಯ ಇಲ್ಲದೆ ಅಂತ ಹೇಳೋದಾಗ ಗೊತ್ತಾಗೋದಿಲ್ಲ. ಅದನ್ನೆಲ್ಲ ಮರ್ತಿದ್ದೇವೆ. ಅದು ಯಾವುದೂ ನಮಗೆ ಬೇಡ. ಯಾರಾದರೂ ನಮ್ಮಂಥವರು ಇಂತಹ ಮಾತುಗಳನ್ನು ಪೂಜ್ಯರಂಥವ್ರು ಹೇಳಿದರೆ ಬೇತೆ ಕೆಲಸ ಇಜ್ಜಿ ಎಂಗ್ಲಿಗೆ ಐನು ಮಲ್ತೊಂದು ಕುಳ್ಳೇರ ಹಾಕೊಂಡ ಮಾರ್ರೆ ಬೊಳ್ಪುಗಳು ಹಾಕಿದ್ದು 7 ಗಂಟೆಗೆ ಬಿದ್ದರೋಡು ಕೆಲಸಕ್ಕೂ ಆ ಪೂಜ್ಯವು ಮಾತಾಡ. ಆದರೆ ಕನಿಷ್ಠ ನಾವದನ್ನು ಮಾಡಲಿಕ್ಕೆ ಯೋಚನೆ ಮಾಡಬೇಕು. ನಿಮಗೊಂದು ಉದಾಹರಣೆ, ಈ ಶರೀರವು ದೇವಸ್ಥಾನ ಒಂದು ಸಾನ್ನಿಧ್ಯ ಇರುವಂಥದ್ದು ಅಂತ ಹೇಳೋದಕ್ಕೊಂದು ಉದಾಹರಣೆ. ಕುರುಕ್ಷೇತ್ರ ಯುದ್ಧ ಆಯಿತು, ಕಥೆಯೆಲ್ಲ ನಿಮ್ಗೆ ಗೊತ್ತಿದೆ. ಕುರುಕ್ಷೇತ್ರ ಯುದ್ಧದ ಕೊನೆಯ ಭಾಗಕ್ಕೆ ಕೃಷ್ಣ ಪಾರ್ಥನ ಸಾರಥಿಯಾಗಿ ರಥವನ್ನು ನಡೆಸಿದಂತಹ ಮಹಾಮಹಿಮ ಕೃಷ್ಣಾರ್ಜುನರ ಅನುಸಂಧಾನ ಇದ್ದದ್ದಕ್ಕೆ ನೋಡಿ ಅರ್ಜುನನಿಗೆ ಸಾರಥಿಯಾಗಿ ಬಂದದ್ದು. ಎಂಥದ್ದು ಸಾರಥಿ ಅಂದರೆ ಗಾಡಿ ಹೊಡೆದದ್ದು. ಎತ್ತಿನ ಗಾಡಿಯಲ್ಲಿ ನಾವು ಇಲ್ಲಿ ಕಾಣೋದಿಲ್ವಾ, ಮೊದಲಿತ್ತು. ಅದೇ ರೀತಿಯಲ್ಲಿ ಗಾಡಿ ಹೊಡೆದದ್ದು ಅಂತ ಹೇಳುವಂಥ ಅರ್ಥವೇ. ಆದರೆ ಸಾರಥಿಯಾಗಿ ಅರ್ಜುನನ ಕೇವಲ ರಥಕ್ಕೆ ಅಲ್ಲ, ಜೀವನಕ್ಕೆ ಸಾರಥಿಯಾಗಿ ಒಲಿದು ಬಂದಂಥ ಕೃಷ್ಣ ಕುರುಕ್ಷೇತ್ರ ಯುದ್ಧದ ಕೊನೆಯ ಹಂತ ಆಗಿದೆ. ಅರ್ಜುನನ ಹತ್ರ ಹೇಳ್ತಾನೆ, ಅರ್ಜುನ ನೀನು ರಥದಿಂದ ಇಳಿ ಅಂತ. ಆಗ ಅರ್ಜುನ ಕೇಳ್ತಾನೆ, ಕೃಷ್ಣ ಇದ್ದಾನೆ ಎದುರಿನ ಸೀಟಿನವ ಇಳಿಯದ ಹಿಂದಿನವ ಇಳಿಯುವುದು ಹೇಗೆ, ಈರ್ ಜಪ್ಪಲೆ ಅಂತ, ನೀವು ಇಳೀರಿ ಸ್ವಾಮಿ ಅಂತ. ಆಗ ಕೃಷ್ಣ ಹೇಳ್ತಾನಂತೆ, ಇಲ್ಲ ಚರ್ಚೆ ಮಾಡಬೇಡ, ನೀನು ಇಳಿ, ಮತ್ತೆ ಏನು ಅಂತ ನಿನಗೆ ಗೊತ್ತಾಗ್ತದೆ ಅಂತ. ಅರ್ಜುನ ಕೆಳಗೆ ಇಳಿತಾನೆ ರಥದಿಂದ. ಆ ನಂತರ ಕೃಷ್ಣನೂ ರಥದಿಂದ ಇಳಿತಾನೆ. ಕ್ಷಣಾರ್ಧ ಕಣ್ಣು ಮಿಟುಕಿಸುವಷ್ಟು ಹೊತ್ತಿಗೆ ರಥ ಬೆಂಕಿಗೆ ಆಹುತಿ ಆಯ್ತಂದ್ರೆ ಭಸ್ಮ ಆಗಿತ್ತು. ಅರ್ಜುನ ಕೇಳ್ತಾನೆ, ಇದೇನು ಸ್ವಾಮಿ ಅಂತ ಆಶ್ಚರ್ಯದಿಂದ. ಆಗ ಭಗವಂತನ ಸಂದೇಶ ಅಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ರಥದಲ್ಲಿ ಎಲ್ಲಿಯವರೆಗೆ ಕೃಷ್ಣನ ಅಸ್ತಿತ್ವ ಇತ್ತು, ಸಾನ್ನಿಧ್ಯ ಇತ್ತು, ಅಲ್ಲಿಯವರೆಗೆ ರಥ ಚಂದ, ಭಾರಿ ಶೃಂಗಾರ, ಭಾರಿ ಓಡಾಟ, ಭಾರಿ ಎಲ್ರಿಗೆ ನೋಡಲಿಕ್ಕೆ ಖುಷಿ. ಯಾವಾಗ ಕೃಷ್ಣನ ಸಾನ್ನಿಧ್ಯ ಅಲ್ಲಿಂದ ಇಳಿಯಿತು, ಮುಗಿಯಿತು ಕಥೆ. ನಮ್ಮದು ಹಾಗೆ. ಇದು ಕೃಷ್ಣಾರ್ಜುನರ ರಥ ಇದ್ದ ಹಾಗೆ. ಇದರ ಒಳಗೊಬ್ಬ ಭಗವತ್ ಸ್ವರೂಪಿ ಇದ್ದಾನೆ, ಆತ್ಮ ಇದೆ. ಆ ಭಗವಂತನ ಸ್ವರೂಪವೇ ಇಲ್ಲಿ ಬಂದು ನೆಲೆಸಿರುವುದರಿಂದ ನಾವು ಇವತ್ತು ಚಲಿಸ್ತೇವೆ. ಇಲ್ಲಿದ್ದರೆ ಇದೊಂದು ಜಡ. ಹಾಗಾಗಿ ಯಾವಾಗ ಆತ್ಮನ ನಿರ್ಗಮನ ಆಗ್ತದೋ ಆಗ ಅರ್ಜುನನ ರಥ ಬೆಂಕಿಗೆ ಆಹುತಿಯಾದ ನಾವು ಅಷ್ಟೇ ತಾನೇ ಮಾಡೋದು, ಮತ್ತೆ ಯಾರಿಗೆ ಬೇಕು? ಒಬ್ಬಳು ಸಣ್ಣ ಪ್ರಾಯದ ಹುಡುಗಿಯ ಗಂಡ ತೀರ್ಕೊಂಡಂತೆ ಒಂದು ಕಡೆ, ಸಣ್ಣ ಪ್ರಾಯ 10-20 ವರ್ಷ. ಆ ಹುಡುಗಿ ಹತ್ರ ನಮ್ಮ ಹಾಗೆ ಸ್ವಲ್ಪ ಹಿರಿಯರು, ದೇವಪ್ಪಣ್ಣ, ಇಲ್ಲಿ ಪದ್ಮನಾಭರಾಯಿಗಳೆಲ್ಲ ಇದ್ದಾರೆ. ಭಾರಿ ಬೇಜಾರಾಂಡ್ ಅಪ್ಪೆ ದಾದ ಮಲ್ಪನೆ ದೈವಲೀಲೆ ಅದೊಂದು ಮಾತೆಲ್ಲ ಹೇಳೋದುಂಟು. ದೇವರನ್ನ ಹಾಗೆ ಹೀಗೆ ಹಾಗೆಲ್ಲ ದೇವರ ನೆನಪಾಗೋದು ನಮಗೆ. ಹಾಗೆ ಹೇಳಿ ಹೇಳಿ ಒಬ್ಬರು ಹೇಳಿದರಂತೆ, ಅಪ್ಪೆ ಈದಾಲ ಮಂಡೆ ಬೆಚ್ಚ ಮಲ್ಪುಡ್ಚಿ ನಿಕ್ಕ ಕೆಲವು ಬೂಕುಲಿನ ಮಾತೆ ಅನ್ಕೊಂಡತ್ತು ಕೊರ್ಪೆ ಬೇಜಾರು ಮಲ್ಪುಡ್ಚಿ ಮಹಾಭಾರತ ರಾಮಾಯಣ ಬೇತೆ ಬೇತೆ ಉಪನಿಷತ್ತದ ಕಥೆಗಳು ಇಪ್ಪನಂಚಿನ ಬೂಕುನು ಕೊರ್ಪೆ ನಿನ್ನ ಮನಸ್ಸಿಗೆ ಉರುವಾನಾಗ ಬೇಜಾರಾನಾಗ ದುಃಖ ಅನಾಗ ಬೂಕುನು ದಿತ್ತು ಓದಲ ಭಗವದ್ಗೀತೆನ ಓದುಂಡ ಭಗವಂತನ ದರ್ಶನ ಹಾಕೊಂಡು ಪಣ್ಪೇರು ದಾಲ ಬೇಜಾರು ಮಲ್ಪೊಡ್ಚಿ ಅಂತ ಆತನಗ ಅಪ್ಪೆ ಅಪುಂಜವು ಆ ಪಂಡಳಿಗೆ ಮಹಾಭಾರತ ರಾಮಾಯಣ ಭಗವದ್ಗೀತೆ ಪೂರ ಹೆಂಗೆ ಗೊತ್ತುಂಡು ಅಣ್ಣ ಇತ್ತೆ ಎಂಕು ಬೋಡಾಯನೆ ಹೋಗುವಂಡ ಎನ್ನ ಕಂಡನೆನ ಪಾಸ್ಬುಕ್ ಓಳುಂಡು ಪಣಲೇನು ಭಗವದ್ಗೀತೆ ಬಡ್ಚಿ ಪಾಸ್ಬುಕ್ ಓಳುಂಡು ಪಣಲೇನು. ಯಾಕೆ ಈ ಉದಾಹರಣೆ ಹೇಳ್ತೇನೆ ಅಂತ ಹೇಳಿದರೆ, ನಮ್ಮ ಕತೆ ಆಗಿದೆ ಅಂತ ಭಗವಂತನನ್ನು ತಿಳಿಬೇಕು ಅಂತ ಹೇಳುವಂಥದ್ದಿಲ್ಲ. ಅದಕ್ಕೆ ನಾವೊಂದು ಸ್ವಲ್ಪ ಪುರಾಣದ ಕಡೆಗೆ ಹೋಗಬೇಕು. ಸಂಸ್ಕಾರವಂತರಾಗಿ ಸಂಸ್ಕೃತಿಯನ್ನು ತಿಳ್ಕೊಂಡು ನಮಗೆ ಒಂದು ಚಟ. ಈಗ ಗುರುಗಳು ಸ್ವಲ್ಪ ಪ್ರಸ್ತಾಪ ಮಾಡ್ತಾರಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅವರು ಅಲ್ಲಲ್ಲಿ ಟಚ್ ಮಾಡಿದರು. ಅವ್ರು ಏನು ಹೇಳಿದರು ಅಂತ ಹೇಳಿದರೆ, ನಮಗೆ ಹಳೆಯ ವಿಷಯ ಯಾವುದು ಬೇಡ, ಅದೆಲ್ಲ ಸುಮ್ಮನೆ ಅಜ್ಞಾನ, ಅದೆಲ್ಲ ನಾಸ್ತಿಕವಾದ, ಅದೆಲ್ಲ ಮೂಢನಂಬಿಕೆ. ಸ್ವಾಮಿ, ನಾನು ಕರಾರುವಕ್ಕಾಗಿ ಹೇಳ್ತೇನೆ, ಈ ಮಧ್ಯಾಹ್ನದ ಹೊತ್ತಲ್ಲಿ ಒಳ್ಳೆಯ ಸ್ಥಳದಲ್ಲಿ ಹೇಳ್ತೇನೆ, ನಮ್ಮ ಹಿರಿಯರು ಎಜುಕೇಟೆಡ್ ಆರ್ ಅನ್ಎಜುಕೇಟೆಡ್, ಗದ್ದೆಯಲ್ಲಿ ಕೆಲಸ ಮಾಡಿದ ಹಿಂದಿನ ಜನರಿದ್ದು ಖಾಲಿ ಕೋಮಣ ಕಟ್ಟಿಕೊಂಡು ಗದ್ದೆಯಲ್ಲಿ ಕೆಲಸ ಮಾಡಿ ಅವರ ಬಾಯಲ್ಲಿ ಬರ್ತಿತ್ತು ರಾಮಾಯಣ ಮಹಾಭಾರತದ ಉದ್ಗಾರಗಳು. ಊಟ ಮಾಡುವಾಗ, ನಿದ್ದೆ ಮಾಡುವಾಗ, ಕೆಲಸ ಮಾಡುವಾಗ ದೇವರ ನೆನಪು ಮಾಡಿದ. ಆ ರೀತಿಯಲ್ಲಿ
ಅಂತಹ ಸಂಪ್ರದಾಯಗಳು ಇವತ್ತು ಸುಳ್ಳು ಅಂತ ನಾವು ಹೇಳ್ತೇವೆ ಅಂತ ಇದ್ದರೆ, ಒಂದು ಅಂಥವರಿಗೆ ಮಾಡುವಂಥ ಅಪಮಾನ, ಎರಡು ನಮ್ಮ ಮೂರ್ಖತನದ ಪರಮಾವಧಿ ಅಂತ ಹೇಳ್ತೇವೆ ನಾವು. ಯಾವುದು ಇದು ಸುಳ್ಳಲ್ಲ, ಯಾವುದು ಮೂಢನಂಬಿಕೆ ಅಲ್ಲ, ಒಂದೊಂದರಲ್ಲಿ ಅರ್ಥ ಇದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದುವೇ ಸಂಸ್ಕಾರ. ಆ ಸಂಸ್ಕಾರ ಬಂತು, ದೇವರು ಇದ್ದಾನೆ ಅಂತ ಹೇಳುವ ವಿಷಯ ನಮ್ಮ ಮನಸ್ಸಿಗೆ ಬಂತು, ಮತ್ತೇನಾಗಲಿಕ್ಕುಂಟು? ದೇವರ ಒಟ್ಟಿಗೆ ನಾವು ಮಾತನಾಡೋದು, ಅನುಸಂಧಾನ. ದೇವಸ್ಥಾನಕ್ಕೆ ಬಂದು ಎಲ್ಲ ನಾವು ಕೇಳ್ತೇವೆ, ಮಗಳಿಗೆ ಮದುವೆ, ಮಗಕ್ಕೆ ಕೆಲಸ, ಒಂಜಿ ಕೃಷಿ ಭೂಮಿ ದೆಪ್ಪೋಡು, ಎನ್ನ ಸಾಲ ಮುಗಿಯೋಡು ಎಲ್ಲ ಕೇಳ್ತೇವೆ. ಇದು ಯಾವುದರ ಅವಶ್ಯಕತೆ ಇಲ್ಲ. ದೇವರು ನಮ್ಮೊಟ್ಟಿಗೆ ಬಂದರೆ, ನಮಗೆ ನಮ್ಮ ಜೊತೆಗೆ ಇದ್ದರೆ ಇದು ಕೇಳುವ ಅಗತ್ಯವೇ ಇಲ್ಲ ಅಂತ. ಅದಕ್ಕೆ ಹೇಳಿದ್ದಾರೆ ತಿಳಿದವರು, ದೇವಸ್ಥಾನಕ್ಕೆ ಇಂತಹ ಸಾನ್ನಿಧ್ಯಕ್ಕೆ ಬಂದು ಏನು ಕೇಳಬೇಕು? ಅದು ಬೇಕು ಇದು ಬೇಕು ಅಂತ ಕೇಳೋದಲ್ಲ, ಭಕ್ತಿಯಿಂದ ದೇವರೇ ನನ್ನನ್ನು ಈವರೆಗೆ ನೀನು ನಡೆಸಿದ್ದಿ, ನೀನೇ ನನಗೆ ಬೇಕು. ನೋಡಿ ಎಂಥ ಉದಾತ್ತವಾದ ಒಂದು ಚಿಂತನೆಯನ್ನು ಹಿಂದಿನವರು ಕೊಟ್ಟಿದ್ದಾರೆ. ಮತ್ತೆ ಯಾರಾದರೂ ಬೇಕಾ? ಬೇರೆ ಯಾರಾದರೂ ಬೇಕಾ? ಅದಕ್ಕೆ ದಾಸಶ್ರೇಷ್ಠರು ಒಂದು ಕಡೆ ಹೇಳಿದ್ದಾರೆ, ಯಾರೂ ಸಂಗಡ ಬಹಾರಿಲ್ಲ. ಎಷ್ಟು ಚೆನ್ನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾರೂ ಸಂಗಡ ಬಹಾರಿಲ್ಲ, ಯಾರು ಬರುವುದಿಲ್ಲ. ಅಣ್ಣ ಅಕ್ಕ ಎನ್ನ ನೆಲ್ಲೆ ಏನು ನಮಗೆ ಅದ್ಭುತವಾದ ಒಂದು 25-30 ವರ್ಷ ಅಲ್ಲ, ಆದರೆ ಮತ್ತೆ ಏನು ಹೇಳಲಿಕ್ಕಿಲ್ಲ. ಅವರಿದ್ದಾರೆ ಇವರಿದ್ದಾರೆ ಎಲ್ಲ ಇದ್ದಾರೆ. ಯಾವಾಗ ನಮ್ಮ ಹತ್ರ ಶಕ್ತಿ, ನಮ್ಮ ಹತ್ರ ಯುಕ್ತಿ, ನಮ್ಮ ಹತ್ರ ಹಣ ಇದ್ದಾಗ. ಇಲ್ಲಿ ಅನೇಕ ಮಂದಿ ಹಿರಿಯರಿಗೆ ಆ ಅನುಭವಗಳು ಆಗಿರ್ಬೋದು, ಖಂಡಿತ ಆಗಿದೆ. ಯಾವಾಗ ನಾವು ಸೋತಿದ್ದೇವೆ, ಯಾರಿಲ್ಲ, ಹೆಂಡತಿ ಮಕ್ಕಳು ಇಲ್ಲ, ಅಣ್ಣ ತಮ್ಮಂದರು ಇಲ್ಲ, ಮಿತ್ರ ಬಳಗವೂ ಇಲ್ಲ. ಅದಕ್ಕೆ ಮುಂದುವರೆದು ದಾಸರು ಹೇಳ್ತಾರೆ, ಯಾರೂ ಸಂಗಡ ಬಹಾರಿಲ್ಲ. ಹಾಗಾದರೆ ಯಾಕಪ್ಪ ಈ ಬದುಕು, ಈ ಹೆಂಡತಿ ಮಕ್ಕಳು, ಸಂಸಾರ, ದೇವಸ್ಥಾನವ, ಭಜನೆ ಇದೆಲ್ಲ ಯಾಕೆ? ಅದಕ್ಕೆ ಅವರು ಹೇಳ್ತಾರೆ, ನಾರಾಯಣ ನಾಮ ನೆರೆಬಹುದಲ್ಲದೆ. ಸುಂದರವಾಗಿದೆ, ದೊಡ್ಡ ಪದ್ಯ, ನಾನು ಅದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ನಾರಾಯಣ ನಾಮ ನೆರೆಬಹುದಲ್ಲದೆ ಯಾರೂ ಸಂಗಡ ಬಹಾರಿಲ್ಲ, ಯಾರೂ ಬರುವುದಿಲ್ಲ. ದೇವರು ಮಾತ್ರ ನಮ್ಮನ್ನು ರಕ್ಷಿಸೋದು. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದು ಬೇರೆ ಏನನ್ನೂ ಕೇಳದೆ, ನಮಗೆ ಗೊತ್ತಿದೆ ದೇವಸ್ಥಾನಕ್ಕೆ ಬಂದಾಗ ನಾವು ಕೆಲವರು ಸೇರೋದು, ಒಂದು ಕಡೆಯಿಂದ ತಾಯಂದರು, ಗಂಡಸರು, ನಾವೆಲ್ಲ ಸೇರ್ತೇವೆ, ಮಹನೀಯರೆಲ್ಲ. ಇಲ್ಲಿ ದೇವರ ಸುದ್ದಿ ಮಾತಾಡಬೇಕು ಅಂತ ಹೇಳ್ತಾರೆ, ಭಗವಂತನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ನಾವೇನು ಮಾತಾಡ್ತೇವೆ? ಬಜ್ಜೆಗೆ ಹೆಂಚಂಬೆ ಕೋಡೆ ಕೊರ್ನೆಕ್ ರೇಟ್, ಇಲ್ಲಿ ಬಂದು ಕೇಳೋದು, ಕೆಳಗೆ ಅಲ್ಲ. ಈ ಕಡೆಯಿಂದ ತಾಯಂದರು ಇರ್ತಾರೆ, ಈ ಸೀರೆಗೆ ಏತು ಕೊರಿಯ ಮಗ, ದೇವಸ್ಥಾನದಲ್ಲಿ ಮಾತನಾಡೋ ವಿಷಯ ಅಲ್ಲ ಅಂತ. ಅದಕ್ಕೋಸ್ಕರ 24 ಗಂಟೆ ಕೊಟ್ಟಿದ್ದಾರೆ ದಿವಸಕ್ಕೆ. ಇಲ್ಲಿ ಬಂದು 10 ನಿಮಿಷ ಕೂತ್ಕೊಳ್ಳಿ, ದೇವರ ಸ್ಮರಣೆ ಮಾಡಿ, ದೇವರ ಅನುಸಂಧಾನ ಮಾಡಿ, ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ ಅಂತ ತಿಳಿದವರು ಹೇಳಿದ. ಅದಕ್ಕೆ ಹೇಳಿದ್ದು ಯಾರೂ ಸಂಗಡ ಬಹಾರಿಲ್ಲ. ನೆನಪಿಟ್ಕೊಳ್ಳಿ, ಸ್ವಲ್ಪ ಒಂದು 50 ವರ್ಷ ಆದವರಿಗೆ ಇದು ಕ್ಲೀನ್ ಅರ್ಥ ಆಗ್ತದೆ, ಏರ್ಲಜ್ಜಿ ಅಂತ. ಆದರೆ ಅದರ ಮೊದಲೇ ನಾವು ಸಾಕಷ್ಟು ತಯಾರಿ ಮಾಡಬೇಕಂತೆ. ಒಂದಲ್ಲ ಒಂದು ದಿನ ನಾವು ಸಾಯುಜ್ಯ ಪದವಿಯನ್ನು ಭಗವಂತನೆಡೆಗೆ ಹೋಗಬೇಕು ಅಂತಿದ್ದರೆ ನಮ್ಮ ದಾರಿ ಸುಗಮ ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಬೆಳಗ್ಗೆ ಎದ್ದು ಮನೆಯಲ್ಲಿ ಭಗವಂತ. ಇನ್ನೂ ಒಂದು ಮಾತನ್ನು ತಿಳಿದವರು ಹೇಳ್ತಾರೆ, ಎಲ್ಲದರಲ್ಲಿಯೂ ಭಗವಂತನನ್ನು ಕಾಣಬೇಕು ಅಂತ. ಪ್ರಾಣಿ, ಪಕ್ಷಿ, ಮರ, ಗಿಡ, ಪ್ರಕೃತಿ ಎಲ್ಲವೂ ಭಗವಂತನದ್ದು, ನಮ್ಮದೇನಿಲ್ಲ. ನಾವೆಲ್ಲ ಹೇಳ್ತೇವೆ ನಾವು 3 ಎಕರೆ ಜಾಗ ಉಂಟು, 10 ಎಕರೆ ಜಾಗ ಉಂಟು, ಯಾವುದೂ ಇಲ್ಲ, ಎಲ್ಲ ಭಗವಂತನದ್ದು, ಎಲ್ಲ ಪರಮಾತ್ಮನದ್ದು. ಎಲ್ಲದರಲ್ಲಿಯೂ ಪರಮಾತ್ಮನ ಅಂಶ ಇರುವುದರಿಂದ ಅದು ಇವತ್ತು ಉಳಿದಿದೆ, ಇಲ್ಲದಿದ್ದರೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಂಧುಗಳೇ, ಭಗವಂತನೊಂದಿಗೆ ಅನುಸಂಧಾನ ಮಾಡುವುದೇ ಇಂತಹ ಭಜನೆ ಇತ್ಯಾದಿಗಳ ಮುಖ್ಯ ಉದ್ದೇಶ. ಇದನ್ನು ನಾವು ತಿಳ್ಕೊಳ್ಬೇಕು. ಇದು ತಿಳ್ಕೊಳ್ಬೇಕು ಅಂತಿದ್ದರೆ ನಮ್ಮ ಮನಸ್ಸು, ಶರೀರ ಅದು ಸ್ವಚ್ಛವಾಗಿರಬೇಕು. ಮನಸ್ಸು, ಶರೀರ ಸ್ವಚ್ಛವಾಗಿರಬೇಕು ಅಂತೇಳಿದರೆ ನಾವು ಸಂಸ್ಕಾರವಂದಿಗರಾಗಿರಬೇಕು. ಇಲ್ಲದಿದ್ರೆ ಅದು ಅರ್ಥ ಆಗೋದಿಲ್ಲ ಯಾರು. ಈಗ ನಾನೀಗ ಹೇಳಿದರು ಕಡೆ 1 ಗಂಟೆ ತರದಿಂದ, ನಾವು ಏನು ಮಾರ್ರೆ ಭಟ್ರು ಬತ್ತನೆ 1 ಗಂಟೆ ತರದಿಂದ ನಾಳೆ ಹೇಳಿಕೊಂಡು ಹೋಗು, ನಾವೆಲ್ಲ ಕೇಳಿದ್ದೇವೆ ಇದನ್ನು. ಹಾಗಾಗಿ ಇದು ಹಾಗಲ್ಲ, ಇದರಲ್ಲಿ ವಾಸ್ತವತೆ ಇದೆ. ಇದು ಸತ್ಯ, ಇದು ಸತ್ಯ, ಉಳಿದದ್ದು ಯಾವುದು ಸತ್ಯ ಅಲ್ಲ. ನೋಡಿ, ಅದಕ್ಕೆ 1-2 ಸಣ್ಣ ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ಮಹಾಭಾರತದಲ್ಲಿ ಕುಂತಿದೇವಿ ಇದ್ಲು, ಕೃಷ್ಣನ ಅತ್ತೆ. ಕುಂತಿದೇವಿ ತನ್ನ 5 ಮಕ್ಕಳನ್ನು ಕಟ್ಟಿಕೊಂಡು ನಿರ್ಗತಿಗಳಾಗಿ ಕಾಡು ಮೇಡು ಅಲಿಯುತ್ತಾ ಎಲ್ಲೋ ಒಂದು ಕಡೆ ಇದ್ದಾಗ ಕೃಷ್ಣ ದರ್ಶನ ಆಗ್ತದಂತೆ. ಅತ್ತೆಯನ್ನು ಕಾಣಲಿಕ್ಕೆ ಭಗವಂತ ಬರ್ತಾನೆ. ಕೃಷ್ಣ ಬಂದ, ಅತ್ತೆಯ ಯೋಗಕ್ಷೇಮವನ್ನು ವಿಚಾರಿಸಿದ. ತಾಯಿಗೆ ಏನು ದುಃಖ? ತನ್ನ ಮಗುವನ್ನು ರಕ್ಷಣೆ ಮಾಡುವುದೇ ತಾಯಿಯ ದುಃಖ. ಅದಲ್ಲೇ ಅವಳ ಮನಸ್ಸು ಪೂರ್ತಿ ಇರುವಂಥದ್ದು.
5 ಮಕ್ಕಳು ಗಂಡು ಮಕ್ಕಳು ಅಲ್ಲದೆ ಒಂದೆಡೆಯಲ್ಲಿ ಕೌರವರ ಉಪಟಳ, ಹೇಗೆ ಇವರನ್ನು ಸಾಕೋದು ಅಂತ. ಆಗ ಭಗವತ್ ಸ್ವರೂಪಿ ಕೃಷ್ಣ ಬಂದಿದ್ದಾನೆ. ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಋಷಿಮುನಿಗಳು ಕೊಂಡಾಡಿದವರು. ಪರಮ ಪುರುಷನಾಗಿ ಅವತಾರವನ್ನೆತ್ತಿ ಈ ಪ್ರಪಂಚದಲ್ಲಿ, ಈ ಭೂಲೋಕದಲ್ಲಿ ಭಗವಂತನ ಸೃಷ್ಟಿಯೊಳಗೆ ಮನುಷ್ಯರು ಹೇಗಿರಬೇಕು ಅಂತ ಹೇಳುವುದನ್ನು ನಡೆದು ತೋರಿಸಿದಂಥ ಮಹಾಮಹಿಮ ಶ್ರೀಕೃಷ್ಣ. ಅವನ ಆರಾಧಕರು ನಾವೆಲ್ಲರೂ. ಲಕ್ಷ್ಮೀ ನರಸಿಂಹ ಅವನೇ, ಬೇರೆ ಯಾರೂ ಅಲ್ಲ. ಅಂತಹ ಕೃಷ್ಣ ಕುಂತಿಯ ಮನೆಗೆ ಬರ್ತಾನಂತೆ, ಕುಂತಿ ಇದ್ದ ಮನೆಗೆ. ಅಲ್ಲಿ ಬಂದು ಕುಂತಿ 5 ಮಕ್ಕಳನ್ನು ಕೃಷ್ಣನ ಪಾದಬುಡದಲ್ಲಿ ಸಮರ್ಪಣೆಯ ರೀತಿಯಲ್ಲಿ ಮಾಡಿದ. ನಾವು ಪಂಚಗಜ್ಜಾಯ ಸಮರ್ಪಣೆ ಮಾಡ್ತೇವೆ, ಹಣ್ಣು ಕಾಯಿ ಸಮರ್ಪಣೆ ಮಾಡ್ತೇವೆ. ದೇವರೇ ನೀನೇ ರಕ್ಷಣೆ ಮಾಡಬೇಕು, ನೀನೇ ಕಾಪಾಡಬೇಕು ಅಂತ. ಅಂತಹ ಕುಂತಿಗೆ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ತಾಯಿ ನಿನ್ನ ದುಃಖ ನನಗೆ ಅರ್ಥ ಆಯಿತು, ಆದರೆ ಕೆಲವು ಕಾಲದ ಮಹಿಮೆ ಅಂತ ಇದೆ, ಏನು ಮಾಡಲಿಕ್ಕಾಗೋದಿಲ್ಲ. ಒಂದು ಭರವಸೆಯನ್ನು ಕೊಡ್ತೇನೆ ನಾನು ನಿನಗೆ, ಮಮ ಪ್ರಾಣ ಹಿ ಪಾಂಡವ, ನನ್ನ ಪ್ರಾಣ ಹೇಗೆ, ಅದನ್ನು ಜೀವವನ್ನು ಹೇಗೆ ರಕ್ಷಣೆ ಮಾಡ್ತೇನೆ, ಅದೇ ರೀತಿಯಲ್ಲಿ ನಿನ್ನ 5 ಮಕ್ಕಳನ್ನು ರಕ್ಷಣೆ ಮಾಡ್ತೇನೆ ಅಂತ ಭರವಸೆ ಕೊಟ್ಟ. ಕುಂತಿದೇವಿಗೆ ಸಂತೋಷ ಆಯ್ತಂತೆ. ಭಗವಂತನ ಮಾತು ಸುಳ್ಳಾಗೋದಿಲ್ಲ, ಕುಂತಿದೇವಿಯ ನಂಬಿಕೆ ಸುಳ್ಳಾಗಲಿಲ್ಲ. ನೋಡಿ, ಇದು ಭಗವಂತನ ಅನುಸಂಧಾನ. ಅಂತಹ ಕುಂತಿ ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿದು ಧರ್ಮರಾಯನಿಗೆ ಪಟ್ಟಾಭಿಷೇಕ ಆದ ಮೇಲೆ ಶ್ರೀಕೃಷ್ಣ ಹಸ್ತಿನಾವತಿಯಿಂದ ಹೊರಡ್ತಾನೆ. ಹೊರಡುವಾಗ ಕುಂತಿದೇವಿಯನ್ನು ಕಾಣಬೇಕು ಅಂತ ಆಯಿತು. ಅತ್ತೆಯನ್ನು ಮಾತಾಡಿಸಬೇಕು ಅಂತ ಹೇಳಿ ಕುಂತಿದೇವಿ ಹತ್ರಕ್ಕೆ, ಕುಂತಿ ಮಾತೆ ಹತ್ರಕ್ಕೆ ಬರ್ತಾನೆ. ಅಮ್ಮ, ನಿನಗೇನು ನಾನು ಭರವಸೆಯನ್ನು ಮಾತನ್ನು ಕೊಟ್ಟಿದ್ದೇನೆ ಅದನ್ನು ನೆರವೇರಿಸಿದ್ದೇನೆ. ನನಗೆ ಇನ್ನೂ ಇಲ್ಲಿರಲಿಕ್ಕೆ ಆಗೋದಿಲ್ಲ, ನಾನು ದ್ವಾರಕೆಗೆ ಹೋಗಬೇಕು, ದಯವಿಟ್ಟು ನಾನು ಇಲ್ಲಿಂದ ಹೊರಡುವುದಕ್ಕೆ ಅನುಮತಿಯನ್ನು ಕೊಡಮ್ಮ ಅಂತ ಕುಂತಿ ಹತ್ರ ಹೇಳ್ತಾನೆ. ಹಾಗೂ ಕುಂತಿ ಒಂದು ಮಾತನ್ನು ಹೇಳಿದಂತೆ, ನೋಡಿ ಎಂತಹ ಒಂದು ಸಂಗತಿಗಳು ನಮ್ಮ ದೇಶದೊಳಗೆ ಇದೆ. ನಮ್ಮ ಪೂರ್ವಿಕರು, ನಮ್ಮ ಪುರಾಣ ಪುರುಷರು ನಡ್ಕೊಂಡಂಥ ಮಾರ್ಗದರ್ಶನ, ಇದು ಸಂಸ್ಕಾರ. ಕುಂತಿ ಹೇಳ್ತಾಳಂತೆ, ದೇವರೇ ನನಗೆ ಬೇರೆ ಏನು ಬೇಡ, ಧರ್ಮರಾಯನಿಗೆ ಪಟ್ಟಾಭಿಷೇಕ ಆಗಿದೆ, ರಾಜವೈಭೋಗ ಬೇಡ, ಒಂದೇ ಒಂದು ವರವನ್ನು, ಒಂದೇ ಒಂದು ಮಾತನ್ನು ನಿನ್ನ ಹತ್ರ ಕೇಳ್ತೇನೆ ಭಗವಂತ, ನನಗೆ ಕಷ್ಟವನ್ನೇ ಕೊಡು, ನನಗೆ ದಾರಿದ್ರ್ಯವನ್ನೇ ಕೊಡು, ನನಗೆ ಸತತವಾದಂತಹ ತೊಂದರೆ ಬರುವ ರೀತಿಯಲ್ಲೇ ವರವನ್ನು ಕೊಡು. ಯಾಕೆ ಅಂತ ಹೇಳಿದರೆ ಕೃಷ್ಣ ನಮಗೆ ನೆನಪಾಗೋದು ಆಗ ಅಲ್ವಾ. ಹಾಗಾಗಿ ಭಗವಂತನ ಮತ್ತು ಭಕ್ತರ ಸಂಬಂಧ ಹೇಗೆ ಅಂತ ಹೇಳಿದರೆ ಹಸು ಮತ್ತು ಕರುವಿನ ಸಂಬಂಧ ಅಂತೆ. ಹಸು ತನ್ನ ಕರುವಿಗೆ ಹಾಲು ಕುಡಿಸ್ತದೆ, ಯಾವುದೇ ಸ್ವಾರ್ಥದಿಂದ ಅಲ್ಲ. ಮುಂದೆ ಅದು ನನಗೆ ಸಹಾಯಕ್ಕೆ ಬರ್ತದೆ, ಸ್ವಾರ್ಥದಿಂದ ಅಲ್ಲ. ಪರಿಪೂರ್ಣವಾದ ಪ್ರೀತಿಯಿಂದ, ವಿಶ್ವಾಸದಿಂದ ತನ್ನ ಎಳೆಗರುವಿಗೆ ಹಾಲು ಕೊಡ್ತದೆ. ಹಾಲು ಕೊಡೋದನ್ನು ನಿಲ್ಲಿಸಿದ ಕೂಡಲೇ ಕರು ಎಲ್ಲಿಯೋ ಹೋಗ್ತದೆ, ತಾಯಿ ಇನ್ನೊಂದು ಕಡೆ ಎಲ್ಲಿಯೋ ಹೋಗ್ತದೆ. ಅದೇ ರೀತಿ ಭಗವಂತ ಅಂತೆ, ಯಾವುದನ್ನು ಭಗವಂತ ಅಪೇಕ್ಷಿಸುವುದಿಲ್ಲ, ನಿರ್ವ್ಯಾಜವಾದ ಪ್ರೇಮದಿಂದ ಭಕ್ತರನ್ನು ರಕ್ಷಿಸ್ತಾನೆ ಅಂತ. ಆಂಜನೇಯನ ಒಂದು ಉದಾಹರಣೆಯನ್ನು ಕೇಳಬೇಕು. ಪೂಜ್ಯರು ಆಂಜನೇಯನ ಆರಾಧಕರು. ಇವತ್ತು ನಾವು ನಮ್ಮ ಸಮಾಜದಲ್ಲಿ ಸನಾತನ ಧರ್ಮದ ರಕ್ಷಣೆಗೆ, ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ಬಜರಂಗ ದಳ ಇಲ್ಲಿ ಹೆಸರು ಕಾಣ್ತದೆ. ಈ ಬಜರಂಗ ದಳಕ್ಕೆ ಯಾರು ಸ್ವಾಮಿ ಸ್ಫೂರ್ತಿ? ಬಜರಂಗ ದಳಕ್ಕೆ ಸ್ಫೂರ್ತಿ ಬಜರಂಗಿ ಹನುಮಂತ. ಎಂಥವ ಹನುಮಂತ, ಮಹಾಮಹಿಮ, ಪರಬ್ರಹ್ಮ ಸ್ವರೂಪಿ, ಮುಂದಿನ ಬ್ರಹ್ಮಪಟ್ಟವನ್ನು ಹೊಂದಲಿಕ್ಕೆ ಕಾಯುತ್ತಿರುವಂಥ ಚಿರಂಜೀವಿಯವ, ಮಹಾಶಕ್ತಿಶಾಲಿ. ಅಂತಹ ಹನುಮಂತ ರಾಮದಾಸನಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡಿದ. ರಾವಣನ ಆಸ್ಥಾನಕ್ಕೆ ಸೀತೆಯನ್ನು ಹುಡುಕ್ಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಆಸ್ಥಾನಕ್ಕೆ ಬಂದಾಗ ರಾವಣ ಕೇಳ್ತಾನಂತೆ, ಯಾರಪ್ಪ ನೀನು, ಯಾರು ನೀನು ಅಂತ. ಒಂದು ಮಂಗ ಅಲ್ವಾ, ಬಾಲವನ್ನು ಸುರುಟಿ ಮೇಲೆ ಕೂತಿದ್ದಾನೆ ರಾವಣಗೆ ನಿಂತ ಎತ್ತರದಲ್ಲಿ, ನೀನು ಯಾರು ಅಂತ ಆಶ್ಚರ್ಯ ಆಯಿತು ರಾವಣನಿಗೆ. ಇಂತಹ ಒಂದು ವ್ಯಕ್ತಿಯನ್ನು ಈವರೆಗೆ ನೋಡಲಿಲ್ಲ, ಹಾಗಾಗಿ ನೀನು ಯಾರು ಅಂತ. ಪಕ್ಕನೆ ಈಗ ನಮ್ಮ ಹತ್ರ ಯಾರಾದರೂ ಕೇಳಿದರೆ ನಾನು ಹಾಗೆ ಹೀಗೆ ಅಂತ. ಇನ್ನಂತೂ ಮಿನಿಸ್ಟ್ರುಗಳದ್ದು, MLA ಒಂದು PM ಇದ್ದರೆ, ಯಾನ ಮಿನಿಸ್ಟ್ರನ್ನ PM ಮಾರಾಯ ಕಣ್ಣು ತೋಜನಿಕ್ ಅಂತ, ಅರ್ಥಾಪಜನಿಕ್ ಈತನ ಗುರುತೈಪನೆ ಅಂತ ಹೇಳ್ತಿದ್ದರೋ ಏನೋ, ನಾವು ಹೇಳ್ತಿರ್ಲಿಕ್ಕೂ ಸಾಕು. ಹನುಮಂತ ಹೇಳ್ತಾನೆ ರಾವಣನ ಹತ್ರ, ನಿನಗೆ ನನ್ನ ಪರಿಚಯ ಏನು ಹೆಚ್ಚು ಬೇಕು ಅಂತಿಲ್ಲ, ನಾನು ಏನೂ ಅಲ್ಲ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಹಿ ಮಹಾತ್ಮನ, ನಾನು ಶ್ರೀರಾಮಚಂದ್ರನ ದೂತ ಅಂತ, ಅವನ ಸೇವಕ, ಶ್ರೀರಾಮನ PA. ಹಾಗೆ ಆ ಹನುಮಂತನ ಮಾರ್ಗದರ್ಶನ ಹೇಗಿದೆ ಅಂತ ಹೇಳಿದರೆ, ಭಗವಂತನ ಸಖರು ನಾವಾಗಬೇಕು, ಪರಮಾತ್ಮನ ಸಂಬಂಧಿಗಳು ನಾವಾಗಬೇಕು. ಯಾವ ಸಂಬಂಧವೂ ಬೇರೆ ಸಂಬಂಧ ಪ್ರಯೋಜನ ಇಲ್ಲ. ಹಾಗಾಗಿ
ಅಂತಹ ಹನುಮಂತ ಸೀತಾಪಹರಣದ ನಂತರದ ಕಥೆಗಳೆಲ್ಲ ಮುಗಿದು ರಾವಣ ಯುದ್ಧ ಆಗಿ ಶ್ರೀರಾಮಚಂದ್ರಮ ಅಯೋಧ್ಯೆಗೆ ಬರ್ತಾನೆ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಆ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಸಂತೋಷ ಸೂಚಕವಾಗಿ ಎಲ್ಲರಿಗೆ ಶ್ರೀರಾಮಚಂದ್ರ ಪಾರಿತೋಷಕವನ್ನು ಕೊಡ್ತಾ ಇದ್ದಂತೆ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಸರಿಯಾಗಿ ಭೂಮಿ, ಧನ, ಕನಕ ಏನು ಬೇಕಾದ ಉಡುಗೊರೆಗಳನ್ನು ಕೊಡ್ತಾ ಇದ್ದ. ಎಲ್ಲರನ್ನು ಕರೆದು ಕೊಡ್ತಾ ಇದ್ದ. ನಳ, ನೀಲ, ಜಾಂಬವ ಇತ್ಯಾದಿಗಳಿಗೆಲ್ಲ ಕೊಟ್ಟ. ಹನುಮಂತ ಒಂದು ಬದಿಯಲ್ಲಿ ಕೂತಿದ್ದಂತೆ. ನನ್ನ ಸರದಿ ಯಾವಾಗ ಬರ್ತದೆ ಅಂತ ಹನುಮಂತನಿಗೆ ತಡೀಲಿಲ್ಲ. ಕೊನೆಗೂ ಹೋಗಿ ಶ್ರೀರಾಮನ ಹತ್ರ ಕೇಳ್ತಾನಂತೆ, ದೇವರೇ ಹಾಗಾದರೆ ನನಗೇನಿಲ್ವ ಅಂತ. ಎಲ್ರಿಗೂ ನೀನು ಕೊಡ್ತಾ ಇದ್ದಿ, ನನಗೇನಿಲ್ವ? ಸಭೆ ಮುಗೀತಾ ಬಂತು ಅಂತ. ಶ್ರೀರಾಮಚಂದ್ರನಿಗೆ ಆಶ್ಚರ್ಯ ಆಯ್ತಂತೆ. ಶ್ರೀರಾಮಚಂದ್ರ ಏನು ಉತ್ತರ ಕೊಡೋದು? ಹನುಮಂತನ ಹತ್ರ ಹೇಳ್ತಾನಂತೆ, ಅಯ್ಯ ನಿನಗೆ ನಾನು ಕೊಡುವಂಥದ್ದು ಏನೂ ಇಲ್ಲ ಅಂತ. ಯಾವುದನ್ನು ಕೊಟ್ಟರೆ ನಿನಗೆ ಸರಿ ಆಗ್ತದೆ ನಿನ್ನ ಯೋಗ್ಯತೆಗೆ, ಅದಕ್ಕೋಸ್ಕರ ನಿನಗೆ ನಾನು ಕೊಡುವಂಥ ವಸ್ತು ಒಂದು ಇದೆ ಅಂತ ಇದ್ದರೆ ಹತ್ತಿರ ಬಾ ಅಂತ ಹೇಳಿ ನನ್ನನ್ನೇ ನಿನಗೆ ಕೊಟ್ಟಿದ್ದೇನೆ ಅಂತ ಹೇಳಿ ಗಾಢವಾಗಿ ಆಲಂಗಿಸಿಕೊಂಡಂತೆ. ರಾಮಾಂಜನೇಯ ಆಲಿಂಗನ ಅಂತ ಹೇಳುವ ಭಾರಿ ದೊಡ್ಡ ಪ್ರಕರಣ ಅದು. ಹನುಮಂತ ರಾಮದಾಸನಾಗಿ ರಾಮನನ್ನೇ ಪಡೆದ, ದೇವರನ್ನೇ ಪಡೆದ. ಅಂತಹ ಹನುಮಂತನ ಮಾರ್ಗದರ್ಶನದ ಪ್ರೇರಣೆಯಿಂದ ಆಗಿರುವಂಥ ಬಜರಂಗ ದಳ. ಆ ಬಜರಂಗ ದಳದ ಕಾರ್ಯಕರ್ತರು ನಾವೆಲ್ಲ ಹನುಮಂತನಾಗಿ ಆಗಬೇಕು ಅಂತ. ಹನುಮಂತನಂಥ ಶಕ್ತಿಯನ್ನು ಹೊಂದಬೇಕು, ಹನುಮಂತನಂಥ ನಿಷ್ಠೆಯನ್ನು ಹೊಂದಬೇಕು. ಹನುಮಂತನಂತಹ ಕೆಲಸವನ್ನು ಮಾಡಲಿಕ್ಕೆ ಭಗ್ನರಾದಾಗ ಹಿಂದೂ ಸಮಾಜಕ್ಕೆ ಯಾವತ್ತೂ ತೊಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವುದು ಸ್ಪಷ್ಟವಾದ ಮಾತು. ಇವತ್ತಲ್ಲ, ಅವತ್ತೇ ಹೇಳಿದ. ಎಲ್ಲರೂ ನಾವು ಹನುಮಂತರಾಗಬೇಕು. ಬೊಬ್ಬೆ ಹೊಡೆಯುವುದರಲ್ಲೆಲ್ಲ ಆರಂಭದಿಂದ ಕೊನೆಯವರೆಗೆ ಹನುಮಂತನ ಹಾಗೆ ಸ್ವಲ್ಪ ಅವನ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕು. ಅಂತಹ ಶಕ್ತಿ ನಮಗೆ ಬಂತು ಅಂತಿದ್ದರೆ ಇಂತಹ ಭಜನಾ ಕಾರ್ಯಕ್ರಮಗಳಲ್ಲಿ, ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದ್ದಕ್ಕೆ ಸಾರ್ಥಕತೆ ಬರ್ತದೆ. ಭಜನೆ 7 ದಿನಗಳ ಕಾಲ ನಡೆಯಿತು, ತುಂಬ ಗೌಜಿಯಿಂದ ನಡೆಯಿತು ಅಂತ ನಾನು ಕೆಳಗಿಂದ ಬರಬೇಕಿದ್ರೆ ಅದೇ ಸುದ್ದಿ ಕಿವಿಗೆ ಭಾಳ ಸಂತೋಷ ಆಯಿತು. ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ, ನಮ್ಮ ಕಡೆಯಿಂದ ಆಗಿದೆ ಅಂತಲ್ಲ, ತಪ್ಪು ತಿಳ್ಕೊಳ್ಬೇಡಿ. ನಮ್ಮ ಕಡೆಯಲ್ಲಿ 108 ದಿನಗಳ ಭಜನೆ ಆಗಿದೆ, 49 ದಿನಗಳ ಭಜನೆ ಆಗಿದೆ. ಸಪ್ತಾಹ ಭಜನೆ ಆಗಾಗ ನಡೀತಾ ಇದೆ. ಈಗ ದೇವರು ನಡೆಸಿದರೆ ಸದ್ಯ ಏಪ್ರಿಲ್ ಮೇಯಲ್ಲಿ ಪುನಃ ನಮ್ಮ ದೇವಸ್ಥಾನದಲ್ಲಿ ಒಂದು ಸಪ್ತಾಹ ಮಾಡಬೇಕು ಅಂತ ಯೋಚನೆಯಲ್ಲಿದ್ದೇವೆ. ಕಿವಿ ತುಂಬಿತು, ಸಂತೋಷ ಆಯಿತು. ಭಜನೆ ಇವತ್ತು ಸಮಾರೋಪ, ಕಾರ್ಯಕ್ರಮದ ಸಮಾರೋಪ. ಆ ಸಮಾರೋಪ ಸಮಾರಂಭ ಅಂತ ಒಂದು ವಾಕ್ಯ ಇದೆ ನೋಡಿ, ಅದರೊಳಗೊಂದು ಅರ್ಥ ಇದೆ, ಸಂದೇಶ ಇದೆ. ಸಮಾರೋಪ ಹೇಳುವುದನ್ನು ವಿಂಗಡಿಸಿ. ಸಮ ಡ್ಯಾಶ್ ಆರೋಪ. ಒಪ್ತೀರಾ? ಈ ನಮ್ಮ ಕಡೆಗೆಲ್ಲ ಹಾಗೆ ಒಳ್ಳೆ ಕೆಲಸ ಆಯಿತು, ಕಾರ್ಯಕ್ರಮ ಮುಗಿಯಿತು, ಮತ್ತು ನಾಳೆಯಿಂದ ಶುರು. ಅಧ್ಯಕ್ಷ ನಡ ಪಾತಿರೇನ 25 ಜನ ಪುದಾರ ಮಾಡಿದೆ, ಎನ್ನ ಪುದಾರ ಬಿಡ್ತೆ, ಬೋಡುಂದೇ ಪುದಾರ ಬಿಡ್ನೆ. ಆರೋಪ ಸಮಾರೋಪ ಶುರುವಾಯಿತು, ಚರ್ಚೆಗಳು. ಅದಕ್ಕೆ ಒಂದಿಬ್ಬರು ಸೇರಿಕೊಂಡ್ರು. ಬಂಧುಗಳೇ, ಒಂದು ನೆನಪಿಟ್ಕೊಳ್ಳೋಣ, ಯಾರು ಯಾರ ಹೆಸರನ್ನು ಹೇಳಬೇಕು ಅಂತಿಲ್ಲ. ನನ್ನ ಹೆಸರನ್ನು ಹೇಳಬೇಕು, ನಾನು ಅದಕ್ಕೆ ಅಪೇಕ್ಷೆ ಪಡುವನೇ ಇಲ್ಲ. ಅದೇ ರೀತಿಯ ಮನೋಭಾವ ನಮ್ಮದಾದರೆ ಒಂದು ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ, ಈ ಕ್ಷೇತ್ರದಲ್ಲಿ ಬಂದು ನೀವೇನು ಕೆಲಸ ಮಾಡ್ತೀರಿ, ಈ ಕ್ಷೇತ್ರಕ್ಕೆ ಬಂದು ನೀವೇನು ಸೇವೆ ಮಾಡ್ತೀರಿ, ಇದರಲ್ಲಿ 2 ಉದ್ದೇಶ ಇದೆ. ಒಂದು ಪೂರ್ವ ಜನ್ಮದ ಪುಣ್ಯ, ನಿಮ್ಮ ಹಿರಿಯರು ಮಾಡಿದ ಪುಣ್ಯ, ಇಲ್ಲಿಗೆ ಬರಲಿಕ್ಕೆ ಅವಕಾಶ ಇಲ್ಲದ್ರೆ ಆಗೋದಿಲ್ಲ. ಅಂತಹ ಪುಣ್ಯ ಇದೆ. ಯಾರೇ ನಿಮ್ಮ ಹೆಸರನ್ನು ಹೇಳಲಿ, ಯಾರೇ ನಿಮ್ಮನ್ನು ಮಾತಾಡದಿರಲಿ, ಯಾರೇ ಬಾಯಾರಿಕೆ ಕೊಡದಿರಲಿ, ಯಾರೇ ನಿಮ್ಮನ್ನು ಗಮನಿಸದೇ ಇರಲಿ, ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಂಥ ಸೇವೆಗೆ ಭಗವಂತ ನಿಮ್ಮನ್ನು ಗಮನಿಸಿದ್ದಾನೆ. ಯಾರ ಪೇಪರ್ನಲ್ಲಿ ನಿಮ್ಮ ಹೆಸರು ಬರಲಿಲ್ಲ ಅಂತ ತಪ್ಪು ತಿಳ್ಕೊಳ್ಬೇಡಿ, ಭಗವಂತನಲ್ಲಿ ಇಷ್ಟಲ್ಲಿ ಹೆಸರು ಬಂದಾಗಿದೆ, ಅದರಿಂದಾಗಿಯೇ ನೀವು ಇಲ್ಲಿಗೆ ಬಂದಿರೋದು ಅಂತ ಹೇಳೋ ಭಾವನೆಯನ್ನು ಇಟ್ಕೊಂಡ್ರೆ ಆರೋಪ ಇಲ್ಲ, ನಿಜವಾಗಿಯೂ ಸಪ್ತಾಹದ ಸಮಾರೋಪ. ಇನ್ನೊಂದಿದೆ ಸಮಾರಂಭ ಅಂತ, ಆರಂಭ. ಹಾಗಾಗಿ ನಮ್ಮೆಲ್ಲ ಯುವ ಮಿತ್ರರಲ್ಲಿ ದೊಡ್ಡ ಒಂದು ಯುವ ಮಿತ್ರರ ಪಡೆ ಅಂತ ಹೇಳಿದರೆ ಶಬ್ದ ತಪ್ಪು, ಯುವ ಮಿತ್ರರ ಗಡಣ, ಹಿರಿಯರ ಒಂದು ದೊಡ್ಡ ಸಮೂಹ, ತಾಯಂದರ ಒಂದು ದೊಡ್ಡ ಸಂಖ್ಯೆ. ತುಂಬ ಖುಷಿ ಆಗ್ತದೆ. ಏನು ಸಾಧಿಸಬಹುದು ಅಂತ ಇಲ್ಲಿ. ಅದಕ್ಕೋಸ್ಕರ ಈ ನಮ್ಮ ಭಜನಾ ಸಪ್ತಾಹದ ಸಮಾರೋಪ ಸಮಾರಂಭದಲ್ಲಿ ಪೂಜ್ಯರ ಸಮಕ್ಷಮದಲ್ಲಿ ನಾವೊಂದು ಪ್ರತಿಜ್ಞೆಯನ್ನು ಮಾಡಬೇಕು. ಎಂತಹ ಪ್ರತಿಜ್ಞೆ?
ನಮ್ಮ ಜೀವನ ಪೂರ್ತಿ ನಮ್ಮ ಜೀವನದಲ್ಲಿ ದೇವರು ಕೊಟ್ಟಷ್ಟು ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಇಂತಹ ಕ್ಷೇತ್ರಗಳ ಉದ್ಧಾರಕ್ಕೋಸ್ಕರ, ಆ ಮೂಲಕ ನಮ್ಮ ಉದ್ಧಾರಕ್ಕೋಸ್ಕರ ನನ್ನ ಜೀವನವನ್ನು ಮುಡುಪಾಗಿ ಇಡ್ತೇನೆ, ಯಾರು ಏನೇ ಹೇಳಲಿ ಅಂತ ಹೇಳುವಂತಹ ಒಂದು ನಿರ್ಧಾರಕ್ಕೆ, ಪ್ರತಿಜ್ಞೆಗೆ ನಾವು ಬರಬೇಕು. ಯಾರು ಏನು ಬೇಕಾದ್ರೆ ಹೇಳಲಿ, ಉದ್ಧರಿ ಆತ್ಮನಾತ್ಮಾನಾಂ. ಯಾರಿಂದ ಉದ್ಧಾರ ಆಗುವುದು? ನಮ್ಮಿಂದಲಿ. ನಮ್ಮೊಳಗಿರುವಂಥ ಆತ್ಮದ ಉದ್ಧಾರ. ನಾನು ಸರಿಯಾದರೆ, ಒಬ್ಬ ಸರಿಯಾದರೆ ನನ್ನ ಮನೆ ಸರಿಯಾಗ್ತದೆ, ನನ್ನ ಮನೆ ಸರಿಯಾದರೆ ನನ್ನ ಕುಟುಂಬ ಸರಿಯಾದರೆ ನನ್ನ ಪರಿಸರ, ನನ್ನ ಸಮಾಜ, ನನ್ನ ರಾಷ್ಟ್ರ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ಅಂತಹ ಒಂದು ಪ್ರಕ್ರಿಯೆ ಇಲ್ಲಿಂದ ಪ್ರಾರಂಭ ಆಗಬೇಕು, ಇವತ್ತಿನಿಂದ ಪ್ರಾರಂಭ ಆಗಬೇಕು. ಅದಕ್ಕೋಸ್ಕರ ಸಮಾರಂಭ. ಆರೋಪ ಮಾಡುವುದಕ್ಕಲ್ಲ, ಏನೋ ಮಾತನಾಡುವುದಕ್ಕಲ್ಲ. ನನಗೆ ವಿಶ್ವಾಸ ಇದೆ ನಿಮ್ಮಲ್ಲಿ ಅಂತಹ ವ್ಯಕ್ತಿಗಳಿಲ್ಲ. ಅನೇಕ ಕಡೆಗಳಲ್ಲಿ ಪೂಜ್ಯ ಗುರುಗಳಿಗೆ ಸಾಕಷ್ಟು ಅದರ ಬಗ್ಗೆ ಮಾಹಿತಿ ಇರ್ಬೋದು. ಎಷ್ಟೆಷ್ಟೋ ದೊಡ್ಡ ದೇವಸ್ಥಾನಗಳು ಜೀರ್ಣೋದ್ಧಾರ ಆಯಿತು. ನಮ್ಮ ಜಗನ್ನಾಥಣ್ಣನಿಗೆ ಗೊತ್ತುಂಟು. ಅಲ್ಲಿ ರಾಜಕೀಯ, ಅಲ್ಲಿ ಹೊಡೆದಾಟ, ಅಲ್ಲಿ ಪರಸ್ಪರ ಆರೋಪ, ಕೆಸರೆರ ಚಾಟ. ಏನಿದ್ರು ಯಾರೇ ಮಾಡಲಿ ಸ್ವಾಮಿ, ಇದಕ್ಕೆ ರಾಜಕೀಯ ಯಾಕೆ ತರ್ತೀರಿ ಅಂತ ನಾನು ಕೇಳ್ತೇನೆ. ಯಾವ ರಾಜಕೀಯ? ಭಗವಂತನಿಗಿಂತ ದೊಡ್ಡ ರಾಜಕಾರಣಿ ಬೇರೆ ಯಾರೂ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ದೊಡ್ಡ ರಾಜಕಾರಣಿ. ಇವತ್ತು ಏನಾದರೂ ಭಾರತದಲ್ಲಿ ರಾಜಕೀಯದ ಅಸ್ತಿತ್ವ ಉಳಿದಿದ್ದರೆ ಅದಕ್ಕೆ ಮೂಲ ಪ್ರೇರಣೆ ಶ್ರೀಕೃಷ್ಣನೇ. ತಂತ್ರ, ಕುತಂತ್ರ, ನಾಟಕ, ಅದಕ್ಕೆಲ್ಲ ಹೇಳಿದವು ಲೀಲಾ ನಾಟಕ ಸೂತ್ರಧಾರಿ ಶ್ರೀಕೃಷ್ಣ. ಅಂತಹ ಸನ್ನಿಧಾನದಲ್ಲಿ ಕೂತ್ಕೊಂಡು ನಾವು ರಾಜಕೀಯ ಮಾತಾಡ್ತೇವಲ್ಲ, ನಾನು ದೊಡ್ಡವ ಅಂತ ಹೇಳ್ತೇವಲ್ಲ, ಎಂತಹ ಮೂರ್ಖತನ ನಮ್ಮದು, ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಇವತ್ತಿನಿಂದಲೇ ಯೋಚನೆ ಮಾಡಿ. 7 ದಿನಗಳ ಭಜನೆ ಆಗಿದೆ. ಇಲ್ಲಿ 108 ದಿನಗಳ ಭಜನೆಯನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ನಾನು ಹೇಳ್ತೇನೆ. ಮತ್ತದು ಆಗ್ತದೆ ಕೂಡ. ಅದಕ್ಕೆ ಏನಾಗಬೇಕು ಅಂತೇಳಿದ್ರೆ ಒಂದು ಮನಸ್ಸು ಬೇಕಷ್ಟೇ, ಮತ್ತೇನು ತಲೆಬಿಸಿ ಬೇಡ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸು ಮಾಡಿದರೆ ಆಯಿತು. ಇಲ್ಲಿ ಇರುವವರು ಮನಸ್ಸು ಮಾಡಿದರೆ, ನಿಶ್ಚಯ ಮಾಡಿದರೆ ಓಕೆ, ಮತ್ತು ಯಾರೂ ಅಡ್ಡಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಜೊತೆ ಸೇರಿಕೊಂಡು ಇಂತಹ ಕ್ಷೇತ್ರಗಳ ಮೂಲಕ ನಮ್ಮ ಉದ್ಧಾರ, ನಾನು ಹೇಳಿದಂಥ ಮಾತು ಅಷ್ಟೇ, ಸಂಸ್ಕಾರ, ಭಗವಂತನ ಅನುಸಂಧಾನ, ಆ ಮೂಲಕ ನಮ್ಮ ಉದ್ಧಾರ, ಆ ಮೂಲಕ ಸಮಾಜದ ಉದ್ಧಾರ. ನಮ್ಮ ಧರ್ಮಕ್ಕೂ ಯಾವ ಕೊರತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪ್ರಕ್ರಿಯೆಯಲ್ಲಿ ನಾವು ಭಾಗವಹಿಸುವುದಕ್ಕೆ ಸಂಘಟನೆ ಬೇಕು, ಮನಸ್ಸು ಬೇಕು. ಮನ ಏವ ಮನುಷ್ಯಾಣಂ. ಮನಸ್ಸು ವಿಶಾಲವಾಗಿದ್ದರೆ ವಸುದೈವ ಕುಟುಂಬಕಂ. ಇದು ನಮ್ಮ ಪರಂಪರೆ ತಾನೆ, ವಸುದೈವ ಕುಟುಂಬಕಂ. ಶೃಣ್ವಂತೋ ವಿಶ್ವಮಾರ್ಯಂ ಅಂತ ಹೇಳಿದರು. ಮಕ್ಕಳೇ ಕೇಳಿ, ನಮ್ಮ ಭಾರತದ, ನಮ್ಮ ಹಿಂದೂ ಸಮಾಜದ, ಹಿಂದೂ ಧರ್ಮದ, ಹಿಂದೂ ರಾಷ್ಟ್ರದ ಹಿಂದಿನ ಪುರಾಣ ಪುಣ್ಯ ಪುರುಷರು ನಮ್ಗೆ ಕೊಟ್ಟಂಥ ಮಾರ್ಗದರ್ಶನವನ್ನು ಕೇಳಿ. ಶೃಣ್ವಂತೋ ವಿಶ್ವಮಾರ್ಯಂ. ಇಡೀ ವಿಶ್ವವೇ ಇವತ್ತು ಭಾರತದ ಕಡೆಗೆ ನೋಡ್ತಾ ಉಂಟು ಅಂತ ಹೇಳಿದರೆ ನಾವು ಅದರಲ್ಲಿ ಯಾವ ರೀತಿ ವರ್ತಿಸಬೇಕು, ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡುವಂಥ ಪುಣ್ಯ ಕಾಲ ಇದು. ಹಾಗಾಗಿ ಸಪ್ತಾಹದ ಕೊನೆಯ ದಿನದಲ್ಲಿ ಒಗ್ಗಟ್ಟು ಅನ್ನೋದು ಮುಖ್ಯ, ಎಲ್ಲರೂ ಬರಬೇಕು ಅನ್ನೋದು ಮುಖ್ಯ. ಹೇಳಿಕೆ ಬರಲಿಲ್ಲ ಅಂತ ಹೇಳೋದು ಮುಖ್ಯ ಅಲ್ಲ, ಗೊತ್ತಿಲ್ಲ ಅಂತ ಹೇಳೋದು ಅದು ಸತ್ಯ ಅಲ್ಲ. ಸುದ್ದಿ ಇವತ್ತಿಗೆ ಏನು, ಒಂದು ಮೊಬೈಲಲ್ಲಿ ಮೆಸೇಜ್ ಹಾಕಿಬಿಟ್ರೆ ಇಡೀ ಎಲ್ಲಿ ಬೇಕೋ ಸುದ್ದಿ ಹೋಗ್ತದೆ. ಅಂತಹ ಒಂದು ಒಳ್ಳೆಯ ಸೇವೆಯಲ್ಲಿ, ನಮ್ಮ ಕರ್ತವ್ಯ ರೂಪದ ಸೇವೆಯಲ್ಲಿ ನಾವೆಲ್ಲರೂ ಜೊತೆಯಾಗಿ ಭಾಗವಹಿಸೋಣ ಅಂತ ಹೇಳುವ ಮಾತನ್ನು ಹೇಳ್ತಾ, ಚನ್ನವೀರ ಕಣವಿಯವರು ಒಂದು ಕಡೆ ಒಂದು ಸುಂದರವಾದ ಹಾಡನ್ನು ಹಾಡಿದ್ದಾರೆ. ಕರ್ನಾಟಕದ ಶ್ರೇಷ್ಠ ಕವಿಯವರು. ಅವರು ಹೇಳ್ತಾರೆ, ಗೆಳೆತನದ ಸುವಿಶಾಲ ಆಲದಡಿಪ ಸರಿಸಿಹ ತಣ್ಣೆಳಲ ತಂಪಿನಲ್ಲಿ ತಂಗಿರುವೆನು. ಎಷ್ಟು ಚೆನ್ನಾಗಿದೆ ಅಂತ. ಇದು ಮನಸ್ಸು ರೋಮಾಂಚನಗೊಳ್ತದೆ. ಫ್ರೆಂಡ್ಶಿಪ್ ಅಂದರೆ ಅದು ಅಂತ. ಫ್ರೆಂಡ್ಶಿಪ್ ನಾವೇನು ಹೇಳ್ತೇವೆ, ಯಾಕೆ ಫ್ರೆಂಡ್ಶಿಪ್? ಇವತ್ತು ನಮಗೆ ಮಂಜುನಾಥಾಚಾರ್ಯರ ಪರಿಚಯ ಆಗಿದೆ ಅಂತ ಇದ್ದರೆ ಅವರಿಂದ ನಮಗೆ ಏನೋ ಒಂದು ಕೆಲಸ ಆಗಬೇಕು, ಅರ್ಜೆಂಟ್ ಬಿದ್ದಾಗ 2,000 ರೂಪಾಯಿ ಗೋರ್ಡು ಬೊಕ್ಕ ಕೊರ್ಪೆ. ಇದು ಫ್ರೆಂಡ್ಶಿಪ್ ಅಲ್ಲ ಅಂತ. ಇದು ಫ್ರೆಂಡ್ಶಿಪ್ ಅಲ್ಲ. ನಿಜವಾದ ಫ್ರೆಂಡ್ಶಿಪ್ ಏನು? ನೀ ನನಗಿದ್ದರೆ ನಾ ನಿನಗೆ. ಮಮ ನಮಮ. ಸಂಸ್ಕೃತದಲ್ಲಿ ಮಮ ಅಂತ ಹೇಳಿದರೆ ನನ್ನದು, ನಮಮ ನಮಮ ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಮಮ ಹೇಳಬೇಕು. ಇವರು ನನ್ನವರು ಅಂತ ಇದ್ದರೆ ಅವರಿಂದ ನಾನು ಏನನ್ನೂ ಅಪೇಕ್ಷೆ ಪಡೋದಿಲ್ಲ. ನನ್ನಿಂದ ಏನಾಗಬೇಕು ಅದನ್ನು ನಾನು ಮಾಡ್ತೇನೆ. ಇದು ಸಂಘಟನೆಯ ಸೂತ್ರ. ಅದಕ್ಕೆ ಆ ಸಂಘಟನೆಯ ಒಳಗೆ, ಫ್ರೆಂಡ್ಶಿಪ್ಪಿನ ಒಳಗೆ ಎಂತಹ ಆನಂದ ಇದೆ, ಅದು ಎಂಥದ್ದು ಅಂತ ಹೇಳೋದನ್ನು ಚನ್ನವೀರ ಕಣವೀರು ಹೇಳಿದ್ದಾರೆ. ವಿಶಾಲವಾದ ಅಶ್ವತ್ಥ ವೃಕ್ಷದಂತೆ. ನಾವಿಲ್ಲಿ ಗೋಳಿ ಮರ ಅಂತ ಹೇಳೋದಿಲ್ವ, ಎಷ್ಟು ವಿಶಾಲ. ಅದು ಯಾರನ್ನಾರು ದೂರ ಮಾಡ್ತದ? ಹಕ್ಕಿಗಳು, ಪ್ರಾಣಿಗಳು, ಹಾವುಗಳು, ಮನುಷ್ಯರು ಯಾರು ಬಂದರೂ ಆಶ್ರಯ ಕೊಡ್ತದೆ. ಇದು ಫ್ರೆಂಡ್ಶಿಪ್. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತಣ್ಣೆಳಲ ತಂಪಿನಲ್ಲಿ ತಂಗಿರುವೆನು. ಜೀವನದ ಅನಂತ ದುರ್ಬರ
ಬವಣೆ ನೋವು ಕಾವುಗಳ ಮೌನದಲ್ಲಿ ನುಂಗಿರುವೆನು ಅವರು ಹೇಳೋದು. ನಮಗಿದೆ ಸಂಸಾರ ತಾಪತ್ರಯ ಇದೆ, ಅದನ್ನು ಹೇಳಿಕೊಂಡು ಇಂಥ ಕ್ಷೇತ್ರವನ್ನೇ ಯಾಕೆ ಹಾಳು ಮಾಡ್ತೀರಿ ಅಂತ ಅವ್ರು ಹೇಳ್ತಾರೆ. ದುರ್ಬರ ಕಾವು ನೋವುಗಳ ಮೌನದಲ್ಲಿ ನುಂಗಿರುವೆನು, ಗೆಳೆತನವೇ ಚಿರಬಾಳ ಸಂಜೀವಿನಿ. ನೋಡಿ ಸಂಜೀವಿನಿ ಅಂತ ಎಂಥ ಅದ್ಭುತ ಅಂತ. ಒಳ್ಳೆಯ ಒಂದು ಕೂಟ ಒಗ್ಗಟ್ಟು ಸಂಘಟನೆ ಇದ್ದರೆ ಹೆದರುವಂಥದ್ದಿಲ್ಲ, ಯಾರೂ ಕೂಡ ಯಾರೂ ಬಿಟ್ಟು ಕೊಡೋದಿಲ್ಲ. ಗೆಳೆತನವೇ ಚಿರಬಾಳ ಸಂಜೀವಿನಿ, ವಿಶ್ವದಂತಃಕರಣ ಮಂದಾಕಿನಿ. ಅಂತಹ ಒಂದು ಯಾರಿಂದಲೂ ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದಂಥ ಚಂದ್ರನ ಬೆಳಕಿನ ರೀತಿಯ ಒಂದು ಶಕ್ತಿ, ಸಾತ್ವಿಕವಾದ ಶಕ್ತಿ ಅದಾಗಿರ್ತದೆ ಅಂತ ಹೇಳುವುದನ್ನು ಚನ್ನವೀರ ಕಣವಿಯವರು ಹೇಳಿದ್ದಾರೆ. ಹಾಗಾಗಿ ಇಂತಹ ಕ್ಷೇತ್ರದಲ್ಲಿ ಸಂಸ್ಕಾರ, ಭಗವಂತನ ಅನುಸಂಧಾನದೊಂದಿಗೆ ಒಗ್ಗಟ್ಟನ್ನು ಪ್ರತಿಪಾದಿಸಿಕೊಂಡು ಪರಸ್ಪರ ನಾವು ಬಿಟ್ಟು ಕೊಡಲಿಕ್ಕೇ ಇಲ್ಲ. ವೈಯಕ್ತಿಕವಾಗಿ ಅವರ ಮನೆಗೆ ಊಟಕ್ಕೆ ಹೋಗೋದು ಬೇಡ. ದೇವಸ್ಥಾನದ ವಿಷಯದಲ್ಲಿ ನಮ್ಮ ಸೆಕ್ರೆಟರಿ ಅವರ ಬಗ್ಗೆ ಯಾರು ಟೀಕೆ ಮಾಡಿದರೆ ನಾವು ಬಿಟ್ಟು ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರಿದ್ದಾರೆ, ಒಳ್ಳೆ ಚುರುಕಿನ ಅಧ್ಯಕ್ಷರು. ಇವರು ಈ ಸಪ್ತಾಹಕ್ಕೋಸ್ಕರ ಅನೇಕ ಮಂದಿ ಮಿತ್ರರನ್ನು ಹಿಡ್ಕೊಂಡು ನಮ್ಮ ಊರಿಗೆ ಬಂದಿದ್ದಾರೆ. ನಮ್ಮೂರು ತುಂಬ ಹತ್ತಿರ ಅಲ್ಲ, ಸ್ವಲ್ಪ ದೂರ. ಅದು ಬೇಕು. ಅಂತಹ ಒಗ್ಗಟ್ಟನ್ನು ನಾವೆಲ್ಲರೂ ಕಾಯ್ದುಕೊಳ್ಳೋಣ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನನಗೊಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದೀರಿ. 1 ಬಂತು. ಏನಾದರೂ ನನ್ನ ಮಾತಿನಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಹೆಚ್ಚು ಕಡಿಮೆ ಇದ್ದದ್ದನ್ನು ಹಂಸಕ್ಷೀರ ನ್ಯಾಯದಂತೆ ತಗೊಂಡು, ಒಳ್ಳೆಯದಿದ್ದರೆ ಮಾತ್ರ ಅದನ್ನು ಸ್ವೀಕಾರ ಮಾಡಿ, ಮುಂದೆಯೂ ಇಂತಹ ನಾವು ಕೂತ್ಕೊಂಡು ಮಾತಾಡುವ, ಸತ್ಸಂಗ ಮಾಡೋಣ. ಒಳ್ಳೊಳ್ಳೆ ವಿಷಯಗಳಿದೆ. ಈ ಸಾರ್ವಜನಿಕ ವೇದಿಕೆಯಲ್ಲಿ ಅದನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಸಲ ಅದನ್ನು ಹೇಳಿದರೆ ಯಾರೋ ಒಬ್ಬರಿಗೆ ನೋವಾಗಿ ಬಿಡ್ತದೆ. ಅದರ ಬದಲು ಒಂದು ಕೂತು ಮಾತಾಡಿದರೆ, ಸಣ್ಣ ಸಭೆ ಆದರೆ, ಸತ್ಸಂಗ ಆದರೆ ಎಲ್ಲ ವಿಷಯಗಳನ್ನು ವಿಮರ್ಶೆ ಮಾಡಲಿಕ್ಕಾಗ್ತದೆ. ಎಂತೆಂಥ ಸುಂದರ ಘಟನಾವಳಿಗಳು ನಮ್ಮ ಪುರಾಣದಲ್ಲಿದೆ ಸ್ವಾಮಿ. ಒಂದೊಂದು ಘಟನೆ ನನಗೆ ನಿಜವಾಗಿ ಮೈ ರೋಮಾಂಚನಗೊಳ್ತದೆ, ಭಾವೋದ್ವೇಗ ಆಗ್ತದೆ. ಆ ಭಗವಂತನ ಚರಿತ್ರೆ, ಯಾರೋ ಶಾರುಖ್ ಖಾನ್ ಅವನ ಚರಿತ್ರೆ ಅಲ್ಲ, ಭಗವಂತನ ಚರಿತ್ರೆ. ಅಂತಹ ಚರಿತ್ರೆಯನ್ನು ನಾವು ಕೇಳಿ ಕಿವಿ ತುಂಬಿಸಿಕೊಳ್ಬೇಕು. ಅದಕ್ಕೋಸ್ಕರ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ನೋಡಿ, ಕೃಷ್ಣ ಎನ್ನಬಾರದೆ. ನಡೆಯುವಾಗ, ಕೂತುಕೊಳ್ಳುವಾಗ, ಮಾತಾಡುವಾಗ, ಊಟ ಮಾಡುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ಮುಖಾಂಬಿಕಾ ದಂಪತಿಲಿನ ಮೋಕ್ಯದ ಮಗೆ ಶ್ರೀಮತಿ ಪಾರ್ವತಿ ಮಿರಣ ಪತಿಯಾದ ಮಾನಸ ಮಿರಣ ಮೋಕ್ಯದ ಪುಪ್ಪಾದ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಕೈರಂಗಲ ಊರುಡ್ದು ದಿನಂ ಪ್ರತಿ ಬತದ ಸಾಧಾರಣ 19 ವರ್ಷೋಡ್ದಿಂಚ ಶ್ರೀದೇವರನ ಶ್ರೀ ಸನ್ನಿಧಾನಡ್ ದಿನನಿತ್ಯ ಪೂಜೆಯನ್ನು ಮಲ್ತೊಂದು ಈ ಊರದ ಸಂಕಷ್ಟಗ ನಮ್ಮೊಟ್ಟಿಗೂ ಇದ್ದದು ಶ್ರೀದೇವರನ್ನು ಪ್ರಾರ್ಥನೆ ಮಲ್ತೊಂದು ಪುನಂಚಿನ ಶ್ರೀಯುತ ಶಂಕರ್ ನಾರಾಯಣ ಭಟ್ರೆಗ್ ಊರದ ಪತ್ತಪ್ಪ ಜೋಕುಲ್ನ ಪರವಾದ 40ನೇ ವರ್ಷದ ಈ ಸವಿನೆನಪದ ಸಂದರ್ಭಡ್ ಮಾತೆರ್ನ ಪತ್ತಪ್ಪ ಜೋಕುಲ್ನ ಪರವಾದ ಊರದ ಮಲ್ಲಗದ್ದಿಗುಡು ಪಿನಂಚಿನ ಗಣ್ಯರು ಮಾತೆರ್ಲ ಸೇರು ನುಮ್ಮೆರೆಗ್ ಶಾಲು ಪೊದ್ದಿದ್ದು ಸನ್ಮಾನ ಮಲ್ಪಡು ಬಂದು ಕೇರನು ನಮ್ಮೊಟ್ಟಿಗೆ ಉಪ್ಪನಾರು ಶ್ರೀಯುತ ಪ್ರಕಾಶ್ ಭಟ್ರು ಬೇರೆ ವಾಸುದೇವರಾವ್ ಬಕ್ಕ ಶಾರದಾಂಬ ದಂಪತಿಲಿನ ಮೋಖ್ಯದ ಮಗೆ ಇಂದಿರಾ ಬೇರ್ನ ಪ್ರೀತಿದ ಮೋಖ್ಯದ ಪತಿಯಾದ ಸಾಧಾರಣ 30 ವರ್ಷದಿಂದ ಈ ದೇವಸ್ಥಾನದ ಒಂಜಿ ಕಾರ್ಯಕ್ರಮ ಆದ್ಮೇಲೆ ಅವಕ್ಕೆ ಪೊರ್ಲುದ ಅಡುಗೆಯನ್ನು ನಮಗೆ ಮಲ್ತು ಕೊಡ್ತು MCF ಬೇರೆ ಮೂಲ ಅಡುಗೆದಾರ ಅದು ಕೆಲಸ ಮಲ್ತೊಂದುಲ್ಲೇರು ಬೇರೆಲ್ಲ ಈ ಸಂದರ್ಭಡು ಗೌರವಾರ್ಪಣೆ ದೊಟ್ಟುಗು ಸನ್ಮಾನ ದೊಟ್ಟುಗು ಗೌರವಿಸೊಂದಿಲ್ಲ. ಶ್ರೀ ಕೆ ಪದ್ಮನಾಭರೈ ಕೋಟ್ರಗುತ್ತು ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರರು ಈ ಶ್ರೀ ಲಕ್ಷ್ಮೀ ನರಸಿಂಹ ಸೇವಾ ಸಮಿತಿ ಕೋಟ್ರಗುತ್ತು ಅಮ್ಲಮುಗರು 40 ವರ್ಷದಿಂದ ದಾದ ಪೂರ ಕಾರ್ಯಕ್ರಮವನ್ನು ಎಡ್ಡ ಕಾರ್ಯಕ್ರಮವನ್ನು ಮಲ್ತೊಂದು ಬರುನುಂಡು ಈ ಪೂರ ಕಾರ್ಯಕ್ರಮ ಈ ಒಂದು ಸನ್ನಿಧಾನಡು ಅವಡುಂದಾಂಡ ನಂಗೆ ಬೆರಿ ಸಹಾಯ ಇತ್ತದು ನಮ್ಮೊಟ್ಟಿಗೂ ಸಂಪೂರ್ಣವಾದ ಇತ್ತದು ನಮ್ಮೊಟ್ಟಿಗೂ ಸಂಪೂರ್ಣ ಸಹಕಾರನು ಕೊರ್ನಂಚಿನಾರು
ಶ್ರೀಯುತ ಶ್ರೀ ಕೆ ಪದ್ಮನಾಭರೈ ಕೊಟ್ರಗುತ್ತು ಬೆರೆಗ್ಲ ಊರದ ಪತ್ತಪ್ಪ ಜೋಕುಲ ಪರವಾದ ಸನ್ಮಾನ ಮಲ್ತಂದಿಲ್ಲ. ಅಂಚನೆ ಧನ್ಯವಾದಗಳು ತರುಣರಿಗೆಲ್ಲರಿಗೂ ಮಾದರಿಯಾಗಲಿ ಅಂತ ಬಯಸುತ್ತಾ ಈ ಒಂಜಿ ಸಂದರ್ಭದವರೆನ ನಮ್ಮ ಊರದ ಪತ್ತಪ್ಪ ಜೋಕುಲ್ನ ಪರವಾದ ನಮ್ಮ ಸಮಿತಿದ ಪರವಾದ ವೇದಿಕೆ ಉಡುಪಿನಂಚಿನ ಗಣ್ಯರು ಸನ್ಮಾನ ಮಲ್ಪಡು ಬಂದು ಕೇನುವ ಶ್ರೀಯುತ ಹರಿಶ್ಚಂದ್ರ ಆಚಾರ್ಯ ಮೇರು ಬಾಬು ಆಚಾರ್ಯ ಬೊಕ್ಕ ದ್ರೌಪದಿ ದಂಪತಿಲಿನ ಮೋಕ್ಯದ ಮಗೆ ಅಂಚನೆ ನಮ್ಮ ಈ ಒಂಜಿ ಸಮಿತಿದ ಹಿರಿಯ ಸ್ಥಾಪಕ ಸದಸ್ಯರ್ಲಂದು ಅಂಚನೆ ಯಕ್ಷಗಾನ ಕಲಾವಿದರ್ಲಂದು ಮೆರನು ಈ 40ನೇ ವರ್ಷದ ಸವಿ ನೆನಪುದ ಸಂದರ್ಭಡು ನಮ್ಮ ಪತ್ತಪ್ಪ ಜೋಕಲ್ನ ಪರವಾದ ಮೋಕೆಡು ಗೌರವಾರ್ಪಣೆ ದೊಟ್ಟುಗು ಸನ್ಮಾನಿಸ ಹೊಂದಿಲ್ಲ. ನನ್ನ ದುಂಬುಗು ವೇದಿಕೆಗೆ ಬರೋಡು ಪಂಡದು ಶ್ರೀಯುತ ರವಿ ಜೋಗಿ ಬೊಕ್ಕ ಚಂದ್ರಶೇಖರ್ ಆಯ್ತು ಬೇಗ ವೇದಿಕೆಗೆ ಬರೋಡು ಬಂದು ಕೇನೋನು ಜೋಗಿ ಬೇರೆ ರುಕ್ಮಯ ಜೋಗಿ ಬೊಕ್ಕ ರಾಧಾ ಜೋಗಿ ದಂಪತಿಲಿನ ಮೋಕೆದ ಮಗೆ ಸಾಧಾರಣ 30 ವರ್ಷದಿಂದ ಈ ದೇವಸ್ಥಾನದ ಉವೆ ಒಂಜಿ ಪೂಜನೀಯ ಕಾರ್ಯಕ್ರಮ ಆ ಒಂದು ಪುನಗ ತನ್ನ ಸಂಪೂರ್ಣ ಸೇವಾ ರೂಪನು ಧಾರ ಎರೆದು ಈ ಒಂದು ಕಾರ್ಯಕ್ರಮವನ್ನು ಎಡ್ಡ ಮಲ್ತು ಕೊರ್ಪಿನಾರು ಶ್ರೀಯುತ ರವಿ ಜೋಗಿ ಅಂಚೆನಿದ್ದವರ ನಮ್ಮ ಊರದ ಮಾತ ಭಕ್ತರನ ಪರವಾದ ಅಂಚನೆ ನಮ್ಮ ಈ ಸಮಿತಿದ ಪರವಾದ 40ನೇ ವರ್ಷದ ಸವಿನೆನಪದ ಸಂದರ್ಭಡು ವೇದಿಕೆದ ಗಣ್ಯರ್ನ ಉಪಸ್ಥಿತಿದ ಈ ಒಂದು ಪ್ರೀತಿಪೂರ್ವಕವಾದ ನಂಚಿನ ಸನ್ಮಾನ ಮಲ್ತೊಂದಿಲ್ಲ. ಶ್ರೀಯುತ ಚಂದ್ರಶೇಖರ್ ಕೊರಗಪ್ಪ ಬೊಕ್ಕ ಸೀತಾ ದಂಪತಿಲಿನ ಮೋಕೆದ ಮಗೆ ಸಾಧಾರಣ 10 ವರ್ಷದಿಂದ ಈ ಒಂಜಿ ಶ್ರೀದೇವರ್ನ ಸನ್ನಿಧಾನಡ್ ಶುಚಿತ್ವದ ವಿಷಯಡ್ ಹೆಚ್ಚಿನ ಕಾಳಜಿ ವಹಿಸೊಂದು ಈ ಜಾಗನ ಅತ್ಯಂತ ಶುಚಿತ್ವವಾದ ರೀತಿನಾರು ಶ್ರೀಯುತ ಚಂದ್ರಶೇಖರರ್ ಅಂಚನದವರ ಅಂಬೆರೆಗಿಲ ಊರದ ಪತ್ತಪ್ಪ ಜೋಕುಲು ಒಟ್ಟು ಸೇರಿದು 40ನೇ ವರ್ಷದ ಸವಿ ನೆನಪದ ಸಂದರ್ಭಡು ವೇದಿಕೆ ಉಡುಪಿನಂಚಿನ ಗಣ್ಯರ್ನ ಮುಖೇನ ಈ ಒಂದು ಸನ್ಮಾನ ಮಲ್ತಂದಿಲ್ಲ. ಪ್ರಥಮತವಾದ ದಾಮೋದರ ಆಳ್ವ ಪಡ್ಯರ ಮನೆ ಬೆರ್ನ ಇಲ್ಲದ ಕ್ಲಿಯರಾಂಡ್ಲ ಬತದು ಬೆರ್ನ ಈ ಒಂದು ಸವಿ ನೆನಪದ ಸ್ಮರಣಿಕೆಯನ್ನು ಗೆತನೋಡು ಬಂದು ಕೇನುವ ಶ್ರೀಯುತ ದಾಮೋದರ ಆಳ್ವ ಪಡ್ಯರ ಮನೆ ಅರ್ನ ಮಗೆ ಶ್ರೀಧರ ಆಳ್ವರು ವೇದಿಕೆಗೆ ಬರೊಂದುಲ್ಲೇರು ಅಂಚನೆ ಸೀನ ಪೂಜಾರಿ ಗಡಂಗ್ ಮನೆ ಇವರೆಲ್ಲ 40 ವರ್ಷದ ದುಂಬು ಈ ಸಮಿತಿ ರಚನೆ ಓಡುನ್ನಾಂಡ ಅವಕ್ಕೆ ಬೇಲೆ ಬೆಂತಿನ ಈ ಬಂದು ಕೇನುವ ಸೀನ ಪೂಜಾರಿ ಗಡಂಗ್ ಮನೆ ನಾಗನ್ನ ಶೇಖ ಭಂಡಾರಿ ಪಾದ ನಾಗನ್ನ ಶೇಖ ಭಂಡಾರಿ ಪಾತೆ ಇತಪುದರ್ ಮಕ್ಕನಕ್ಲಿ ಮಾತೆರ್ಲ ಈ ಶಾಲುಬಕ ಸ್ಮರಣಿಕೆಯನ್ನು ದಯಮಲ್ತದ ದೆತೊಂದು ಪೋಡು ಬಂದಕೇನು ದಯಪನ್ನಗ ಸಮಯದ ಅಭಾವ ನಮಡ ಮಸ್ತುಂಡು ಇನಿತ ದಿನ 40 ವರ್ಷದ ತುಂಬು ಬೇಲೆ ಬೆಂಕಿನಂಚಿನ ಈ ಒಂಜಿ ಪುಣ್ಯ ಆತ್ಮಲು ನಮ್ಮೊಟ್ಟಿಗೂ ಈ ಜಿಂಡ್ಲ ಅಕ್ಲೇನು ಈ ಸಂದರ್ಭಡು ನೆನಪು ಮಲ್ಪನಿ
ಈ ನಮ್ಮ ಸಮಿತಿದ ಕರ್ತವ್ಯ ಬಂದುಲೆ ಅಂಚೆ ನಡೆದವರ ಅಕ್ಲಿಗ್ ಸಂದಡ ನಂಚಿನ ಈ ಗೌರವ ನಮ್ಮ ಮಾತಿನ ಅಕ್ಲ ಇಲ್ಲದಕ್ಲಿಗ್ ಕೊರ್ದು ಗೌರವಿಸೋದಿಲ್ಲ. ಪೂಜಾರಿ ಭಸ್ನ ಮುಗಿರು ಧೂಮ ಪೂಜಾರಿ ಬೊಕ್ಕ ಸೀತಾ ಪೂಜಾರಿ ದಂಪತಿಲಿನ ಮೋಖ್ಯದ ಮಗೆ ಒರಿ ಕೃಷಿಕೆಯಾದ ನಾಟಕ ಕಲಾವಿದರಾದ ಸೇವಾ ಸಮಿತಿದ ಕಾರ್ಯದರ್ಶಿಲಾದ ಸಾಧಾರಣ 30 ವರ್ಷೋಡ್ದಿಂಚ ಬೇಲೆ ಬೆನ್ನೊಂದುಪ್ಪಿನಂಚಿನ ಶ್ರೀಯುತ ದೇವಪ್ಪ ಪೂಜಾರ್ಲು ಪತ್ತಪ್ಪ ಜೋಕಲ್ನ ಎದುರುಡು ನಮ್ಮ ಪೂಜ್ಯ ಸ್ವಾಮೀಜಿಲಿನ ಹಸ್ತೊಡ್ದು ಸನ್ಮಾನನ ಸ್ವೀಕಾರ ಮಾಡ್ತಂದಿಲ್ಲರು. ಅಂಚನೆ ಶ್ರೀಯುತ ಉಮೇಶ್ ಶೆಟ್ರು, ಸುಬ್ಬಣ್ಣ ಶೆಟ್ಟಿ ಬೊಕ್ಕ ದುಗ್ಗಮ್ಮ ಶೆಟ್ರಿನ ಮೋಖ್ಯದ ಮಗೆಯಾದ ಒರಿ ಕೃಷಿಕೆಲಾದ ಅಂಚನೆ ಸ್ವಂತ ಪೇಂಟಿಂಗ್ ಕಾಂಟ್ರಾಕ್ಟರ್ಲ ಆದ ದಕ್ಷ ಅಧ್ಯಕ್ಷರಾದ 16 ವರ್ಷದ್ದು ಸೇವೆ ಸಲ್ಲಿಸಾಯಿನಂಚಿನ ಈ ಸಮಿತಿಗೆ ಸೇವೆ ಸಲ್ಲಿಸಾಯಿನಂಚಿನ ಈ ಒಂಜಿ ಯೋಗ್ಯ ವ್ಯಕ್ತಿಯನ್ನು ಇನ್ನಿ ನಮ್ಮ ಸನ್ಮಾನ ಮಲ್ತೊಂದಿಲ್ಲ. ಪ್ರತಿ ವಾರದ ಪ್ರತಿ ಶನಿವಾರದಾನಿ ಬಯ್ಯಗಮುಲು ಭಜನಾ ಕಾರ್ಯಕ್ರಮ ನಡ್ತೊಂದುಂಡು. ಸಾಧಾರಣ 105 ಇಲ್ಲದಕ್ಕಲು ಸೇರ್ದು ಈ ಒಂಜಿ ಭಜನಾ ಕಾರ್ಯಕ್ರಮನು ಹಜರು ಹರೀಶ್ ಪೂಜಾರಿ ತಿಲಕ್ ನಗರ, ಪುದರುಲೆ ತಿನಕಲು ನಿಕ್ಲು ಇಲ್ಲದಕ್ಲು ಏರಿತನಲ್ಲ ಆಯ್ನಂತ ಬೇಗ ಬತ್ತದು ಸ್ವೀಕಾರ ಮಲ್ತದ್ದು ನಮ್ಮೊಟ್ಟಿಗೂ ಸಹಕರಿಸೋಡ ಬಂದು ಕೇನು ಸುಮಂಗಲ ಎಸ್ ಶೆಟ್ಟಿ ಪಟ್ಟಮಗುರು, ಹರೀಶ್ ಪೂಜಾರಿ ತಿಲಕ್ ನಗರ, ಭವಾನಿ ಪೂಜಾರಿ ಸೋಮನಾಥ ಉಳಿಯ, ಸಂಪಾವತಿ ಸೋಮನಾಥ ಉಳಿಯ, ಶ್ರೀಮತಿ ಜಯ ಪೂಜಾರಿ ಮದಕ, ಸದಾಶಿವ ಶೆಟ್ಟಿ ಪಡ್ಯಾರ ಮನೆ, ನಾರಾಯಣ್ ರೈ ಪಡ್ಯಾರ ಮನೆ, ಬಾಬು ಪೂಜಾರಿ ಸೇನರ ಹಿತ್ಲು, ಶಿವಾನಂದ ಸೇನವ ಪಡ್ಯಾರ ಮನೆ, ಉಮಕ್ಕ ಮಾನೈ ಪಡ್ಯಾರ ಮನೆ, ಸುದರ್ಶನ್ ಶೆಟ್ಟಿ ಪರಿಯಾಲಗುತ್ತು, ಶಿವಪ್ಪ ಪೂಜಾರಿ ಮದಕ, ನರಸಿಂಹ ಆಳ್ವ ಕೋಟ್ರಗುತ್ತು, ನರಸಿಂಹ ಪಕಲ ಕೋಟ್ರಗುತ್ತು, ಸಾವಿತ್ರಿ ಜನಾರ್ದನ ಬೆಲ್ಚಡ ಡಿಬ್ಬೆಲಚಿಲ್, ಹರಿಶ್ಚಂದ್ರ ಆಚಾರ್ಯ ಕೋಟ್ರಗುತ್ತು ಬಳಿ, ಬಾಲಕೃಷ್ಣ ಶೆಟ್ಟಿ ಶಾಂತಿನಿಧಿ, ಲಲಿತಾ ಪರಂಗಾವು, ದಯಾನಂದ ಬೆಲ್ಚಡ ಹೊಯ್ಗೆ ಮನೆ, ಈಶ್ವರ ಪೂಜಾರಿ ಮಹಾಬಳ ಪೂಜಾರಿ ಕೋಟ್ರಗುತ್ತು ದೇವಸ್ಥಾನದ ಬಳಿ, ಅಶೋಕ್ ಬೆಲ್ಚಡ ಹೊಯ್ಗೆ ಮನೆ, ನಾರಾಯಣ ಆಚಾರ್ಯ ಕೋಟ್ರಗುತ್ತು ಬಳಿ, ಮಾಧವ ಆಚಾರ್ಯ ಕೋಟ್ರಗುತ್ತು ಬಳಿ, ಕೇಶವ ಆಚಾರ್ಯ ಕೋಟ್ರಗುತ್ತು ಬಳಿ, ನರಸಿಂಹಾಚಾರ್ಯ ಕೋಟ್ರಗುತ್ತು ಬಳಿ, ಐತಪ್ಪ ಪೂಜಾರಿ ಕೋಟ್ರಗುತ್ತು ಬಳಿ, ಐತಪ್ಪ ಪೂಜಾರಿ ಕೋಟ್ರಗುತ್ತು ಬಳಿ, ಯಾದವ ಪೂಜಾರಿ ಕೋಟ್ರಗುತ್ತು ಬಳಿ, ಪುಷ್ಪ ಪರಂಗಾವು, ಪ್ರಕಾಶ್ ಕುಳಾಲ್ ದೇವಿ ಹಿತ್ಲು, ಗುಲಾಬಿ ಪೂಜಾರಿ ಪರಂಗಾವು, ಶಿವರಾಮ್ ಕಾರಂತರು ಉಚ್ಚಿಲ, ಕಮಲಾಕ್ಷ ಶೆಟ್ಟಿ ಬೊಳಮಾಡಿ ಕುಮಾರಿ ಬೊಳಮಾಡಿ, ನರಸಿಂಹ ಕೊಟ್ಟಾರಿ ಸುಳೆಯರೆ ಬಾಳು, ಸುಶೀಲಾ ಬೊಳಮಾಡಿ,
ಗೋಪಾಲ ಮಲ್ಯ ಮೂಲ್ಯ ಸುಳಿಯರೆ ಪಾಲು, ಸಂದೀಪ್ ಶೆಟ್ಟಿ ಓನಿಯಾರ ಹೌಸು, ಲೀಲಾ ಪೂಜಾರ್ತಿ ಬಂಡಾರ ಮನೆ, ಭೋಜ ಪೂಜಾರಿ ಬಂಡಾರ ಮನೆ, ಬೇಬಿ ಸುಳೆಯರೆ ಪಾಲು, ಬೇಬಿ ಸುಳೆಯರ ಪಾಲು, ಈಶ್ವರ ಮೂಲ್ಯ ಸುಳೆಯರ ಪಾಲು, ರಾಘವ ಕೊಟ್ಟಾರಿ ಬೊಲುಮಾಡಿ, ಪುಷ್ಪ ಸುಳೆಯರೆ ಪಾಲು, ಕೃಷ್ಣ ಕೆ ಸಾದಿಬಿಟ್ಟು, ಜಯಂತ್ ಪೂಜಾರಿ ಪುಷ್ಪಲಿಕೆ ಪಶ್ನಲಿಕೆ, ಸುಂದರಿ ಪೂಜಾರಿ ಹಿತ್ತಿಲು, ಭಾಸ್ಕರ ಪೂಜಾರಿ ಸಾನದ ಬಲಿ, ರವೀಂದ್ರ ಕುಕ್ಯಾನ್ ಗುಂಡದ ಮನೆ, ಹರಿಪ್ರಸಾದ್ ಕುಳಾಲ್ ಕಂಡಿಲ, ಕೃಷ್ಣಪ್ಪ ಪೂಜಾರಿ ಸಣ್ಣ ಕಂಡಿಲ, ಸುಂದರ ಬಂಗೇರ ಬನತಡಿ, ಸೀತಾರಾಮ ಸಾಲ್ಯಾನ್ ಕಂಡಿಲ, ಸುಶೀಲ ಪೂಜಾರಿ ಗುಂಡದ ಮನೆ, ಸುಂದರ ಪೂಜಾರಿ ಕೆಂಪುಗುಡ್ಡೆ, ರಾಂಪ ಮೂಲ್ಯ ಕರಿ, ಹರಿಯಪ್ಪ ಪೂಜಾರಿ ಬಂಡಾರ ಮನೆ, ರಮೇಶ್ ಮೂಲ್ಯ ಕರಿ, ಕೃಷ್ಣ ಪೂಜಾರಿ ಕೆಂಪುಗುಡ್ಡೆ, ಕಲ್ಯಾಣ್ ಕರಿದೋಟ, ನಾರಾಯಣ ಬಂಗೇರ ಬನತಡಿ, ಯಶೋಧ ಕರಿ, ನಾಗೇಶ್ ಮೂಲ್ಯ ಕರಿ, ಗಿರಿಜಾ ಕೆಂಪುಗುಡ್ಡೆ, ತಿಮ್ಮಪ್ಪ ಕುಳಾಲ್ ಕರಿ, ಜಯಂತ್ ಪೂಜಾರಿ ಕೆಂಪುಗುಡ್ಡೆ, ರಾಮಮೂಲ್ಯ ಕರಿ, ಶೇಖರ ಪೂಜಾರಿ ಕೆಂಪುಗುಡ್ಡೆ, ದಿನೇಶ್ ಕುಳಾಲ್ ಕರಿ, ಸುರೇಶ್ ಆಚಾರ್ಯ ಕಂಡಿಲ, ಹರಿಯಪ್ಪ ಬಂಗೇರ ಕಂಡಿಲ, ದೂದಗೌಡ ಕಂಡಿಲ, ನಾರಾಯಣ್ ಪೂಜಾರಿ ಬನತಡಿ, ವಿಶ್ವನಾಥ್ ಪೂಜಾರಿ ಕಂಡಿಲ, ಉಮೇಶ್ ಡ್ರೈವರ್ ಕಂಡಿಲ, ಚಂದ್ರಹಾಸ್ ಟೈಲರ್ ಕಂಡಿಲ, ಮೋಹನ್ ಪೂಜಾರಿ ಕಂಡಿಲ, ಈಶ್ವರ ಗೌಡ ಕಂಡಿಲ, ಗಂಗಮ್ಮ ಗುಡ್ಡೆ ಪಾಳು, ಗಣೇಶ್ ಗುಡ್ಡೆಪಾಳು, ಚಂದ್ರಹಾಸ್ ಸುವರ್ಣ ಹಿತ್ಲು, ಕೃಷ್ಣ ಪೂಜಾರಿ ಹಿತ್ತಿಲು, ನೋನಯ್ಯ ಸಾಲ್ಯಾನ್ ಜರಿ, ಸುಂದರ ಸಾಲ್ಯಾನ್ ಜರಿ, ಶಿವಪ್ಪ ಸಾಲ್ಯಾನ್ ಜರಿ, ಮಂಜಪ್ಪ ಸಾಲ್ಯಾನ್ ಜರಿ, ಪದ್ಮನಾಭರೈ ಕೋಟ್ರಗುತ್ತು, ಗಂಗಯ್ಯ ಪೂಜಾರಿ ಕಂಡಿಲ, ಚಂದ್ರಹಾಸ್ ಪೂಜಾರಿ ಕಂಡಿಲ, ದಿನೇಶ್ ಕಂಡಿಲ, ರಾಜೇಶ್ ಆಚಾರ್ಯ ಕಂಡಿಲ, ಸುರೇಂದ್ರ ಕುಳಾಲ್ ಕಂಡಿಲ, ಸೀತಾರಾಮಾಚಾರಿ ಕಂಡಿಲ, ಬದ್ಯನಾಯ್ಕ್ ಕಂಡಿಲ, ಸತೀಶ್ ಗೌಡ ಪಾಡಿಗುಡ್ಡೆ, ಪಾರ್ವತಿ ಬೋರುಗುಡ್ಡೆ, ಸುಂದರ ಪಸ್ನಲಿಕೆ, ಗಂಗಾಧರ ಕುಕ್ಯಾನ್ ಪಸ್ನಲಿಕೆ, ವಸಂತ್ ಪಸ್ನಲಿಕೆ, ನಾರಾಯಣ ಪೂಜಾರಿ ತಿಲಕ್ ನಗರ, ಕೃಷ್ಣಪ್ಪ ಪೂಜಾರಿ ಬೊಲಮಾಡಿ, ಶೇಖರ ಸಾಲ್ಯಾನ್ ಬೊಲಮಾಡಿ, ದಯಾನಂದ ಎಂ ಶೆಟ್ಟಿ ಮೇಗಿನ ಮನೆ, ಕೃಷ್ಣಪ್ಪ ಪೂಜಾರಿ ಬೊಲಮಾಡಿ, ರವಿ ಪೂಜಾರಿ ತಿಲಕ್ ನಗರ, ಶಿವಪ್ಪ ಪೂಜಾರಿ ತಿಲಕ್ ನಗರ, ರವೀಂದ್ರ ಜೋಗಿ ತಿಲಕ್ ನಗರ, ಶಂಕರ್ ಪೂಜಾರಿ ತಿಲಕ್ ನಗರ, ಕೃಷ್ಣಪ್ಪ ಪೂಜಾರಿ ತಿಲಕ್ ನಗರ, ಶೇಖರ ಮೂಲ್ಯ ಬೊಳಮಾಡಿ, ತಿಮ್ಮಪ್ಪ ಕೊಟ್ಟಾರಿ ಪಸ್ನಲಿಕೆ, ದೇವರ ಕೊಟ್ಟಾರಿ, ದೇವಕಿ ಕೊಟ್ಟಾರಿ, ಸುಂದರ ಪೂಜಾರಿ ರಾಗಿಗದ್ದೆ, ಗೋಪಾಲ್ ಶೆಟ್ಟಿ ಬೊಲಮಾಡಿ, ದುರ್ಗನಿಲಯ, ಗಂಗಾಧರ ಅಂಚನ್ ಬಾಕಿಮಾರ್ ಬರುವ, ಕಿಶೋರ್ ಗಟ್ಟಿ ಬೊಲಮಾಡಿ, ಚಂದ್ರಶೇಖರ್ ಅಂಬೇಡ್ಕರ್ ಪದವು ನಿಖಿಲ್ ಮಾತಿರ್ಲ ಬತ್ತದು ಈ ಒಂಜಿ ಗೌರವಾರ್ಪಣೆಯನ್ನು ಸ್ವೀಕಾರ ಮಲ್ಪಡು. ಸಾಧಾರಣ ಅಕಲು ಜೇಡ ಅಕಲು ಇಲ್ಲದಕಲ್ ಬತ್ತದು ಸ್ವೀಕಾರ ಮಲ್ಪಲಿ ಅಂಚನೆ ಸಾಧಾರಣ ನಲ್ಪ ವರ್ಷದಿಂಚ ಸಾಧಾರಣ 130 ಇಲ್ಲದಕಲ್ ಸೇರೊಂದು ಈ ಒಂಜಿ ಪೊರ್ಲುದ ಭಜನಾ ಸೇವೆಯನ್ನು 140 ಇಲ್ಲದಕಲ್ ಸೇರೊಂದು ಈ ಒಂಜಿ ಪೊರ್ಲುದ ಭಜನಾ ಸೇವೆಯನ್ನು ಮಲ್ತೊಂದು ವೈದ್ಯರು ಅಂಚನೆ ಈ ಒಂಜಿ ಸಮಿತಿದ ಪೋಷಕರ್ಲಾದ ತನು ಮನ ತನಟ್ ನಮಕ್ ನಮ್ಮ ಊರದ 10 ಸಮಸ್ಯೆನೊಟ್ಟಿಗೂ ನಿಕುಲ್ಲ ನಮಕ್ ಮಸ್ತ್ ಸಹಾಯ ಸಹಕಾರನು ಮಲ್ತೊಂದು ಬೈದರು. ನನ್ನ ದುಂಬುಲ ಈ ಸಮಿತಿ ಮಲ್ಪಿನಂಚಿನ ಪ್ರತಿ ಒಂಜಿ ಕಾರ್ಯುಡ್ಲ ನಿಖಲ್ನ ಸಹಾಯ ಸಹಕಾರ ಉಪ್ಪಡು ಬಂದು ಪನೊಂದು ಅಂಚನೆ ನನ್ನ ದುಂಬುಗು ಎರಡ್ಲ ಹೊಸತಾದ ಭಜನೆಯನ್ನು ಬರೆಪವುಂಡ ಅತನ ಭಜನೆದ ಸೇವೆಯನ್ನು ಮಲ್ಪವನಕ್ಲಿತ್ತುಂಡ ಖಂಡಿತವಾದ್ಲ ನಮ್ಮ ಸಮಿತಿದ ಕಚೇರಿ ನಿಖಿಲ್ ಬತ್ತ ಪಾತ್ರೊಲಿ ಬೇತೆ ನಮ್ಮ ಊರುದ ಸರ್ವ ಸದಸ್ಯರು ಪತ್ತೊಬ್ಬ ಜೋಕುಲು ಭಜನಾ ಸೇವೆಯನ್ನು ಬರೆಪವುಂಡ ನಮ್ಮ ಕೌಂಟರ್ಡ್ ಭಜನಾ ಸೇವೆಯನ್ನು ಬರೆಪಾವಲಿ
ಪಂದು ಈ ಸಂದರ್ಭಡು ಯಾನ್ ಪನೊಂದು ಸಾಧಾರಣ 40 ವರ್ಷದಿಂಚ ಭಜನಾ ಸೇವೆನ ಕೊರ್ನಂಚಿನ ಈ ಒಂಜಿ ನೂತ ನಲ್ಪ ಇಲ್ಲದ ಕ್ಲಂಚನೆ ಈ ಒಂಜಿ ವೇದಿಕೆದ ಮುಂಭಾಗಡುಪಿನಂಚಿನ ಮಾತೆರೆಗ್ಲ ನಮ್ಮೊಂದು ಬೈದಿನಂಚಿನ ಈ ಸನ್ನಿಧಾನದ ಸಾನ್ನಿಧ್ಯದ ದೇವರು ಆಯುರ ಆರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಕೊಡ್ದು ಕಾಪಾಡಿಯಡು ಪಂದು ಪನೊಂದು ಕಾರ್ಯಕ್ರಮನು ದುಂಬತ್ತೊಂದುಲ ಬಂದುಲೆ ಅಂಚನೆ ಕಾಂಡಿದ ಸ್ವಾಗತ ಭಾಷಣಡು ನಮ್ಮ ದೇವಪ್ಪನ್ನೆ ಪಂಡಿಲೆಕ್ಕನೆ ನನ್ನ ದುಂಬುಗಾಂಡ್ಲ ಭಜನಾ ಸೇವೆನ ಕೊರ್ಪಿನಕ್ಲು ದಯಮಲ್ತದು ಆ ಭಜನಾ ಸೇವೆದಾನಿ ಬತದು ನಿಖಲಿಗೆ ಸೇರೋಡೈನ ಪ್ರಸಾದನ ಶ್ರೀದೇವರ್ನ ಸನ್ನಿಧಾನಡು ನಿಖಲಾದೆ ಬತದು ಆ ದೇ ಪ್ರಸಾದನ ನಿಖಲೆ ಸ್ವೀಕಾರ ಮಲ್ಪಡು ಪಂಡದು ಶ್ರೀದೇವರ್ನ ಪ್ರೀತಿ ಪಾತ್ರರಾವಡು ಈ ಮೂಲಕ ಕೇನೊಂದಿಲ್ಲ. ನನ್ನ ಎರಡ್ಲ ಭಜನಾ ಸೇವೆನ ಬರೆಪಾವನಕ್ಲು ಇತ್ತಂಡ ನನ್ನ ದುಂಬುಗು ಖಂಡಿತವಾತ್ಲ ನಮ್ಮ ಕೌಂಟರ್ಡ್ ನಿಖಲ್ನ ಪುದರ್ನ ಕೊರಳಿ ಪಂದು ಪನೊಂದು ಕಾರ್ಯಕ್ರಮನ ದುಂಬತ್ತೊಂದುಲ ಬಂದಲೆ ಸರಿ ಅಂಚಂಡ ಈ ಒಂಜಿ ಸಮಾರಂಭದ ಕಡೇತ ಮಡ್ದಿಲ್ಡು ನಮ್ಮ ಉಲ್ಲ ಎರಡ್ಲ ಇತೆಯನ್ನು ಪಂಡಿನ ಪುದರ್ಡು ಬರಂದಿನ ಕ್ಲಿತ್ತಂಡ ಬೊಕ್ಕ ಮೀನಿ ಬತ್ತಾರಡಲ ಕೌಂಟರ್ಡು ನಿಖಲ್ನ ಪುದರ್ನ ಪಂಡದು ನಿಖಿಲೆಗ್ ತಿಕ್ಕೊಡೈ ನಂಚಿನ ಶಾಲು ಸನ್ಮಾನ ಪತ್ರನು ಕೌಂಟರ್ ಹಿಡ್ದು ಪತ್ತೊಂದು ಪೋಲಿ ಪಂದು ಪನೊಂದು ಈ ಒಂಜಿ ಸಮಾರಂಭದ ಕಡೇತ ಮಡ್ದಿಲ್ಡು ನಮ್ಮೂಲ ಬಂದುಲ ನನ್ನ ದುಂಬುಗು ನಮ್ಮ ಸಮಿತಿದ ಲೆಪ್ಪೋಲೆಗ್ ನಮ್ಮ ಮಿತ್ ಪ್ರೀತಿದೀದ್ ಇನಿತ ಈ ಒಂಜಿ ಸಮಾರೋಪ ಸಭಾ ಕಾರ್ಯಕ್ರಮಗ್ ಸಭಾಧ್ಯಕ್ಷರಾದ ನಮ್ಮ ಮಿತ್ ಪ್ರೀತಿದೀದ್ ಬದಿ ನಂಚಿನ ದಕ್ಷಿಣ ಕನ್ನಡ ಧಾರ್ಮಿಕ ಪರಿಷತ್ತ ಸದಸ್ಯರೈನಂಚಿನ ಶ್ರೀ ಬಿ ಜಗನ್ನಾಥ್ ಚೌಟ ಮೇರೆ ರಡ್ಡು ಪಾತರುಡು ಪಂಡದು ಈ ಮೂಲಕ ವಿನಂತಿ ಮಲ್ತೊಂದುಲ್ಲ. ಕಲಿಯುಗದಲ್ಲಿ ಕಲುಷಿತ ಮಾನವ ಅರಿಯದೆ ಮಾಡುವ ಬಗೆ ಬಗೆ ಪಾಪವ ದೈವವು ತೋರಲು ಸತ್ಯ ಪ್ರಭಾವ ಮನುಜನು ಹೊಂದುವ ನಿಜ ಸುಖ ವೈಭವ ದೈವವು ತೋರಲು ಸತ್ಯ ಪ್ರಭಾವ ಮನುಜನು ಹೊಂದುವ ನಿಜ ಸುಖ ವೈಭವ ಕೃತಯುಗ ತ್ರೇತ ದ್ವಾಪರ ಕಲಿಯುಗ ಕಾಲಚಕ್ರದ ವಿಭಾಗ ಕೃತಯುಗ ತ್ರೇತ ದ್ವಾಪರ ಕಲಿಯುಗ ಕಾಲಚಕ್ರದ ವಿಭಾಗ ಅದು ಧರ್ಮ ಕರ್ಮ ಸಂಯೋಗ ಅದು ಧರ್ಮ ಕರ್ಮ ಸಂಯೋಗ ನಡೆದಿದೆ ವಿಧಿ ಪ್ರಯೋಗ ನಡೆದಿದೆ ವಿಧಿ ಪ್ರಯೋಗ ನಡೆದಿದೆ ವಿಧಿ ಪ್ರಯೋಗ ನಡೆದಿದೆ ವಿಧಿ ಪ್ರಯೋಗ ಒಂದು ಎಡ್ಡ ಕಥೆ ನೆಂಪಾಪು ನಮ್ಮ ಸಂಸ್ಕೃತಿ ನಮ್ಮ ವ್ಯವಸ್ಥೆ ದುಂಬುದ ಕಾಲಡು ಎಂಚೈತನ ಕೇಂಡ ಕೆಯೂರು ನಾರಾಯಣ ಭಟ್ರು ಪಂಡೇರು ಸ್ವಾಮೀಜಿಲ ಪಂಡೇರು ಒಂಜಿ ನಿಜ ನಡತನ ಸಂಗತಿನ ಯಾನು ಬನ್ನಂಜೆ ಗೋವಿಂದಾಚಾರ್ಯನ ಒಂಜಿ ಆಶೀರ್ವಚನ ನಡತದಿತ್ತಿನ ಓಲು ಪಂಡ ಭುವನೇಂದ್ರ ಕಾಲೇಜ್ ಕಾರ್ಕಳ ಯಾನ್ ಆರ್ನ ಓಲಾಂಡಲ ಒಂದು ಪ್ರವಚನ ನಡತಂತಿನ ಕೇಂದ್ರ ಪೋಪುನ ಅಭ್ಯಾಸ ಎಂಕ್ ಅಂಚ ಪೋಯಿನಲ್ಪ ಅಡೆಗು ಒಂಜಿ ಗುಜರಾತ್ದು ಒಂಜಿ ಆರು ಮಣಿಪಾಲಡ್ ಕಲ್ತದ ಪೋತುನಂಚಿನ ವೈದ್ಯೆ ಆರು ಅಡೆಗು ಆ ಕಾರ್ಯಕ್ರಮಕ್ಕೆ ಬತ್ತದಿತ್ತೇರು ಅತಿಥಿ ಅದು
ಅಲ್ಪ ಒಂಜಿ ಪಂತಿನ ಪಾತೆರ ಎಂಕ್ ಬಾರಿ ಎಡ್ಡೆ ನೆಂಪುಣು ಒಂಜಿ ಐನು ವಾಟ್ಸಪ್ ಪೂರ ಬತ್ತದಿತ್ತಿನಿ ಅನು ತೂತ ಕೇಂದೆಯಾನ ಐನು ಅಪ್ಪಗ ಉಡುಪಿದ ಒಂಜಿ ಸುಮಾರು 30-35 ವರ್ಷಕ್ಕೆ ದುಂಬು ಒಂಜಿ ಎಲ್ಲಿಯ ಬಾಲೆಗ್ ಹೃದಯದ ರೋಗ ಕಾಯಿಲೆ ಬತ್ತದಿತ್ತನಿಗೆ ಡಾಕ್ಟರ್ ಪರೀಕ್ಷೆ ಮನ್ಪುನಾಗ ಈ ಬಾಲೆಗ್ ಹೃದಯದ ಕಾಯಿಲೆ ಉಂಡು ಅಂಚೆ ನೆನ್ನು ಮುಲ್ಪ ಮಣಿಪಾಲಡೆ ಕಲ್ತದ ಪೋಯಿನ ಅಂಚಿನ ಒಂಜಿ ಡಾಕ್ಟರ್ ಮನಿಂದು ಗುಜರಾತ್ ಉಲ್ಲೇರು ಅಡೇಗ್ ಲೆತೊಂದು ಪೋಲೆ ಜೋಕಲ್ನ ಆರ್ಟ್ದ ಪ್ರಾಬ್ಲಮ್ ಇತ್ತಂದಂಡ ಐನು ಸರಿ ಮನ್ಪುಯರು ಪನ್ಪುನ ಪಾತೆರನ್ನು ಉಡುಪಿದ ಒಂಜಿ ಡಾಕ್ಟರ್ ಪಂಡೇರಿಗೆ ಅಪ್ಪೆ ಅಮ್ಮೆ ದುಡ್ಡಿಜ್ಜಿ ಬಡ ಮಧ್ಯಮ ವರ್ಗದಕ್ಕೂ ಈ ಬಾಲೆಲ್ನೆ ತಂದು ಗುಜರಾತ್ಗೆ ಪೋಯರು ಅಂತ ದುಡ್ಡು ಕ್ರೋಢೀಕರಣ ಅಂತದ್ದು ಅಲ್ಪ ಡಾಕ್ಟರ್ ಪರೀಕ್ಷೆ ಮಂತದ್ದು ಪಂಡೇರಿಗೆ ಎಂಚ ಕೇಳಿದಂಡ ಈ ಬಾಲೆಗ್ ತೀವ್ರ ಥರದ ಕಾಯಿಲೆ ಉಂಡು ಹೃದಯದ ಸರ್ಜರಿ ಮನ್ಪಂದೆ ಸಾಧ್ಯ ಇಜ್ಜಿ ಅಂಡ ಸರ್ಜರಿ ಮಂತನಂಡಲ ಈ ಬಾಲೆ ಬದುಕು ನಾವು 70% ಕಷ್ಟ 30% ಬದುಕು ಎಂಜಿನ ಅಂದ್ರೆ ನಿಖಲು ತೀರ್ಮಾನ ಮಂತದ ಪಲ್ಲೆ ಬೊಕ್ಕ ತೂಕ ಪಂಡೇರಿಗೆ ಅಕುಲು ಅಲ್ಪಡ್ದು ಸುಮಾರು ಒಂಜಿ ಆ ಕಾಲಡು ಒಂಜಿ 30 ವರ್ಷಕ್ಕೆ ದುಂಬೆ ಒಂಜಿ 2 ಲಕ್ಷ ರೂಪಾಯಿ ಖರ್ಚಾಪುಂಡುಂದಲ ಪಂತೇರಿಗೆ ಅಕುಲು ಊರಿಗೂ ಬತ್ತೇರು ಸಂಬಂಧದ ಕಳ್ಳ ನಿರಕರೆ ತಕಳ್ಳ ಪೂರ ಒಟ್ಟು ಮಂತದು ಕೂಡ ಗುಜರಾತ್ಗೆ ಪೋಯರಿಗೆ ಪೋದು ಡಾಕ್ಟ್ರೆಡ ಪಂಡೇರಿಗೆ ಡಾಕ್ಟ್ರೆ ಇವ್ರು 70% ಬದುಕುಜಿ ಬಂತಾರು 30% ಬದುಕುನು ಬಂತಾರು ಆಂಡ ಎಂಕುಲ 30% ಬದುಕುನೇನು ಎಂಕುಲ ಆಯ್ಕೆ ಮಂತದ ಈರ ಬಾಲ್ಯದ ಸರ್ಜರಿ ಮನ್ಪೋಡು ಅಂತ ಪಂಡೇರಿಗೆ ಅಂಚೆ ಡಾಕ್ಟ್ರ್ ಪೂರ ಇಕ್ ತಯಾರಿ ಮಂತೇರು ಸರ್ಜರಿ ಮನ್ಪೇರೆ ಅಡ್ಮಿಷನ್ ಮಂತದ್ದು ಆಪ್ರೇಷನ್ ಥಿಯೇಟ್ರಿಗೆ ಬಾಲೆನು ಆಪ್ರೇಷನ್ ಮನ್ಪೇರ ಲೆತೊಂದು ಪೋಯರಿಗೆ ಲೆತೊಂದು ಪೋದು ಅಲ್ಪ ಜಪಡದೇರು ಬಾಲೆಗೆ ಎಚ್ಚರ ಉಂಡು ಬಾಲೆಗೆ ಆಪ್ರೇಷನ್ ಎರೆಗ್ಲೋ ಆಪ್ರೇಷನ್ ಮನ್ಪನಿಗೆ ತುಂಬ ಒಂಜಿ ಅರಿವಳಿಕೆ ಮದ್ದು ಪನ್ಪೇರು ಮತಿ ತಪ್ಪ ಅವನು ಪಂಡಿದ್ದು ಆ ಇಂಜೆಕ್ಷನ್ ಕೊರ್ರೆ ಡಾಕ್ಟ್ರ್ ರೆಡಿ ಮಂತೊಂದುಲ್ಲೇರಿಗೆ ಬಾಲೆ ತೂವೊಂದುಂಡು ಅಪಗ ಡಾಕ್ಟ್ರ್ ಕೇಂಡೇರಿಗೆ ಬಾಲೆಡ ದಾದಾ ಯಾನಿಕ್ ಇಂಜೆಕ್ಷನ್ ಕೊರ್ಪೆ ನೀನು ಆಪ್ರೇಷನ್ ಪನ್ಪುನ ಬೇನೆ ಆಪುಂಡು ಪನ್ಪುನ ಪೋಡಿಗೆ ಉಂಡ ನಿಕ್ ಪೋಡಿಗೆ ಆಪುಂಡ ಕೆಂಡೇರಿಗೆ ಇಜ್ಜಿ ಡಾಕ್ಟ್ರೆ ಈರೆಂಕು ಆಪ್ರೇಷನ್ ಮನ್ಪುವರ್ ಎನ್ನ ಇಂಜೆಕ್ಷನ್ ಕೊರ್ಪರ್ ಪನ್ಪುನ ಪೋಡಿಗೆ ಎಂಕದಾಲ ಇಜ್ಜಿ ಆಂಡ ಎನ್ನ ಇತ್ತೆ ಈರು ಆಪ್ರೇಷನ್ ಮನ್ಪುವರತ್ತೆ ಏನನು ಅಪ್ಪಗ ಎನ್ನ ಈರು ತಿಗಲೇನು ಕೊಯ್ಪಾರತ್ತೆ ಎನ್ನ ಅಮ್ಮ ಪನೊಂದಿತ್ತಲ್ಲ ಎಂಚಕೆಂಡು ದೇವೇರು ಓಲುಲ್ಲೇರು ಅಪ್ಪಗ ದೇವೇರು ಹೃದಯ ಉಲ್ಲೇರು ಎಂದು ಪನೊಂದಿತ್ತಾರ ಇತ್ತೆ ಈರಿಯನ್ನ ಹೃದಯನ ಕೊಯ್ಪಾರತ್ತೆ ಅಲ್ಪ ದೇವೇರು ತುವೇರು ತಿಕ್ಕುವೇರು ಈರೆಗ್ ಆ ದೇವೇರು ಎಂಚೊಲ್ಲೇರು ಬಂದು ಬೊಕ್ಕ ಎಂಕು ಬಲ್ನೆ ನೆನ್ನು ಎಲ್ಲಿಯ ಬಾಲೆ ಡಾಕ್ಟ್ರೆಡ ಪಂತೀನಿ ಅಂಚೆ ಡಾಕ್ಟ್ರಿಗೆಲ್ಲ ಅಪಗ ಭಾರಿ ಬೇಜಾರಂಡಿಗೆ ಓ ಒಂಜಿ ಬುದ್ಧಿ ತೆರಿಯದನ ಬಾಲೆಗಿಲ್ಲ ಒಂಜಿ ದೇವೇರ್ನ ಮಿತ್ತು ಪ್ರಾಣದ ಭಯ ಇಜ್ಜಂದೆ ಭಕ್ತಿ ಉಂಡತ್ತ ಪಂಡಿದು ಅಂಚ ಆಪ್ರೇಷನ್ ಅಂಡು ಐಡ್ದು ಬೊಕ್ಕ ಬತ್ತದು ಬಾಲೆದ ಅಪ್ಪೆ ಮಾಡ ಪಂಡರಿಗೆ ಆಪ್ರೇಷನ್ ಸಕ್ಸಸ್ ಆತಂಡು ಆ ಬಾಲೆಗೆ ದಾಲ ಆ ಪೂಜಿ ಅಂಚ ನಿಖಲ್ನ ಇಲ್ಲದ ಸಂಸ್ಕೃತಿ ಎಂಚೊಪ್ಪು ಪಂಡ ಬಾಲ ಇಂಚೆ ಎಂಡ ಪಂಡು ಪನ್ಪುನ ಪಾತೆರನ್ನು ಆ ಡಾಕ್ಟ್ರ್ ಪಂಡೇರಿಗೆ ಅಂಚ ಆ ಬಾಲೆ ಇತ್ತೆಲ್ಲ ಉಂಡು ಉಡುಪಿಡು ಪೊನ್ನು ಬಾಲೆ ಶಿಕ್ಷಕ ವೃತ್ತಿನ ನಿರ್ವಹಿಸೋ ಒಂದುಂಡು ಟೀಚರ್ ಆದುಂಡು ಗ್ಯಾರು ಪಂಡೇರು ಇತ್ತೆಲ್ಲ ಎಂಕ್ ಪೋಂಡು ತಿಕ್ಕೊಂಡು ಯಾನ್ ಪಾತೆರ್ದು ಪೋಪೆ ಪನ್ಪುನ ಪಾತೆರನ್ನು ಪಂಡೇರು ಅಪ್ಪಗ ಎಂಚಕ್ಕೆ ಎಂಡ ಒಂಜಿ ಜೋಕಲ್ನ ಮನಸ್ಸೆಂಚೊಪ್ಪುಂಡು ಯಾನು ಸೈಪೆ ಪನ್ಪುನ ಪೋಡಿಗೆ ಹೆಚ್ಚಿ ಭಕ್ತ ಪ್ರಾಲಾಗಲದಾಗಲ ಅಂಚನೆ ಇತ್ತಂಡು ಹಿರಣ್ಯಕಶಿಪುನ ಮಗೆಯಾದ ಪುಟ್ಟುದಿತ್ತಂಡಲ್ಲ ಆ ಭಕ್ತ ಪ್ರಹ್ಲಾದಡ ಎಂಚ ಇತ್ತಂಡು ಭಕ್ತ ಪ್ರಹ್ಲಾದನ ಕಥೆ ಸ್ವಾಮೀಜಿರು ಪಂಡೇರು ಕೆಯ್ಯೂರು ನಾರಾಯಣ್ ಭಟ್ರು ಪಂಡೇರು ಭಕ್ತ ಪ್ರಹ್ಲಾದನ ಇತಿಹಾಸದ ಪುರಾಣಡಿತ್ತಿನ ಕಥೆಲೇನು ಪಂಡಂಡ ವರ್ಷ ಕಟ್ಟಲೆ ಪಂಡಲ ಮುಗಿಯಂದು ಆ ಎಲ್ಲಿಯ ಬಾಲೆನೆ ಬಾಲಕನೇ ವಿದ್ಯಾಭ್ಯಾಸ ಕಲ್ಪಯಾರ ಪಂಡಿತ ಗುರುಕುಲ್ ನಡೆ ಕಲ್ಪದು ಪೋದುಂಬಿಯಾಗ ಎಡ್ಡೆ ನಿನ್ನ ಕೊರ್ಲೆ ಜ್ಞಾನನ ಕೊರ್ಲೆ ಎಂದು ಕಲ್ಪದೆಂದು ಗುರು ನಡೆ ಕಡಪುಂಡ ಅಲ್ಪರ್ದು ಬತ್ತದಿ ವಿದ್ಯಾಭ್ಯಾಸ ಕಲ್ತನ ಅಂದು ಕೇಂಡ ದಾದ ಕಲ್ತ ಅಂದು ಕೇಂಡ ಹರಿಸಂಕೀರ್ತನೆ ಪಂಡ್ರೆ ಸ್ಟಾರ್ಟ್ ಮಂತೆಗೆ ಅಪಗ ಈ ನಿನ್ನ ನಾನು ಎಡ್ಡೆ ಕಲ್ಪಲ ಅಂದ್ ಕಡಪುಡ್ದೀನಿ ಯಾನು ನಂಗೆ ವಿರೋಧಿಯಾಯಿ ನಂಜಿನ ಅರಿನ ಈ ಸಂಕೀರ್ತನೆ ಮನ್ಪೆರ ಕಲ್ತತ್ತ ಪಂಡದು ಅಮ್ಮೇರ ನೆರ್ಪೇರಿಗೆ ಮಗಕ್ಕೆ ಈಯನ್ನ ಮಗೆಯಾದ ಪುಟ್ಟಿಯತ್ತ ಈ ಕೂಡ ಹರಿದೇವರನ್ನು ನಂಬುವತ್ತ ಆ ಪರಮಾತ್ಮನ ನಂಬುವತ್ತ ಈ ನಂಬೋಚಿ ಇಂದು ಪಂಡದು ಆಸ್ಥಾನ ನಡೀತಿನ ಮೆಕ್ಲಿನಲ್ಲಿ ತೊಂದು ಬತ್ತದು ಕಾಡಿಗೆ ಬುಡ್ಲೆ
ಮೀ ಬರ್ಪುನ ಬೊಡ್ಚಿ ಎನ್ನ ಆಸ್ತನಾಡು ಉಪ್ಪುನ ಬೊಡ್ಚಿ ಸ್ವಂತ ಮಗನೇ ಕಾಡಗೆ ಬುಡ್ಲೆ ಎಂದು ಪಂಡ ಕಾಡಗೆ ಬುಡ್ದು ಬತ್ತಂದಲ್ಲ ಬಾಲೆ ವಾಪಸ್ ಕೂಡ ಇಲ್ಲಡೆಗೆ ಬರ್ಪುಂಡಿಗೆ ಇಲ್ಲಡೆಗೆ ಬತ್ತದ ಅನ್ನಂಗಲ್ಲ ಕೇನುವರಿಗೆ ಈ ಎಂಚ ಬತ್ತ ಅರಿಚಿತ್ತ ಅಂತ ಪನ್ಪೆಗೆ ಏರು ಆ ಬಾಲೆ ಮಗೆ ಅರಿಚಿತ್ತಾನ್ ನಿಂಚ ಬುಂಡಾಯಿಜಿ ಎಂಗ ಕಷ್ಟ ಉಂಡು ಪಂಡದು ಆ ಬಾಲೆಗೆ ಪರ್ವತದಾತು ಮಲ್ಲ ಕಲ್ಲನ್ನು ಕಟ್ಟದು ಸಮುದ್ರಗೆ ಕೊನೊಂದು ಪಾಡುವೇರಿಗೆ ಸಮುದ್ರಗೆ ಪಾಡ್ದ ಮೆಕ್ಕಲು ಪೂರ ರಾಜನ ಆಸ್ಥಾನದ ಮೆಕ್ಕಲು ಸೈನಿಕರು ಬತ್ತದು ಅಕುಲು ಎತ್ತನಾಗ ಬಾಲೆ ಬತ್ತದ ಅಲ್ಪನೆ ಒಂದು ಈ ಎಂಚ ಬತ್ತ ಅಂದ ಕೇನ್ನಾಗ ಹರಿಚಿತ್ತ ಅಂತ ಪಂಡಿಗೆ ಎಂಚ ಬತ್ತ ಅಂದ ಹೆಂಗೂ ಗೊತ್ತುಜ್ಜಿ ಹರಿಚಿತ್ತ ಪಂಡದು ಆಂಡ್ ಐಡ್ದು ಬೊಕ್ಕ ನಿನ್ನ ಎಂಚ ಅಂತದ ಅಂಡಲ ಕೆರೋಡೆ ಈ ಅರಿನ ನಮ್ಮನ ಬುಡುಪೂಜ ಅಂದ ಪಂಡಂಡ ಆನೆಡ ದೊಂಕದ ಕೆರ್ಲೆ ಎಂದು ಪಂಡಂಡಲ್ಲ ಆನೆ ದೊಂಕಂಡಂಡಲ್ಲ ಈ ಬಾಲೆ ಸೈಪೂಜಿ ದಾಯ ಸೈಪೂಜಿ ಇಂದ ಕೇನ್ನಾಗ ಹರಿಚಿತ್ತ ಬಾಲೆ ಪನ್ಪುಂಡು ದಾದಾಪುಂಡು ನಿಕ್ ಬೇನೆ ಪೂಜೆ ಸೈತಿಜ ದಾಯ ಎಂದು ಕೇಂಡಂಡಲ್ಲ ಬಾಲೆ ಪನ್ಪುಂಡು ಎಂಚ ಕೇಂಡ ಹರಿಚಿತ್ತ ಪಂಡದು ಅಂಚ ದಾದಾತನ ಕೇಂಡಂಡ ಈ ಬಾಗಡಲ್ಲ ಅಂಚಿನ ಒಂಜಿ 7 ದಿನದ ಸಪ್ತಾಹ ಮನ್ಪೊಡು ಪನ್ಪುನ ಅಂಚಿನ ವ್ಯವಸ್ಥೆ ಸುಮಾರು 40 ವರ್ಷದ ದುಂಬು ಪ್ರಾರಂಭ ಮಂತನ ಭಜನೆ ಮಂಡಳಿದಕ್ಲಿಗೆ ಒಂಜಿ ಗಂಟೆ ಭಜನೆ ಪಂಡ್ರೆ ಕಷ್ಟ ಆದಿತ್ತಂದಲ್ಲ ಇನ್ನು 7 ದಿನದ ಸಪ್ತಾಹನ ಮನ್ಪುನಂಚಿನ ಶಕ್ತಿ ಸಾಮರ್ಥ್ಯ ತುಂಬೋಡುಂದಂಡ ಆ ಲಕ್ಷ್ಮೀ ನರಸಿಂಹ ದೇವರಿಗೆ ನಿಖಿಲ್ನ ಭಜನೆದ ಸಂಕೀರ್ತನೆ ಮುಟ್ಟುದು ಪನ್ಪುನೇನು ಈ ಸಂದರ್ಭಡಿ ಅನ್ ಪನೋಡಾಪುಂಡು ಭಜನೆ ರಡ್ಡು ತವಿಟ್ಪುಂಡುಗೆ ಎಂಚ ಕೇಂಡ ಒಂಜಿ ಹರಿದಾಸಿಯರು ಪಂತನ ಕೇಂದ ಯಾನು ಈ ನಗರ ಭಜನೆ ಪೋಪುನ ಕ್ರಮ ಉಂಡು ಮತ್ತೆ ಮುಲ್ಪಲ ಮನ್ಪುವರ್ ನಗರ ಭಜನೆ ಪೂರ ಭಜನೆ ಪನೊಂದು ಪೋನಾಗ ಒರಿಯನ ಇಲ್ಲಡೆಗೆ ಭಜನೆಗೆ ಪೋನಾಗ ಅವು ಆಯ್ನ ಭಜನೆ ಪನ್ಪುನ ಟೀಮುಡೆ ಉಲ್ಲೆ ಇಲ್ಲಡೆ ಪೋನ ಮನ್ಪುನೆಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂದು ಪಣ್ಣ ದಯ ಕೇಂಡ ಆಯನ ಇಲ್ಲವು ಬರಿತ ಇಲ್ಲಡೆ ಪೋನಾಗ ಆಯಗೆ ಸರಿಜ್ಜಿ ಅಲ್ಪ ಪೋನ ಪನ್ಪುನೆಗೆ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲನ ಗುಲ್ಲೆ ನಿಜವಲ್ಲ ಅಂತ ದಯಕೇಂಡ ಭಜನೆ ಪನ್ನಾಗ ನಂಗೆ ದ್ವಂದ್ವ ಉಪ್ಪೆರೆ ಬಲ್ಲಿ ನಮ್ಮ ದೇವೇರ್ನ ಸಂಕೀರ್ತನೆ ಮನ್ಪುನು ನಮ್ಮ ಅಲ್ಪ ಭಜನೆ ಪನ್ನಾಗ ಆಯನ ಇಲ್ಲಡೆ ಲಕ್ಷ್ಮೀ ಭತ್ತಿನ ಪಂಡದ ಕಡೆ ಸ್ವಾಮಿಲು ಪಂಡೇರು ದಯಕೇಂಡ ಭಾಗ್ಯದ ಲಕ್ಷ್ಮಿ ಬರಡು ಬಂದ ಆಯನ ಇಲ್ಲದಕ್ಕಲು ಭಜನೆ ಪಂಡಿಂದ ಅಂಡಲ್ಲ ಅಡೆ ಭಾಗ್ಯದ ಲಕ್ಷ್ಮಿ ಎಂಚ ಬರಡು ಅಂಚ ಎನ್ನದು ಭಜನೆ ಪಂಡಿಂದ ಸಾರ್ಥಕತೆ ಉಂಡ ಅಯ್ಯನ್ ಪೂರ ಎನ್ನದು ಭಜನೆ ಪಂಡಿಂದ ಸಾರ್ಥಕತೆ ಇಜ್ಜಿ ಬರಿತೆಲ್ಲ ಸರಿ ಇಜ್ಜಿ ಪಂಡದು ಎಂಗುಲಲ್ಪ ಯಾರಿಗೆ ಯಾರು ಉಂಟು ಒಂದು ಪಂಡದು ಎರವಿನ ಸಂಸಾರದ ಭಜನೆ ಪಂಡಿಂದ ಪ್ರಯೋಜನ ಇಜ್ಜಿ ನಮ ಎಂಚ ಕೇಂಡ ಹನುಮಂತೆ ಎಂಚ ಶ್ರೀರಾಮನ ಭಜನೆ ಮಂತಿದೆ ಆಯಗ ದಾಲ ಬೊರ್ಚಿ ಆ ಎಂಜಿನೆಲ್ಲ ಕೇಂದ್ರ ಎತ್ತು ಆಯಾಗ ಕಾಲಿ ದೇವೇರ್ನ ಭಕ್ತಿ ದೇವರ ಏರು ಪನ್ಪುನೆಯನ್ನು ತೆರೆಯೋನ್ನ ತವಕಡಾಯ ಭಜನೆ ಮಂತಿದೆ ನಮಲ ಎಂಚ ಕೇಂಡ ಈ 7 ದಿನತ್ತ 1 ಗಂಟೆದ 7 ದಿನತ್ತ 180 ದಿನತ್ತ ಭಜನೆ ಮಂತನಂಡಲ್ಲ ನಮ್ಮ ಪೂರ ಇಲ್ಲಲ್ದ ಕುಲ್ಲ ಪೂರ ಮನಸ್ಸಿಲ್ಲ ಒಂಜಾದ ನಮ್ಮ ದೇವೇರ್ನ ಸಂಕೀರ್ತನೆ ನಮ್ಮ ಮಂತೊಂದು ಪೋನಾಗ ನಮ್ಮ ಊರೆಡ್ಡೆ ಆಪುಂಡು ನಮ್ಮ ಇಲ್ಲೆಡ್ಡೆ ಆಪುಂಡು ನಮ್ಮ ಜೋಕುಲು ಎಡ್ಡೆ ಆಪುಂಡು ಎಡ್ಡೆ ಸಂಸ್ಕೃತಿ ನಂಗೆ ತಿಕೊಂಡು ನಮ್ಮ ಪೂರೆಲ್ಲ ನೆಮ್ಮದಿದ ಜೀವನದೆಪ್ಪೆರೆ ಆಪುಂಡು ಪನ್ಪುನೇನು ನಮ್ಮ ಈ ಭಜನೆದ ಮುಖಾಂತರ ತೆರಿಪೋಡು ಪೂರೆಲ್ಲ ಒಟ್ಟಿಗೆ ಸೇರಿದು ಒಂಜೇ ಶಬ್ದಡ್ ದೇವೇರ್ನ ಸಂಕೀರ್ತನೆ ಆ ಒಂದು ಪೋಪುನೇನು ನಿರಂತರವಾದ ಮಂತೊಂದು ಪೋಡು ಪನ್ಪುನೇನು ಈ ಸಂದರ್ಭದ ಪನೊಂದು ಎಂಕಲ ಮುಲ್ಪೊಂಜಿ ಯೋಗ್ಯ ಭಾಗ್ಯನು ನಿಕಲು ಒದಗದು ಕೊಡ್ತಾರೆ ಯಾನು ಒಂಜಿ ಭಕ್ತೆ ಅದು ಬೈದಿನಾಗ ಇಂಚಿನ ಒಂಜಿ 40 ವರ್ಷದ ದುಂಬು ಪ್ರಾರಂಭ ಮಂತಿನಂಚಿನ ಈ ಭಜನೆ ಸಂಕೀರ್ತನೆದ 40 ವರ್ಷದ ಒಂಜಿ ನೆನಪುದ ವ್ಯವಸ್ಥೆನ ನಿಕುಲು ಒಂಜಿ ಭಜನೆ ಸಪ್ತಾಹದ ಮುಖಾಂತರ ಮನ್ಪುನ ಪಗ ಏನಲ್ಲ ಒಂಜಿ ಸಮಾರಂಭದ ಅಧ್ಯಕ್ಷೆಯಾದ ಲೆತ್ತದು ನಿಕುಲು ಮುಲ್ಪ ಆ ಗೌರವದ ಸ್ಥಾನಮಾನ ನಿಕುಲು ಕೊರೋಡುಂದಂಡ ಎನ್ನಲ ಪೂರ್ವಜನ್ಮದ ಪುಣ್ಯದ ಫಲ ಪನ್ಪುನೇನೆ ಯಾನು ತೆರೆಯೊಂದು ನನಾತ್ ಈ ಊರುಡು ಎಂಕಲ ನಿಕುಲ್ನೊಟ್ಟಿಗೆ ಸೇರೊಂದು ಆ ದೇವೇರ್ನ ಸಂಕೀರ್ತನೆ ಸೇವೆಯನ್ನು ಮನ್ಪುನಂಚಿನ ಆ ಅವಕಾಶನ ನಿಕುಲು ಕೊಡ್ತಾರೆ ದೇವೇರ್ಲ ಕೊರಾಡ ಪನ್ಪುನೇನು ಪನೊಂದು ನನ್ನ ನಿರಂತರವಾದ ಈ ಕ್ಷೇತ್ರಡು ಈ ಊರುಡು ಅಭಿವೃದ್ಧಿದ ಪಥಗ ಪೋದು ಜನಕುಲು ಪೂರ ಶಾಂತಿ ನೆಮ್ಮದಿದ ಒಗ್ಗಟ್ಟಿದ ಜೀವನನ ದೆಪ್ಪುನಂಚನೆ ಆವಡ್ ರವೀಂದ್ರ ಶೆಟ್ಟಿ ಮುಕ್ಲಿನ ಈ ಒಂಜಿ ಸಂದರ್ಭಡು ಸ್ಮರಣಿಕೆಯನ್ನು ಕೊಡ್ದು ಗುರುತಿಸ ಒಂದಿಲ್ಲ ಅಂಚನೆ ಈ ಒಂಜಿ 7 ದಿನ
ಸೌಂಡ್ ಬೊಕ್ಕ ಲೈಟಿಂಗ್ ದ ವ್ಯವಸ್ಥೆಡ್ ನಮ್ಮೊಟ್ಟುಗಿತ್ತದು ಸಹಕರಿಸಾಯನಕ್ಲು ಚಿತ್ತರಂಜನ್ ಶ್ರೀ ದುರ್ಗಾ ಎಲೆಕ್ಟ್ರಿಕಲ್ ಅಂಚನೆ ಶರೀಫ್ ಲೈಟಿಂಗ್ ದಾರ್ ಮುಕ್ಲು ರಡ್ಚಲ್ನ ವೇದಿಕೆಗೆ ಹೊರಡು ಬಂದು ಕೇನೊಂದುಲ್ಲ. ಅಂಚನೆ ನಮ್ಮೊಟ್ಟಿಗೂ ಈತನೆಟ ಕಾರ್ಯಕ್ರಮನು ಬಾರಿ ಎಡ್ಡೆ ರೀತಿಯ ನಿರೂಪಣೆ ಮಂತಿನಾರು ಶ್ರೀ ಭಾಗ್ಯರಾಜ್ ಶೆಟ್ಟಿ ದೆಬ್ಬೆಲಿ ಗುತ್ತು ದೊಡ್ಡ ಮೇರ್ಲ ವೇದಿಕೆ ಇರ್ಬೋದು ನಮ್ಮೊಂಜಿ ಕಿರು ನೆಂಪದ ಕಾಣಿಕೆ ಒಂಜಿ ನಮ್ಮ ನೆಂಪದ ಕಾಣಿಕೆನು ದೊಡ್ಡ ನೋಡು ಬಂದು ಕೇನೊಂದು. ಅಂಚನೆ ನಮಕ್ ಈ ಒಂಜಿ ಲೇಸಿಗೆ ಸಾಮ್ಯಾನದ ಒಂಜಿ ವ್ಯವಸ್ಥೆ ಮಂತು ಕೊಡ್ತಿನಾರು ಉಮಾನಾಥ ಕೆರೆ ಬಲಿ SS ಸಾಮ್ಯಾನ್ ಮೇರ್ಲ ವೇದಿಕೆ ಬತ್ತದು ನಮ್ಮ ಒಂಜಿ ನೆಂಪುದ ಕಿರು ಕಾಣಿಕೆನ ದೊತ್ತ ನೋಡ್ಬಂದು ಸೇವಾ ಸಮಿತಿ ಬರಬಾದು ವಿನಂತಿ ಮಂತೊಂದುಲ್ಲ. ಶ್ರೀ ಲಕ್ಷ್ಮೀ ನರಸಿಂಹ ಸೇವಾ ಸಮಿತಿ ನೇತ 40ನೇ ವರ್ಷದ ಸವಿನೆಂಪುಗಾದ ಅಖಂಡ ಭಜನಾ ಸಪ್ತಾಹ ನೇತ ಸಮಾರೋಪ ಸಮಾರಂಭದ ಧಾರ್ಮಿಕ ಕಾರ್ಯಕ್ರಮಗಳು ನಂಗೆ ಆಶೀರ್ವಚನ ಮಂತಿನ ಶ್ರೀ 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 ಪರಮ ಪೂಜ್ಯ ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ ಮಠ ಶ್ರೀ ಕ್ಷೇತ್ರ ಉಪ್ಪುಗೋಡು ಬೇರ್ನ ಚರಣ ಕಮಲಗಳು ಸಾಷ್ಟಾಂಗ ನಮಸ್ಕಾರ ನಮ್ಮಂತದಲ್ಲ ಅಂಚನೆ ಇಂಥ ಸಭಾಧ್ಯಕ್ಷರನ್ನು ವಹಿಸೋನಂಚಿನ ಶ್ರೀ ಬಿ ಜಗನ್ನಾಥ ಚೌಟ ದಕ್ಷಿಣ ಕನ್ನಡ ಧಾರ್ಮಿಕ ಪರಿಷತ್ ಸದಸ್ಯರು ಬೇರೆಗಳ ಶ್ರೀ ಲಕ್ಷ್ಮೀ ನರಸಿಂಹ ಸೇವಾ ಸಮಿತಿ ಪರವಾದ ಉಡಲ್ ದಿಂಜಿ ಸೊಲ್ಮೇಣ ಸಂದಾವಂದಿಲ್ಲ ಅಂಚನೆ ಇನ್ನಿತ ಕಾರ್ಯಕ್ರಮದ ದೀಪ ಪ್ರಜ್ವಲನ ಮಂತ್ರಂಚಿನ ಶ್ರೀ ಕೆ ಪದ್ಮನಾಭರಾಯಿ ಕೋಟ್ರಗುತ್ತು ಶ್ರೀ ಕ್ಷೇತ್ರದ ಆಡಳಿತ ಮುಖ್ಯಸ್ಥರು ಬೇರೆಗಳ ಶ್ರೀ ಲಕ್ಷ್ಮೀ ನರಸಿಂಹ ಸೇವಾ ಸಮಿತಿ ಪರವಾದ ಸೊಲ್ಮೇಣ ಸಂದಾವಂದಿಲ್ಲ. ಸತ್ಯಕ್ಕಿಂತ ಮಿಗಿಲಾದ ದೇವರಿಲ್ಲ, ಸತ್ಯಕ್ಕಿಂತ ಮಿಗಿಲಾದ ದೇವರಿಲ್ಲ. ತ್ಯಜಿಸಿದರೆ ಆಸೆ ಬರುವುದು ಸುಖವೆಲ್ಲ. ದೇವರ ದೇವ ಸತ್ಯ ದೇವ, ದೇವರ ದೇವ ಸತ್ಯ ದೇವ. ವರವನೆಲ್ಲ ನೀಡುವ ಈ ಮಹಾನುಭಾವ, ವರವನೆಲ್ಲ ನೀಡುವ ಈ ಮಹಾನುಭಾವ. ಸತ್ಯಕ್ಕಿಂತ ಮಿಗಿಲಾದ ದೇವರಿಲ್ಲ, ಸತ್ಯಕ್ಕಿಂತ ಮಿಗಿಲಾದ ದೇವರಿಲ್ಲ. ಕಲಿಯುಗದಲ್ಲಿ ಮನೆ ಮನೆಯಲ್ಲಿ ಮನ ಮನದಲ್ಲಿ ವಿಧ ವಿಧದಲ್ಲಿ, ಕಲಿಯುಗದಲ್ಲಿ ಮನೆ ಮನೆಯಲ್ಲಿ ಮನ ಮನದಲ್ಲಿ ವಿಧ ವಿಧದಲ್ಲಿ. ನಿರಾಕಾರ ಸತ್ಯದ ಸಾಕಾರ ರೂಪ, ನಿರಾಕಾರ ಸತ್ಯದ ಸಾಕಾರ ರೂಪ. ಸತ್ಯನಾರಾಯಣನೇ ನಂದದೀಪ, ಸತ್ಯನಾರಾಯಣನೇ ಆನಂದ ದೀಪ. ಸತ್ಯಕ್ಕಿಂತ ಮಿಗಿಲಾದ ದೇವರಿಲ್ಲ, ಸತ್ಯಕ್ಕಿಂತ ಮಿಗಿಲಾದ ದೇವರಿಲ್ಲ. ಹರಿ ಓಂ ಹರಿ ಹರಿ ಓಂ ಹರಿ ಹರಿ ಓಂ ಹರಿ ಓಂ, ಹರಿ ಓಂ ಹರಿ ಹರಿ ಓಂ ಹರಿ ಹರಿ ಓಂ ಹರಿ ಓಂ. ಬಡವ ಬಲ್ಲಿದ ಭೇದ ಇಲ್ಲದಾತ, ಅಣುವಲ್ಲಿ
ಅಣುವಾದ ಸರ್ವಾತೀತ